ನಮಸ್ತೆ ವೀಕ್ಷಕರೇ, ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತು ಪುತ್ತೂರಿನಲ್ಲಿ ನಾವು ಎರಡನೇ ಸಂಚಿಕೆಯಲ್ಲಿರುವಂಥದ್ದು ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು. ಕಳೆದ ವಾರದ ಪ್ರಮುಖ ಘಟನೆಗಳನ್ನು, ಪ್ರಮುಖ ವಿಚಾರಗಳಲ್ಲಿ ಆಯ್ದ ಕೆಲವೊಂದು ನ್ಯೂಸ್ಗಳನ್ನು ಪರಿಗಣಿಸಿಕೊಂಡು ಅದರ ಬಗೆಗಿನ ವಿಶೇಷವಾದಂತಹ ವಿಶ್ಲೇಷಣೆ ಆಗಿರ್ಬೋದು, ಅಪ್ಡೇಟ್ ಮಾಹಿತಿಗಳಾಗಿರ್ಬೋದು, ಅಥವಾ ನಮ್ಮ ವರದಿಗಾರರಿಗೆ ಸಂಪರ್ಕಿಸುವಂಥದ್ದು, ಅಥವಾ ಜನರ ಜೊತೆಗೆ ಸಂಪರ್ಕಿಸಿ ನೇರ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಈ ವಿಶೇಷ ಪ್ರಯೋಗ ಇದು ಪುತ್ತೂರು ಸುಳ್ಯ ಬೆಳ್ತಂಗಡಿ ಸುದ್ದಿ ಬಿಡುಗಡೆ ಮಾಧ್ಯಮದಲ್ಲಿ ಪ್ರಸಾರವಾಗ್ತಾ ಇರುವಂಥದ್ದು ಕಳೆದ 2-3 ವಾರಗಳಿಂದ. ಪುತ್ತೂರಿನಲ್ಲಿ ಇವತ್ತು ಎರಡನೇ ಸಂಚಿಕೆಯಲ್ಲಿ ನಾವಿಲ್ಲಿದ್ದೇವೆ. ವೀಕ್ಷಕರೇ, ತಮಗೆ ಗೊತ್ತಿದೆ, ಸುದ್ದಿ ಬಿಡುಗಡೆ ಪತ್ರಿಕೆ ಕಳೆದ 4 ದಶಕಗಳಿಂದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಈ 3 ತಾಲೂಕುಗಳಲ್ಲಿ ಅತ್ಯಂತ ಜನಪ್ರಿಯ ಪತ್ರಿಕೆಯಾಗಿ, ಅದರ ಜೊತೆಗೆ ಮುದ್ರಣ ಮಾಧ್ಯಮವಾಗಿ, ಅದರ ಜೊತೆಗೆ ಇತ್ತೀಚಿನ ವಿಚಾರದಲ್ಲಿ ಡಿಜಿಟಲ್ ಯುಗದಲ್ಲೂ ಕೂಡ ಡಿಜಿಟಲ್ ಮಾಧ್ಯಮವಾಗಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂಥದ್ದು ಸುದ್ದಿ ಬಿಡುಗಡೆ. ಸುದ್ದಿ ನ್ಯೂಸ್ ಪುತ್ತೂರು ಚಾನೆಲ್ ಮುಖಾಂತರ, ಕೇಬಲ್ ನೆಟ್ವರ್ಕ್ ಮುಖಾಂತರ, ಅದೇ ರೀತಿ ಫೇಸ್ಬುಕ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಕೂಡ ತನ್ನದೇ ಆದಂತಹ ಅಕೌಂಟ್ಗಳನ್ನು ತೆರೆದು ಜನಮಾನಸದಲ್ಲಿ ನೆಲೆಯೂರಿರುವಂತಹ ಒಂದು ಮಾಧ್ಯಮವಾಗಿ ಬೆಳೆಯುತ್ತಾ ಇರುವಂಥ ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಅದರ ಜೊತೆಗೆ ಕೇವಲ ಸಮಾಜದಲ್ಲಿ ಮಾಧ್ಯಮ ಮಾತ್ರವಾಗಿರದೆ, ನ್ಯೂಸನ್ನು ಪ್ರಸಾರಗೊಳಿಸುವಂತಹ ಮಾಧ್ಯಮ ಆಗಿರದೆ, ಜನರಲ್ಲಿ ಜಾಗೃತಿ ಮೂಡಿಸುವಂತಹ ವಿವಿಧ ರೀತಿಯ ಆಂದೋಲನಗಳು, ಅಭಿಯಾನಗಳು ನಮ್ಮ ಸುದ್ದಿ ಬಿಡುಗಡೆ ಮುಖಾಂತರ ನಡೆದಿರುವಂಥದ್ದು. ಡಾಕ್ಟರ್ UP ಶಿವಾನಂದ ಇವರ ಸಾರಥ್ಯದಲ್ಲಿ, ನಮ್ಮ ಆಡಳಿತ ನಿರ್ದೇಶಕರು ಡಾಕ್ಟರ್ UP ಶಿವಾನಂದ ಇವರ ಸಾರಥ್ಯದಲ್ಲಿ, ಮುಂದಾಳತ್ವದಲ್ಲಿ ಅನೇಕ ಜನಪರ ಹೋರಾಟಗಳನ್ನು ಕೈಗೆತ್ತಿಕೊಂಡು ಆ ಮೂಲಕವಾಗಿ ಸುದ್ದಿ ಬಿಡುಗಡೆ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿಯೂ, ಮಾಹಿತಿ ಕ್ಷೇತ್ರದಲ್ಲಿಯೂ ಮತ್ತು ಜಾಗೃತಿ ಕ್ಷೇತ್ರದಲ್ಲಿಯೂ ಕೂಡ ಜನಮಾನಸದಲ್ಲಿ ಒಂದು ನೆಲೆಯೂರಿರುವಂತಹ ಮಾಧ್ಯಮವಾಗಿ ಇವತ್ತು ಬೆಳೆದು ಬರುತ್ತಿದೆ. ತಮ್ಮೆಲ್ಲ ವೀಕ್ಷಕ ಬಂಧುಗಳ ಸರ್ವ ರೀತಿಯ ಸಹಕಾರದಿಂದ ಈ ಒಂದು ಮಾಧ್ಯಮ ಇವತ್ತು ಇಷ್ಟರ ಮಟ್ಟಿಗೆ ಬೆಳೆಯುತ್ತಾ ಇದೆ ಎನ್ನುವಂಥದ್ದು. ಈ ಒಂದು ವಿಚಾರವನ್ನು ಕೂಡ ನಮ್ಮ ಸುದ್ದಿ ನ್ಯೂಸ್ ಚಾನೆಲ್ ಮುಖಾಂತರವೂ ಕೂಡ ಅನೇಕ ಸಮಾಜದ ಘಟನೆಗಳನ್ನು, ಸಂಗತಿಗಳನ್ನು ವಿಡಿಯೋ ದೃಶ್ಯಗಳ ಮುಖಾಂತರವೂ ಕೂಡ ತಮಗೆ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಇದು ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಏನು ವರದಿಗಳು ಪ್ರಕಟ ಆಗ್ತವೆ ಮತ್ತು ಸುದ್ದಿ ನ್ಯೂಸ್.com ವೆಬ್ಸೈಟ್ ಮುಖಾಂತರವೂ ಕೂಡ ಪ್ರಕಟಗೊಳ್ಳುವಂತಹ ವರದಿಗಳ ಬಗೆಗಿನ ವಿಶ್ಲೇಷಣೆ, ಅದರ ಬಗೆಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇರುವಂಥದ್ದು. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ಲೇಷಣೆಗೆ, ನ್ಯೂಸ್ಗಳ ಬಗ್ಗೆ ನಮಗೊಂದಷ್ಟು ಮಾಹಿತಿಯನ್ನು ವಿಸ್ತಾರಪಡಿಸಿಕೊಡ್ಲಿಕ್ಕೆ ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯ ಮುಖ್ಯ ವರದಿಗಾರರಾಗಿರುವಂತಹ ಹರೀಶ್ ಬಾರಿಂಜ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನು ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓಕೆ, ಇವತ್ತಿನ ಸುದ್ದಿಯನ್ನು ಆರಂಭಿಸುವಲ್ವಾ? ಸರಿ. ಓಕೆ, ಮೊದಲ ಸುದ್ದಿ ನಾವು ಬರ್ತಾ ಇರುವಂಥದ್ದು ಇವತ್ತಿನದು MLC ಚುನಾವಣೆ ಬಗ್ಗೆ, ಉಪಚುನಾವಣೆ ಬಗ್ಗೆ. ಏನು ಕೋಟ ಶ್ರೀನಿವಾಸ ಪೂಜಾರಿ ಅವರು ಸಂಸದರಾಗಿ ಆಯ್ಕೆಯಾದ ನಂತರ ಅವರ ಒಂದು ಸ್ಥಾನಕ್ಕೆ, ತೆರವಾದಂತಹ ಸ್ಥಾನಕ್ಕೆ ಉಪಚುನಾವಣೆ ಘೋಷಣೆ ಆಗಿರುವಂಥದ್ದು, ಅಧಿಸೂಚನೆ ಪ್ರಕಟ ಆಗಿರುವಂಥದ್ದು. ಸೆಪ್ಟೆಂಬರ್ 26ರಂದು ಅಧಿಸೂಚನೆ ಪ್ರಕಟಗೊಂಡು ಅಕ್ಟೋಬರ್ 3ಕ್ಕೆ ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ ಇರುವಂಥದ್ದು. ಅಕ್ಟೋಬರ್ 4ಕ್ಕೆ ನಾಮಪತ್ರ ಪರಿಶೀಲನೆಗೊಳ್ಳಲಿಕ್ಕೆ ಇರುವಂಥದ್ದು. ಅಕ್ಟೋಬರ್ 7 ನಾಮಪತ್ರ ಹಿಂಪಡೆಯಲು ಕಡೆಯ ದಿನವಾಗಿರುವಂಥದ್ದು. ಅಕ್ಟೋಬರ್ 21ಕ್ಕೆ ಮತದಾನ ನಡೆದಿದೆ. 24ಕ್ಕೆ ಮತ ಎಣಿಕೆ ನಡೆದು ಅಕ್ಟೋಬರ್ 28ರವರೆಗೆ, ಅಂದರೆ ಮೊನ್ನೆ ಏನು ಅಧಿಸೂಚನೆ ಪ್ರಕಟಗೊಂಡಿದೆ ಅಲ್ಲಿಂದ ನೀತಿ ಸಂಹಿತೆ ಜಾರಿಯಲ್ಲಿದೆ. ಅಕ್ಟೋಬರ್ 28ಕ್ಕೆ ನೀತಿ ಸಂಹಿತೆ ಮುಕ್ತಾಯಗೊಳ್ಳಲಿಕ್ಕಿರುವಂಥದ್ದು. ವಿಧಾನ ಪರಿಷತ್ ಚುನಾವಣೆ ಈಗಾಗಲೇ ಪಕ್ಷಗಳೊಳಗೆ ಕಸರತ್ತು ಆರಂಭ ಆಗಿದೆ. ಯಾವಾಗ ಅಧಿಸೂಚನೆ ಪ್ರಕಟಗೊಂಡಗೊಳ್ಳಿ ಪಕ್ಷಗಳೊಳಗೆ ಕಸರತ್ತು ಆರಂಭಗೊಂಡಿದೆ. ಏನು ಕಳೆದ ಬಾರಿ ಬಿಜೆಪಿಯಲ್ಲಿದ್ದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ಅವರ ಒಂದು ತೆರವಾದ ಸ್ಥಾನಕ್ಕೆ ಈ ಬಾರಿ ಬಿಜೆಪಿಯಲ್ಲೂ ಕೂಡ ಹೈ ರೇಸ್ನಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ನಮಗೆ ಮೊನ್ನೆ ಪ್ರಕಟಗೊಂಡಿರುವಂತಹ ವರದಿಯಲ್ಲಿ, ಅಂದರೆ 25ನೇ ತಾರೀಕಿಗೆ ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಪ್ರಕಟಗೊಂಡವರು ವರದಿಯಲ್ಲಿ ಪ್ರಕಾರ ನಳಿನ್ ಕುಮಾರ್ ಅವರ ಒಂದು ಹೆಸರು ಮುಂಚೂಣಿಯಲ್ಲಿ ಇದೆ. ಬಿಜೆಪಿಯಿಂದ ಹೈಕಮಾಂಡ್ಗೆ 3 ಹೆಸರು ಹೋಗಿದೆ, ಅದರಲ್ಲಿ ನಳಿನ್ ಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಅನ್ನೋದು. ಸರ್, ಈ ಬಗ್ಗೆ ಒಂದು ವರದಿಯ ಬಗ್ಗೆ ಹೇಳೋದಾದ್ರೆ, ಕೋಟ ಶ್ರೀನಿವಾಸ ಪೂಜಾರಿಯವರು ಸಂಸದರಾಗಿ ಆಯ್ಕೆಯಾದ ಬಳಿಕ ಅವರಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಈ ಚುನಾವಣೆ ನಡೀತಾ ಇದೆ. ಈಗಾಗಲೇ ಅಧಿಸೂಚನೆ ಕೂಡ ಪ್ರಕಟಗೊಂಡಿದೆ. ಬಿಜೆಪಿಯಲ್ಲಿ ಕೂಡ ಆಕಾಂಕ್ಷಿಗಳ ಪಟ್ಟಿ ಇದೆ, ಅದೇ ರೀತಿ ಕಾಂಗ್ರೆಸ್ನಲ್ಲೂ ಇದೆ. ಬಿಜೆಪಿಯಲ್ಲಿ ಈಗ ಪ್ರಮುಖವಾಗಿ ಒಂದು 10-15 ಜನರದ್ದು ಹೆಸರು ಆರಂಭದಲ್ಲಿ ಇತ್ತು. ಈಗ ಅಂತಿಮವಾಗಿ ಒಂದು 3 ಜನರದ್ದು ಹೆಸರು ಇರ್ಬೋದು ಅಂತ ನಾವು ಹೇಳ್ಬೋದು. ಅದರಲ್ಲಿ ಕೂಡ ಪ್ರಮುಖವಾಗಿ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಓಕೆ.
ಇದಕ್ಕೆ ಅವರಿಗೆ ಸಿಗುವಂತಹ ಸಂಭಾವ್ಯ ಅಭ್ಯರ್ಥಿ ಸಾಧ್ಯತೆ ಹೆಚ್ಚಾಗಿದೆ. ಇದಕ್ಕೆ ಒಂದು ಪುಷ್ಟಿ ನೀಡುವಂತೆ ಅವರಿಗೆ ಈಗ ಬಿಜೆಪಿಯದ್ದು ಸದಸ್ಯತ್ವ ಅಭಿಯಾನ ನಡೀತಾ ಉಂಟು ದೇಶದ ಎಲ್ಲೆಡೆ. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಒಡಿಶಾದಲ್ಲಿ ಅದರ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಸಂಬಂಧ ಚುನಾವಣೆಯ ಸಂಬಂಧ ಒಂದು ಚರ್ಚೆ ನಡೆಯುವಂಥ ಕೋರ್ ಕಮಿಟಿಗೆ ಕೂಡ ಅವರನ್ನು ತುರ್ತಾಗಿ ಬುಲಾವ್ ನೀಡಿ ಬೆಂಗಳೂರಿನಲ್ಲಿ ನಡೆಯುವಂಥ ಕೋರ್ ಕಮಿಟಿ ಸಭೆಗೆ ಕೂಡ ಅವರನ್ನು ಕರೆದು ಮಾತಾಡಿದ್ದಾರೆ. ಅಂದ್ರೆ ಅವರನ್ನು ಕರೆದಿರುವಂಥದ್ದು ಈಗ ಮಾಜಿ ಅಧ್ಯಕ್ಷರು ಎನ್ನುವ ನೆಲೆಯಲ್ಲಿಯ ಅಥವಾ ವಿಶೇಷವಾಗಿ ಇದರ ಸೀಟ್ ಅವರಿಗೆ ಕೊಡುವಂತಹ ಹಿನ್ನೆಲೆಯಲ್ಲಿ ಅಂತ? ಎರಡೂ ನಾವು ನೋಡುವಾಗ ಎರಡೂ ಸಾಧ್ಯತೆಗಳು ಇವೆ. ಒಂದು ಮಾಜಿ ಅಧ್ಯಕ್ಷರ ನೆಲೆಯಲ್ಲಿಯೂ ಕೂಡ ಕರೆದಿರಬಹುದು, ಮತ್ತೆ ಅವರಿಗೆ ಕೂಡ ಒಂದು ರಾಜ್ಯದಲ್ಲಿ ಈಗ ವಿಧಾನ ಪರಿಷತ್ತಿಗೆ ಅವರನ್ನು ಆಯ್ಕೆ ಮಾಡಿದ್ರೆ ವಿಧಾನ ಪರಿಷತ್ನಲ್ಲಿ ಸ್ವಲ್ಪ ಪ್ರತಿಪಕ್ಷವಾಗಿ ಬಿಜೆಪಿ ಸ್ವಲ್ಪ ಗಟ್ಟಿಯಾಗಬಹುದು ಅಂತ ಒಂದು ನೆಲೆಯಲ್ಲಿ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊಡುವಂತ ಚಾನ್ಸ್ ಸಾಧ್ಯತೆ ನಾವು ಹೇಳಿದಾಗೆ ಅತಿ ಹೆಚ್ಚಾಗಿದೆ. ಅಂದ್ರೆ ಇಲ್ಲಿ ನಳಿನ್ ಕುಮಾರ್ ಅವರಿಗೆ ಯಾಕೆ ಕೊಡಬೇಕು ಅಂತ, ಒಂದು ವೇಳೆ ಅವರು ಏನು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸಂಸದ ಅಭ್ಯರ್ಥಿ ಸ್ಥಾನದಿಂದ ಅವರನ್ನು ಹಿಂದಕ್ಕೆ ಪಡ್ಕೊಂಡಿದ್ರು, ಹಾಗಾಗಿ ಒಂದು ವೇಳೆ ಅವರಿಗೆಲ್ಲಿಯಾದ್ರೂ ಅಸಮಾಧಾನ ಉಂಟಾಗಿ ಅವರ ಒಂದು ಅಸಮಾಧಾನವೇ ಅದು ಬಿಜೆಪಿಗೆ ಹಿನ್ನಡೆ ಆಗಬಹುದು ಎನ್ನುವ ಕಾರಣಕ್ಕೆ ಮತ್ತೆ MLC ಸೀಟನ್ನು ಕೊಡ್ತಾ ಇದ್ದಾರಾ ಹೇಗೆ ಅಂತ? ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲಿಯೂ ಅಸಮಾಧಾನವನ್ನು ಬಹಿರಂಗವಾಗಿ ತೋರಿಸಿಲ್ಲ. ಈಗ ವಿಧಾನ ಪರಿಷತ್ತಿನಲ್ಲಿ ಬಿಜೆಪಿಯ ಬಲ ಸ್ವಲ್ಪ ಪ್ರತಿಪಕ್ಷದವಾಗಿ ಒಂದು ಪ್ರಮುಖವಾಗಿ ಕಾರ್ಯನಿರ್ವಹಿಸುವ ನಿಟ್ಟಿನಲ್ಲಿ ನಳಿನ್ ಕುಮಾರ್ ಅವರಿಗೆ ಕೊಡುವಂಥ ಸಾಧ್ಯತೆಗಳು ಜಾಸ್ತಿಯಾಗಿದೆ. ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮೂವರು ಯಾರು ಅಂದ್ರೆ ಪ್ರಮೋದ್ ಮಧ್ವರಾಜ್. ಹೌದು, ಪ್ರಮೋದ್ ಮಧ್ವರಾಜ್ ಮತ್ತು ಇನ್ನೊಬ್ಬರದ್ದು ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅಂತಿಮವಾಗಿ ಈಗ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿರುವಂತಹ 3 ತಾರೀಕಿಗೆ ಅಭ್ಯರ್ಥಿಗಳ ಆಯ್ಕೆ ಕೂಡ ಅಂತಿಮವಾಗಿಗೊಳ್ಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ಪೈಪೋಟಿ ಇದೆ. ಶಕುಂತಲಾ ಶೆಟ್ಟಿ ಅವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅಂದ್ರೆ ಬಿಜೆಪಿಯಲ್ಲಿ ಕೂಡ ಅಂದ್ರೆ ಸ್ಥಳೀಯ ನಾಯಕರ ಒಂದು ಹೆಸರು ಕೂಡ ಇತ್ತು ಸಾಮಾನ್ಯವಾಗಿ. ಹೌದು, ಸ್ಥಳೀಯ ನಾಯಕರಾದ RC ನಾರಾಯಣ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಸಾಜ ರಾಧಾಕೃಷ್ಣ ಆಳ್ವರದ್ದು ಕೂಡ ಇತ್ತು. ಅರುಣ್ ಕುಮಾರ್ ಪುತ್ತೂರವರದ್ದು ಕೂಡ ಹೆಸರು ಇತ್ತು. ಹೌದು, ಆದ್ರೆ ಇವರು ಯಾರು ಕೂಡ ಅಲ್ಲ. ಆದ್ರೆ ಕೊನೆಯ ಪಕ್ಷದಲ್ಲಿ ನಳಿನ್ ಕುಮಾರ್ ಕಟೀಲ್ ರವರೇ ಇದಕ್ಕೆ ಅಭ್ಯರ್ಥಿ ಸ್ಥಾನಕ್ಕೆ ಆಯ್ಕೆ ಮಾಡಬಹುದು ಅಂತ ಬಿಜೆಪಿ ಕಡೆಯಿಂದ. ಅವರು ನಳಿನ್ ಕುಮಾರ್ ಕಟೀಲ್ ಅವರು ಸ್ವಲ್ಪ ಅನುಭವಸ್ಥರು ಹಾಗೂ ರಾಜ್ಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿರುತ್ತಾರೆ, ಸಂಸದರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೆ ಸಿಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅಂತ ಹೇಳ್ಬೋದು. ಈಗ ಇಲ್ಲಿ ಮುಖ್ಯವಾಗಿ ಈ ಒಂದು ಸ್ಥಾನವನ್ನು ಮಾಡಬೇಕಾದ್ರೆ ಯಾರು ಇಲ್ಲಿ ಫೈನಲ್ ಮಾಡ್ತಾರೆ ಅಂತ ಅಂದ್ರೆ ಬಿಜೆಪಿ ಹೈಕಮಾಂಡ್ ಮಾಡುತ್ತಾ ಅಲ್ಲ ಈಗ ರಾಜ್ಯಾಧ್ಯಕ್ಷರೇ ವಿಜಯೇಂದ್ರ ಅವರೇ ಮಾಡುವಂತ ಸಾಧ್ಯತೆ ಇದೆಯಾ ಅಂತ? ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಫೈನಲ್ ಮಾಡಿ ಅದನ್ನು ಕೇಂದ್ರಕ್ಕೆ ಕಲಿಸಿ ಅಲ್ಲಿಂದಲೇ ಅಂತಿಮವಾಗಿ ಬರ್ಬೋದು ಅಂತ ಒಂದು ನಿರೀಕ್ಷೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಗಮನಿಸುವಂಥದ್ದು, ನಳಿನ್ ಕುಮಾರ್ ಕಟೀಲ್ ರವರೀಗ ಸಂಸದರಾಗಿದ್ದುಕೊಂಡು ಕೇಂದ್ರದವರಿಗೆ ತಲುಪಿದವರು, ಮತ್ತೆ ಅವರು ವಿಧಾನ ಪರಿಷತ್ಗೆ ಏನು ಸ್ಪರ್ಧಿಸುವಂಥದ್ದು ಅಂದ್ರೆ ಒಂದಷ್ಟು ನಾವು ರಾಜಕೀಯವಾಗಿ ನೋಡಿದ್ರು ಅದು ಕೂಡ ಒಂದಷ್ಟು ಕೆಳಗಿನ ಸ್ಥಾನ ಅಂತ ಹೇಳ್ಬೋದು. ಸೊ ಅದು ಅವರಿಗೆ ಪೂರಕವಾಗಿ ಇರ್ಬೋದಾ ಹೇಗೆ ಅಂತ? ಪೂರಕವಾಗಿ ಇರ್ಬೋದು ಅವರಿಗೆ. ಅದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದಾಗ ಮತ್ತೆ ಅವಕಾಶ ಕೊಟ್ಟಾಗೆ ಕೂಡ ಆಗ್ತದೆ ಅಂತ ಆಗುವಂತ ನಿರೀಕ್ಷೆ ಇದೆ ಅವರಿಗೆ. ಹೌದು, ಹಾಗಾಗಿ ಅವರಿಗೆ ಸಾಧ್ಯತೆ ಇರ್ಬೋದು ಅಂತ. ಗೆಲ್ಲುವ ಅಭ್ಯರ್ಥಿ ಅಂತ ಕೂಡ ನೋಡಿಕೊಂಡು ಆ ನಿಟ್ಟಿನಲ್ಲಿ ಕೂಡ ಪಕ್ಷದಿಂದ ಟಿಕೆಟ್ ಕೊಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಗೆಲ್ಲುವ ಅಭ್ಯರ್ಥಿ ಅಂತ ಆದ್ರೆ ಈಗ ಅದಕ್ಕೆ ಸಾಮಾನ್ಯ ಮತದಾರರು ಅಂತ ಹೇಳಿದ್ರೆ ಸ್ಥಳೀಯ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು. ಆದ್ರೆ ಈಗ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅವರು ಇಲ್ಲದೆ ಇರುವುದರಿಂದ ಒಂದಷ್ಟು ಮತದಾರರು ಕಡಿಮೆ ಆಗ್ತಾರೆ. ಗ್ರಾಮ ಪಂಚಾಯತ್ ಮಾತ್ರ ಈಗ ಇರುವಂಥದ್ದು. ನೋಡೋಣ ಅದು ಏನಕ್ಕೆ ಮುಂದಕ್ಕೆ ಆಗ್ತದೆ ಎನ್ನುವುದರ ಬಗ್ಗೆ. ಮುಂದಿನ ವರದಿಗೆ ಹೋಗೋಣ. ಇದೊಂದು ಬಹಳ ವಿಷಾದನೀಯವಾದಂತಹ ಒಂದು ಸುದ್ದಿ ಕೂಡ ಹೌದು. ಇದು ಶಿಕ್ಷಣ ಇಲಾಖೆಯಲ್ಲಿ ಆಗಿರ್ಬೋದು ಅಥವಾ ಕ್ರೀಡಾ ಇಲಾಖೆಯಲ್ಲಿ ಆಗಿರ್ಬೋದು, ಇಂತಹದೊಂದು ಯಾವತ್ತು ನಡೆಯಬಾರದು. ಸ್ಪರ್ಧೆಗಳು ಯಾವತ್ತು ಅದು ಪೈಪೋಟಿಯಿಂದ ಅಥವಾ ಯಾವುದೇ ರೀತಿಯ ಕುತಂತ್ರ ನೀತಿಯಿಂದ ಇರಬಾರ್ದು, ಅದು ಸ್ಪರ್ಧಾತ್ಮಕವಾಗಿ ಇರಬೇಕು ಎನ್ನುವಂಥದ್ದು ಎಲ್ಲ ಕಡೆ ಇರುವಂಥದ್ದು. ನೋಡಿ, ಇಲ್ಲಿ ಗುತ್ತಿಗಾರಿನಲ್ಲಿ PM ಶ್ರೀ ಶಾಲಾ ಮೈದಾನದಲ್ಲಿ ಸೆಪ್ಟೆಂಬರ್ 20ರಂದು ನಡೆದಿರುವಂತಹ ಪ್ರಾಥಮಿಕ ಶಾಲಾ ಜಿಲ್ಲಾ ಮಟ್ಟದ ಬಾಲಕರ ಕಬಡ್ಡಿ ಪಂದ್ಯಾಟ, ಇದರಲ್ಲಿ ಒಂದಷ್ಟು ಗೊಂದಲ ಉಂಟಾಗಿತ್ತು ಎನ್ನುವುದರ ಬಗ್ಗೆ ಮಾಹಿತಿ ನಮಗೆ ವರದಿ ಪ್ರಕಟಗೊಂಡಿರುವಂಥದ್ದು. ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನವನ್ನು ಕಳೆದುಕೊಂಡ ಪುತ್ತೂರಿನ ತಂಡ ಅಂತ ಒಂದು ವರದಿ ಪ್ರಕಟಗೊಂಡಿರುವಂಥದ್ದು. ಅಂದರೆ ವಯೋಮಿತಿ ಮೀರಿದ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿರುವಂಥದ್ದು ಆಯ್ಕೆ ಸಮಿತಿ.
ಹಾಗಾಗಿ ಎಲ್ಲೋ ಒಂದು ಕಡೆ ಗೊಂದಲ ಉಂಟಾಗಿ ಪೋಷಕರು ಕೂಡ ಅಲ್ಲಿ ಆಕ್ರೋಶ ವ್ಯಕ್ತಪಡಿಸುವಂಥ ಒಂದು ಘಟನೆ ನಡೆಯಿತು ಎನ್ನುವುದರ ಬಗ್ಗೆ ವರದಿ ಪ್ರಕಟಗೊಂಡಿದೆ. ಸರ್, ಈ ಒಂದು ವರದಿ ಬಗ್ಗೆ ಹೇಳೋದಾದ್ರೆ ಅದು ಕಬಡ್ಡಿ ಪಂದ್ಯಾಟ ಈಗ ಶಾಲಾ ಪ್ರಾಥಮಿಕವಂತವಾಗಿ ವಲಯ ಮಟ್ಟದಲ್ಲಿ ಆಗಿ ಮತ್ತೆ ತಾಲೂಕು ಮಟ್ಟ ಮತ್ತೆ ಜಿಲ್ಲಾ ಮಟ್ಟಕ್ಕೆ, ವಿಭಾಗ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೋಗುವಂಥದ್ದು. ಈಗ ಪುತ್ತೂರು ತಾಲೂಕಿನಲ್ಲಿ ಪುತ್ತೂರು ತಾಲೂಕು ಮಟ್ಟದ್ದು ಕಬಡ್ಡಿ ಪಂದ್ಯಾಟ ಪ್ರಾಥಮಿಕ ಶಾಲಾ ಬಾಲಕರದ್ದು ಕುಡಿಪಾಡಿ ಶಾಲೆಯಲ್ಲಿ ನಡೆದಿತ್ತು. ಇದರಲ್ಲಿ ನಮ್ಮ ವಲಯದಲ್ಲಿ ಕಡಬ ವಲಯ ಪ್ರಥಮ ಬಂದಿತ್ತು. ಪ್ರಥಮ ಬಂದು ಪುತ್ತೂರು ತಾಲೂಕು ಮಟ್ಟಕ್ಕೆ ಆಯ್ಕೆಗೊಂಡಿತ್ತು. ನಂತರ ಸೆಪ್ಟೆಂಬರ್ 20ಕ್ಕೆ ಜಿಲ್ಲಾ ಮಟ್ಟದ ಪಂದ್ಯಾಟ ಗುತ್ತಿಗಾರು PMಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜನೆ ಆಗಿತ್ತು. ಅದಕ್ಕೆ ಕಡಬ ವಲಯದಿಂದ ತಂಡ ಪುತ್ತೂರು ತಾಲೂಕಿನಿಂದ ಆಯ್ಕೆಗೊಂಡಂತ ಕಡಬ ತಾಲೂಕು ವಲಯ ಕಡಬದ್ದು ತಂಡ ಹೋಗಿತ್ತು. ಪುತ್ತೂರು ತಾಲೂಕು ತಂಡವೇದು ಕಡಬದಾದ್ರು. ಅದರಲ್ಲಿ ಬೇರೆ ಬೇರೆ ಶಾಲೆ ಒಂದು 2-3 ಶಾಲೆಯ ವಿದ್ಯಾರ್ಥಿಗಳು ಕೂಡ ಇದ್ರು. ಅಲ್ಲಿ ಫೈನಲ್ ಪಂದ್ಯಾಟ ಸೆಮಿಫೈನಲ್ ಆಗಿದೆ, ಫೈನಲ್ ಪಂದ್ಯಾಟ ಕೂಡ ಆಗಿದೆ. ಈ ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದಲ್ಲಿ ನಡೆದಿರುವಂಥ ಗೊಂದಲ ಇದು ಪಂದ್ಯಾಟದಲ್ಲಿ. ಫೈನಲ್ ಪಂದ್ಯ ಆದ ಸಂದರ್ಭದಲ್ಲಿ ಈ ಫೈನಲ್ ಪಂದ್ಯವು ಆಗಿತ್ತು, ಮುಗ್ದಿತ್ತು. ಅದರ ನಂತರ ವಯೋಮಿತಿದ್ದು ಗೊಂದಲ ಬಂದದ್ದು. ಅಲ್ಲ, ಫೈನಲ್ ಪಂದ್ಯ ಆಗುವಾಗಲೇ ಬಂದದ್ದು ವಯೋಮಿತಿದ್ದು. ಆ ಸಮಯದಲ್ಲಿ ಆ ವಯೋಮಿತಿ ಹೆಚ್ಚಿದ್ದ ವಿದ್ಯಾರ್ಥಿಯನ್ನು ಹೊರಗಿಟ್ಟು ಫೈನಲ್ ಪಂದ್ಯವನ್ನು ನಡೆಸಿದ್ದಾರೆ. ಅದರಲ್ಲಿ ಪುತ್ತೂರು ತಂಡವೇ ವಿಜಯ ಆಯಿತು. ಅವರನ್ನು ಹೊರಗಿಟ್ಟು ಆಟ ಆಡಿಸಿದ್ರು, ಪುತ್ತೂರು ತಂಡ ವಿಜಯ ಆಗಿತ್ತು. ಬಂಟ್ವಾಳ ತಂಡ ದ್ವಿತೀಯ ಸ್ಥಾನ ಪಡೆದುಕೊಂಡಿತ್ತು. ಆದರೆ ಅವತ್ತು ಫಲಿತಾಂಶ ಘೋಷಣೆ ಮಾಡಿರಲಿಲ್ಲ ಅವರು. ಮರು ದಿವಸ ಅಂದರೆ ಸೆಪ್ಟೆಂಬರ್ 21 ತಾರೀಕಿಗೆ ಫಲಿತಾಂಶ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ದ್ವಿತೀಯ ಸ್ಥಾನ ಬಂದಿದ್ದಂಥ ಬಂಟ್ವಾಳವನ್ನು ಚಾಂಪಿಯನ್ ಆಗಿ ಅವರನ್ನು ವಿಭಾಗ ಮಟ್ಟಕ್ಕೆ ಕಳಿಸುವಂಥ ಘೋಷಣೆ ಆಗಿದೆ. ದ್ವಿತೀಯ ಸ್ಥಾನವನ್ನು ಈ ಸೆಮಿಫೈನಲ್ನಲ್ಲಿ ಪುತ್ತೂರು ತಂಡದೊಂದಿಗೆ ಪರಾಜಿತಗೊಂಡಿರುವಂಥ ಮಂಗಳೂರು ಉತ್ತರ ತಂಡದವರನ್ನು ದ್ವಿತೀಯ ಸ್ಥಾನ ಅಂತ ಮಾಡಿ ಘೋಷಣೆ ಮಾಡಿದೆ. ಈಗ ಅಲ್ಲಿ ವಿವಾದ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಈ ಪುತ್ತೂರು ತಾಲೂಕು ತಂಡ ಪ್ರಥಮ ಸ್ಥಾನ ಬಂದರೂ ಅದನ್ನು ಹೊರಗಿಡಲಾಗಿದೆ ಎನ್ನುವಂಥದ್ದು ವಾದ ಇರುವಂಥದ್ದು. ಇದು ಆ ತಂಡವನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಕೂಡ ಈ ವಯೋಮಿತಿದ್ದು ಯಾಕೆ ಯಾರ ಗಮನಕ್ಕೂ ಬರಲಿಲ್ಲ ಅಂತ ಆಯ್ಕೆ ಸಮಿತಿಯವರು ಕೂಡ ಈ ತಂಡವನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರು ವಯೋಮಿತಿಯನ್ನು ಪರಿಗಣಿಸಬೇಕಿತ್ತು. ಆದರೆ ಯಾವ ಹಂತದಲ್ಲೂ ಆ ಫೈನಲ್ ಪಂದ್ಯದಲ್ಲಿ ಆಡುವವರೆಗೂ ಯಾರ ಗಮನಕ್ಕೂ ಬಾರದೇ ಇರುವಂಥದ್ದು ಒಂದು ವಿಷಾದನೀಯ. ಇದರ ಮೇಲೆ ಈ ಪೋಷಕರಿಗೆ ಒಂದು ಆಕ್ರೋಶ ಇರುವಂಥದ್ದು. ಫೈನಲ್ ವಯೋಮಿತಿ ಇರುವಂಥ ವಿದ್ಯಾರ್ಥಿಯನ್ನು ಹೊರಗಿಟ್ಟು ಆಟ ಆಡಿದ್ರು, ಫೈನಲ್ ಕೂಡ ಪ್ರಥಮ ಸ್ಥಾನ ಬಂದ್ರು, ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ ಅನ್ನುವಂಥದ್ದು ಪೋಷಕರಲ್ಲಿ ಇರುವಂಥದ್ದು ಆಕ್ರೋಶ. ಅಂದ್ರೆ ಅಲ್ಲಿ ಮುಖ್ಯವಾಗಿ ಆಯ್ಕೆ ಸಮಿತಿ ವಿಶೇಷವಾಗಿ ಇದರ ಬಗ್ಗೆ ನಿಗಾ ಆಯ್ಕೆ ಸಮಿತಿಯವರು ನಿಗಾ ವಹಿಸಬೇಕಿತ್ತು. ಈಗ ಆಯ್ಕೆ ಸಮಿತಿಯವರ ಒಂದು ಕಡೆಗಣನೆಯಿಂದಾಗಲೇ ಈ ಪುತ್ತೂರು ತಾಲೂಕು ತಂಡ ಪ್ರಥಮ ಸ್ಥಾನವನ್ನು ಕಳೆದುಕೊಳ್ಳುವಂತಾಗಿದೆ ಎನ್ನುವಂಥದ್ದು ವಿದ್ಯಾರ್ಥಿಗಳ ಪೋಷಕರದ್ದು ಒಂದು ಆರೋಪ ಕೇಳಿ ಬಂದಿದೆ. ಅದರ ನಂತರ ಏನಾದರೂ ಬೆಳವಣಿಗೆಗಳು ಆಗಿದೆಯಾ ಅದರ ಬಗ್ಗೆ? ಇಲ್ಲ, ಅದು ಬಂಟ್ವಾಳ ತಂಡವನ್ನೇ ಘೋಷಣೆ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಸಿಕ್ಕಿದೆ. ಇದೇ ರೀತಿ ಅದು ಶಾಂತಿನಗರದಲ್ಲಿ ನಡೆದಂತಹ ತಾಲೂಕು ಮಟ್ಟದ ಪ್ರೌಢಶಾಲಾ ಪಂದ್ಯಾಟದಲ್ಲಿಯೂ ಇದೇ ರೀತಿಯ ಗೊಂದಲ ಆಗಿತ್ತು ಎನ್ನುವುದರ ಬಗ್ಗೆ ಕೂಡ ಮಾಹಿತಿ ನಮಗೆ ಬಂದಿದೆ. ಅದು ಕೂಡ ಪ್ರೌಢಶಾಲಾ ವಿಭಾಗದ ಬಾಲಕರ ಪಂದ್ಯಾಟದಲ್ಲಿ ನಡೆದಿರುವಂತಹ ಒಂದು ಗೊಂದಲ. ಅಲ್ಲಿ ಕೂಡ ವಯೋಮಿತಿಯ ಕಾರಣದಿಂದಾಗಿ ಫೈನಲ್ನಲ್ಲಿ ಒಂದು ತಂಡ ಹಿಂದೆ ಸರಿದಿದೆ. ಅದ ನಂತರ ಅವರು ಹಿಂದೆ ಹೋದ ಕಾರಣ ಅವರನ್ನು ವಿಜಯಿ ಅಂತ ಘೋಷಣೆ ಮಾಡಲಾಗಿತ್ತು. ಆದರೆ ಅದರ ನಂತರ ಒಂದು ಅವರಿಂದ ಎದುರಾಳಿ ತಂಡದವರಿಂದ ದೂರು ಬಂದ ಕಾರಣ ಅದನ್ನು ಮತ್ತೆ ಪರಿಗಣಿಸಿ ದ್ವಿತೀಯ ಸ್ಥಾನ ಅವರಿಗೆ ಕೊಡಲಾಗಿತ್ತು. ಆದರೆ ಆ ಪ್ರಕರಣವನ್ನು ಒಂದು ಸೌಹಾರ್ದ ರೀತಿಯಲ್ಲಿ ಅವರೇ ಇತ್ಯರ್ಥ ಮಾಡಿಕೊಂಡಿದ್ದಾರೆ. ಈ ರೀತಿ ಆದ್ರೆ ಒಳ್ಳೆಯದು. ಆದರೆ ಯಾವುದೋ ಒಂದು ಹಂತದಲ್ಲಿ ಅದು ಅವಕಾಶದಿಂದ ವಂಚಿತರಾಗುವಂಥದ್ದು. ಪಾಪ ಅಲ್ಲಿ ವಂಚಿತರಾಗುವುದು ವಿದ್ಯಾರ್ಥಿಗಳು. ನಿಜವಾದಂತಹ ಪ್ರತಿಭೆಗಳು ಏನಿವೆಯಾ ಅವುಗಳು ಸಾಕಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ, ತುಂಬಾ ದಿವಸಗಳಿಂದ ಕಠಿಣ ಶ್ರಮ ಪಟ್ಟಿರ್ತಾರೆ. ಆದ್ರೆ ಅವರಿಗೆ ಒಂದು ವೇಳೆ ಸೋಲು ಅಂತ ಆದಾಗ, ಗೆದ್ದು ಸೋಲು ಅಂತ ಆಗುವಾಗ ಯಾವರಿಗೂ ಕೂಡ ಒಂದು ನಿರುತ್ಸಾಹ ಬರುವಂಥದ್ದು ಸಹಜ. ಈಗ ಆಗಬಾರ್ದು. ಇಲಾಖೆ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಶಿಕ್ಷಣಾಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ತು ಕ್ರಮವನ್ನು ವಹಿಸಿಕೊಳ್ಳಬೇಕು, ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದ ಆಶಯವನ್ನು 2-3 ಹಂತದಲ್ಲಿ ಪರಿಶೀಲನೆ ಕೂಡ ಮಾಡ್ತಾರೆ ವಯೋಮಿತಿದ್ದು. ಆದ ಕಾರಣ ಅದನ್ನೊಂದು ಗಂಭೀರವಾಗಿ ಪರಿಗಣಿಸಬೇಕಿತ್ತು. ಆದರೆ 3 ಹಂತದಲ್ಲಿ ಕೂಡ ಅವರಿಗೆ ಗೊತ್ತಾಗದೇ ಇರುವುದು ಮಾತ್ರ ಒಂದು ದೊಡ್ಡ ವಿಷಾದನೀಯ ಘಟನೆ ಅಂತಲೇ ಹೇಳಬೇಕು. ಮುಂದಿನ ಹಂತದಲ್ಲಿ ಅದನ್ನು ಇಲಾಖೆಗಳು ಸರಿಪಡಿಸಿಕೊಳ್ಳಬಹುದು ಎನ್ನುವುದು ನಮ್ಮ ಈ ರೀತಿಯ ಗೊಂದಲ ಆಗದಂತೆ ಕ್ರಮ ವಹಿಸಬೇಕು ಅಂತ ನಾವು ಕೂಡ ಒಂದು ಮನವಿ ಮಾಡ್ತಾ ಇರೋದು. ಓಕೆ ಸರ್, ಮುಂದಿನ ಸುದ್ದಿಗೆ ಹೋಗೋಣ. ಮುಂದಿನ ಸುದ್ದಿ ನಮ್ಮ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಭಾಗಗಳಲ್ಲಿ ಹೆಚ್ಚಿನವರು ಅಡಿಕೆ ಕೃಷಿಕರು.
ಅಡಿಕೆಯನ್ನೇ ಇಲ್ಲಿ ಪ್ರಧಾನ ಒಂದು ಕೃಷಿಯನ್ನಾಗಿಸಿಕೊಂಡು ಕುಟುಂಬದ ಆರ್ಥಿಕವಾದಂತಹ ಒಂದು ಪರಿಸ್ಥಿತಿ, ಆರ್ಥಿಕ ಆದಾಯವನ್ನು ಕೂಡ ಇವತ್ತು ಅಡಿಕೆ ಕೃಷಿಯಿಂದಾಗಿ ಅಡಿಕೆ ಬೆಳೆಗಾರರು ಪಡ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಅಡಿಕೆ ಬೆಳೆಗೆ ಸಾಕಷ್ಟು ಬೆಲೆಯಲ್ಲಿ ಕೂಡ ಸರ್ಕಾರದಿಂದಾಗಿರ್ಬೋದು ಯಾವುದೋ ರೀತಿಯಲ್ಲಿ ಕೂಡ ಬೆಲೆ ಕೂಡ ಒಂದು ಸಾಧಾರಣ ಹಂತದಲ್ಲಿ ಇದೆ, ಅಡಿಕೆ ಬೆಳೆಗಾರರು ಖುಷಿ ಪಡುವಂಥ ಹಂತದಲ್ಲಿ ಇದೆ. ಆದರೆ ಇತ್ತೀಚೆಗಿನ ಒಂದು ಗಂಭೀರವಾದಂತಹ ವಿಚಾರ, ಕೇಂದ್ರ ಸರ್ಕಾರ ಭೂತಾನ್ನಿಂದ ಶುಲ್ಕರಹಿತ ಅಡಿಕೆ ಆಮದಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈಗಾದರೆ ನಮ್ಮ ಈ ಭಾಗದ ಅಡಿಕೆ ಬೆಳೆಗಾರರಿಗೆ ಎಲ್ಲೋ ಅಂದರೆ ಆ ಭೂತಾನ್ನಿಂದ ಆಮದು ಮಾಡಿಕೊಂಡಾಗ ಇಲ್ಲಿನ ಅಡಿಕೆಗೆ ಬೇಡಿಕೆ ಕಡಿಮೆಯಾಗಿ ತನ್ನಿಂದ ತಾನೇ ಬೆಲೆಯೂ ಕೂಡ ಕಡಿಮೆ ಆಗ್ತದೆ. ಹಾಗಾದಾಗ ಇಲ್ಲಿಯ ಅಡಿಕೆ ಕೃಷಿಕರ ಬೆಳೆಗಾರರ ಅದು ಸಂಕಷ್ಟಕ್ಕೆ ಒಳಗಾಗ್ಬೋದು, ಅವರ ಆರ್ಥಿಕ ಪರಿಸ್ಥಿತಿ ನೆಲಕಚ್ಚಬಹುದು ಎನ್ನುವಂಥ ಒಂದು ಆತಂಕವನ್ನು ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ಇವರು ಕೂಡ ಕೊಟ್ಟಿದ್ದಾರೆ. ಬಹುಶಃ ಅವರೇ ಹೇಳಿದ ರೀತಿಯಲ್ಲಿ ಇದಕ್ಕೊಂದು ಪಕ್ಷಾತೀತವಾದಂತಹ ಹೋರಾಟದ ಅವಶ್ಯಕತೆ ಇದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ವರದಿ ಕೂಡ ನಮ್ಮಲ್ಲಿ ಪ್ರಕಟಗೊಂಡಿರುವಂಥದ್ದು ಸೆಪ್ಟೆಂಬರ್ 25ನೇ ತಾರೀಕಿಗೆ. ಸರ್, ಈ ಒಂದು ಬಗ್ಗೆ ಹೇಳೋದಾದರೆ, ಭೂತಾನ್ನಿಂದ ಶುಲ್ಕರಹಿತ ಅಡಿಕೆ ಆಮದಿಗೆ ಕೇಂದ್ರ ಗ್ರೀನ್ ಸಿಗ್ನಲ್ ನೀಡಿದೆ ಅಂತೇಳಿ ಅಶೋಕ್ ರೈ ಅವರು ಸುದ್ದಿಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ನಿಜವಾಗಿ ಒಂದು ಆತಂಕದ ಬೆಳವಣಿಗೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸುಳ್ಯ, ಪುತ್ತೂರು, ಕಡಬ ಭಾಗದಲ್ಲಿ ಅಡಿಕೆ ಬೆಲೆಯನ್ನೇ ನಿಜವಾಗಿ ನೆಚ್ಚಿಕೊಂಡಿದ್ದೇವೆ. ಕರೆಕ್ಟ್. ಅಡಿಕೆ ಒಂದು ನಮಗೆ ಆರ್ಥಿಕ ಗುಣಮಟ್ಟವನ್ನು ಕೂಡ ಬಲಿಷ್ಠಗೊಳಿಸಿದೆ. ಹಿಂದೆ ರಬ್ಬರ್ ಬೆಲೆ ಇತ್ತು, ರಬ್ಬರ್ ಬೆಲೆ ಕುಸಿತವಾದ ಸಂದರ್ಭದಲ್ಲಿ ಹೆಚ್ಚಿನವರು ಅಡಿಕೆ ರಬ್ಬರ್ ಕಡಿದು ಅಡಿಕೆಯನ್ನು ಹಾಕಿದ್ರು. ಅಡಿಕೆ ನಿಜವಾಗಿ ಈಗ ನಮ್ಮನ್ನು ಒಂದು ಆರ್ಥಿಕ ಮಟ್ಟಕ್ಕೆ ಹೆಚ್ಚಿಸಿದೆ ಅಂತ ಹೇಳಿದ್ರೆ ಇಲ್ಲಿನ ರೈತರನ್ನು ಅಡಿಕೆ ಬೆಲೆಯಿಂದಲೇ ಇದು ಆಗಿದೆ. ಈಗ ಅಡಿಕೆಗೆ ಸಾಧಾರಣ ಒಂದು ಧಾರಣೆ ಉಂಟು, 400 ಹತ್ರ ಧಾರಣೆ ಅಡಿಕೆಗೆ 400ರವರೆಗೆ ಇದೆ. ಹೌದು. ಈ ಧಾರಣೆ ಕುಸಿತವಾದ್ರೆ ರೈತರ ಕೃಷಿಕರ ಆರ್ಥಿಕ ಗುಣಮಟ್ಟ ಕೂಡ ಕುಸಿತವಾಗುವಂತ ಸಾಧ್ಯತೆಗಳು ಇವೆ. ಇದು ಕೇವಲ ಕೃಷಿಕರಿಗೆ ಅಂತಲ್ಲ, ಎಲ್ಲ ಉದ್ಯಮಿಗಳಿಗೆ ಕೂಡ ಪೆಟ್ಟು ಬೀಳಲಿಕ್ಕೆ ಸಾಧ್ಯತೆ ಉಂಟು ಇದರಿಂದ. ಓಕೆ ಸರ್, ಮಾತು ಮುಂದುವರಿಸುವ. ಅದ್ರ ಜೊತೆಗೆ ನಮಗೆ ಮುಖ್ಯವಾಗಿ ಅಡಿಕೆ ಬೆಳೆಗಾರರಿಗೆ ಸಂಕಷ್ಟ ಬಂದಾಗ ದಕ್ಷಿಣ ಕನ್ನಡದಲ್ಲಿ ಹಿಂದಿನಿಂದಲೂ ಕೂಡ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರವನ್ನು ಕೂಡ ಗಮನ ಸೆಳೆಯುತ್ತಾ ಇರುವಂಥದ್ದು ಅದು ಮಂಗಳೂರಿನ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋ ಸಂಸ್ಥೆ. ಇವತ್ತು ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ಕಿಶೋರ್ ಕುಮಾರ್ ಕೊಡ್ಗೆ ಅವರು. ಸರ್ ನಮಸ್ತೆ. ನಮಸ್ತೆ ಸರ್ ನಮಸ್ತೆ. ಕಾಲ್ಗೆ ನಮಗೆ ಕನೆಕ್ಟ್ ಆಗಿರೋದಕ್ಕೆ ತಮಗೆ ಅಭಿನಂದನೆಗಳು ಸರ್. ವಿಶೇಷವಾಗಿ ನಾವು ಅಡಿಕೆ ಬೆಳೆಗಾರರ ಸಂಕಷ್ಟದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಸರ್. ಅಂದರೆ ಏನು, ಭೂತಾನ್ನಿಂದ ಅಡಿಕೆ ಅಂದರೆ ಶುಲ್ಕರಹಿತವಾಗಿ ಅಡಿಕೆ ಆಮದಿಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾಗಿ ಈ ಭಾಗದ ಒಂದಷ್ಟು ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೊಳಗಾಗ್ಬೋದು ಬೆಲೆ ಕುಸಿತದಿಂದಾಗಿ ಅಂತ. ಸೊ ಇದರ ಬಗ್ಗೆ ಕ್ಯಾಂಪ್ಕೋ ಕಡೆಯಿಂದ ಸಾಕಷ್ಟು ತಾವು ಹಿಂದಿನಿಂದಲೂ ಕೂಡ ಹೋರಾಟ ಮಾಡಿಕೊಂಡು ಬಂದವರು. ಈ ಥರ ಆದಾಗ ಸರ್ಕಾರದ ಗಮನವನ್ನು ಮನವರಿಕೆ ಮಾಡಿಕೊಂಡು ಗಮನವನ್ನು ಸೆಳೆಯುತ್ತಾ ಇದ್ದದ್ದು ಕ್ಯಾಂಪ್ಕೋ ಸಂಸ್ಥೆ. ಸರ್, ಈ ಬಾರಿ ತಮ್ಮ ಒಂದು ಸಂಸ್ಥೆಯಿಂದ ಯಾವ ನಿರ್ಧಾರವನ್ನು ಅಥವಾ ಯಾವ ಒಂದು ರೀತಿಯ ಮುನ್ನಡೆಯನ್ನು ಇಟ್ಕೊಂಡಿದ್ದೀರಿ ಅಂತ? ಈಗ ಭೂತಾನಿಂದ ಬರ್ತಕ್ಕಂಥ ಹಸಿ ಅಡಿಕೆ 17,000 ಮೆಟ್ರಿಕ್. ಈ ಹಸಿ ಅಡಿಕೆ ನಮ್ಮ ಭಾಗದ ರೈತರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗುವುದಿಲ್ಲ, ತೊಂದರೆಯೂ ಆಗುದಿಲ್ಲ. ಓಕೆ, ಅದಕ್ಕೂ ಸಂಬಂಧವೇ ಇಲ್ಲ. ಯಾಕಂದ್ರೆ 17,000 ಮೆಟ್ರಿಕ್ ಟನ್ ಅಡಿಕೆ ಭೂತಾನಿನಿಂದ ಭಾರತಕ್ಕೆ ಬರುವಾಗಲೇ ಎಷ್ಟೋ ದಿವಸ ಹೋಗಿರ್ತದೆ. ಒಂದನೇ ಭಾಗ. ಎರಡನೇ ಭಾಗ ಅದು ಹಸಿ ಅಡಿಕೆ, ಅದು ಕೆಂಪಡಿಕೆಗೆ ಹೋಗ್ತದೆ ಹೊತ್ತು ನಮ್ಮ ಭಾಗದ ಅಡಿಕೆಗೆ ಅದರಿಂದ ಸಂಬಂಧವೇ ಇಲ್ಲ. ಮೂರನೇದಾಗಿ ಭೂತಾನ ರಾಷ್ಟ್ರ ನಮ್ಮ ಪಕ್ಕದ ರಾಷ್ಟ್ರ, ಭಾರತದ ಅತ್ಯಂತ ನೆಚ್ಚಿನ ರಾಷ್ಟ್ರ. ನಮ್ಮ ಸುತ್ತಮುತ್ತಲಿನ ರಾಷ್ಟ್ರಗಳು ಇವತ್ತು ನಮ್ಮೊಂದಿಗೆ ಹಗೆತನ ಬೆಳೆಸ್ಕೊಳ್ಳುವಂತ ಪರಿಸ್ಥಿತಿ ಇರುವಾಗ ಭೂತಾನ್ ರಾಷ್ಟ್ರಕ್ಕೆ ನಮ್ಮ ಸಹಕಾರ, ಅಲ್ಲಿನ ಜನರಿಗೆ ನಮ್ಮ ದೇಶದ ಪ್ರಧಾನಿಗಳ ಒಂದು ಸಹಕಾರ ಅಗತ್ಯತೆ ಇದೆ ಅಂತ ಮನಗಂಡು ಈ ರೀತಿಯ ನಿರ್ಧಾರ ಮಾಡಿದ್ದು ಇವತ್ತು ಹೊಸತೇನಲ್ಲ. ಇದು ಬಹಳ ಹಿಂದೆ ಸಹ ಈ ನಿರ್ಧಾರ ಆಗಿದೆ. ಸ್ವಲ್ಪ ಮಟ್ಟಿಗೆ ಅಡಿಕೆ ಬರ್ತದೆ. ಆದ್ರೆ ಅಡಿಕೆ ಧಾರಣೆ ಕುಸಿತಕ್ಕೆ ಅದೇ ಕಾರಣ ಎಂಬ ಕೆಲವು ರಾಜಕೀಯ ವ್ಯಕ್ತಿಗಳ ಹೇಳಿಕೆಗೂ ಇದಕ್ಕೂ ಸಂಬಂಧವೇ ಇಲ್ಲ. ಅಡಿಕೆ ಧಾರಣೆ ಸ್ಥಿರವಾಗಿದೆ. ಕ್ಯಾಂಪ್ಕೋ ರೈತರ ಪರವಾಗಿ ನಿಂತಿದೆ. ವಿಶೇಷವಾಗಿ ಕರಾವಳಿ ಭಾಗ ಮತ್ತು ಶಿರ್ಸಿವರೆಗಿನ ಅಡಿಕೆ ಏನಿದೆ, ಬಿಳಿ ಅಡಿಕೆ ಏನಿದೆ, ಇದರ ದರ ಕಡಿಮೆ ಆಗುವುದಿಲ್ಲ. ಇದರ ಮಟ್ಟಿಗೆ ತಮ್ಗೆ ಯಾರಿಗೂ ಅನುಮಾನ ಬೇಡ. ರೈತರು ಮುಂದೆ ಬರತಕ್ಕಂತ ಅಡಿಕೆ ಸಂಸ್ಕರಣೆ ಬಗ್ಗೆ ಚಿಂತಿಸಿ ಒಳ್ಳೆ ಕ್ವಾಲಿಟಿ ಅಡಿಕೆಯನ್ನು ಮಾರುಕಟ್ಟೆಗೆ ತರಲಿಕ್ಕೆ ಪ್ರೋತ್ಸಾಹ ನೀಡಬೇಕಾಗಿ ನಾನು ರೈತರಲ್ಲಿ ನಿಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ. ಓಕೆ ಸರ್. ಅದರ ಜೊತೆ ಮತ್ತೊಂದು ವಿಷಯ, ಇಲ್ಲೀಗಲ್ ಅಡಿಕೆ ಬರ್ತದೆ, ಅದ್ರ ಬಗ್ಗೆ ನಾವು ಬಹಳ ಎಚ್ಚರಿಕೆಯಲ್ಲಿದ್ದೇವೆ. ಹೌದು ಸರ್, ನಾನು ಅದನ್ನೇ ಹೇಳಬೇಕಿತ್ತು ನಮ್ಮಲ್ಲಿ. ಓಕೆ,
ನಿರ್ಮಲಾ ಸೀತಾರಾಮನ್ಗೆ ಇರ್ಬೋದು, ಪಿಯೂಷ್ ಗೋಯಲ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ. ಹಾ. ಅದರ ಬಗ್ಗೆ ಆಕ್ಷನ್ ಆಗ್ತಾ ಇದೆ. ಆದಷ್ಟು ಅದರಲ್ಲಿ ಕೆಲಸಗಳು ನಡೆದಿದೆ. ವಿಶೇಷವಾಗಿ ಸಿಬಿಐಗೆ ಕೋರ್ಟಿನಿಂದ ಅನುಮತಿ ಆಗಿದೆ, ಅಸ್ಸಾಂ ಹೈಕೋರ್ಟಿಂದ ತನಿಖೆ ನಡೀತಾ ಇದೆ. ನಾಗ್ಪುರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದನ್ನು ಹಿಡಿದಾಕಿದ್ದಾರೆ. ಇದರಿಂದ ಸಮೇತ ಮುಂದಿನ ದಿನಗಳಲ್ಲಿ ಇಲ್ಲೀಗಲ್ ಅಡಿಕೆ ಏನ್ ಬರ್ತದೆ ಅದಕ್ಕೂ ತಡೆ ಹಿಡಿಯುವ ಕೆಲಸಗಳು ನಮ್ಮಿಂದ ನಡೀತಾ ಇದೆ. ಸರ್ಕಾರವನ್ನು ಎಚ್ಚರಿಕೆಗೊಳಿಸುವ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಭೂತಾನಿನ ಅಡಿಕೆಗೂ ಮಂಗಳೂರಿನ ಚಾಲಿ ಅಡಿಕೆಗೂ ದರದಲ್ಲಾಗ್ಲಿ, ಕ್ವಾಲಿಟಿಯಲ್ಲಾಗ್ಲಿ, ಕ್ವಾಂಟಿಟಿಯಾಗಲಿ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ನಾನು ಘಂಟಾಘೋಷವಾಗಿ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಓಕೆ, ಅದರ ಜೊತೆಗೆ ಸರ್ ಒಂದು ಅಂದ್ರೆ ಈ ಹಿಂದೆಯೂ ಕೂಡ, ಈಗ ಇದು ಮೊದಲಲ್ಲ, ಕೇಂದ್ರ ಸರ್ಕಾರ ಇದಕ್ಕೂ ಮೊದಲು ಕೂಡ ಭೂತಾನ್ನಿಂದ ಅಡಿಕೆ ಖರೀದಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಅಂತ ಸಂದರ್ಭದಲ್ಲಿ ಇಲ್ಲಿ ಅಡಿಕೆಗೆ ಒಂದು 30 ರೂಪಾಯಿಗಳಷ್ಟು ಇಳಿಕೆಯಾಗಿತ್ತು ಅನ್ನೋ ಒಂದು ಮಾಹಿತಿ ಇದೆ, ಅದು ಹೌದಾ ಸರ್? ನೋಡಿ, ಬೇಡಿಕೆ ಮತ್ತು ಪೂರೈಕೆ ಆಧಾರದಲ್ಲಿ ಮಾರುಕಟ್ಟೆ ನಿಲ್ತದೆ. ನಮ್ಗೆ ಗೊತ್ತಿರ್ಬೋದು, ಶೇರ್ ಮಾರ್ಕೆಟ್ ಕಂಡಾಪಟ್ಟೆ ಏರಿದೆ. ಕಾರಣಗಳು ಬೇರೆ ಬೇರೆ ಇರ್ಬೋದು. ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ವಸ್ತುವಿನ ಬೆಲೆ ಹೆಚ್ಚು ಕಮ್ಮಿ ಆಗ್ತದೆ. ಈಗ ಉದಾಹರಣೆ ಹೇಳಿದ್ರೆ, ಇವತ್ತು ತೆಂಗಿನಕಾಯಿ ಒಂದೇ ವಾರದೊಳಗೆ ಇಷ್ಟು ರೇಟ್ ಏನು ಕಾರಣ ಅಂತ ಕೇಳಿದ್ರೆ ಬೇಡಿಕೆ, ಕಾಯಿಯ ಸರಬರಾಜು ಕಮ್ಮಿ ಆಗಿದೆ. ಇದೆಲ್ಲ ಕಾರಣಗಳಿಂದಾಗಿ ರೇಟ್ ವ್ಯತ್ಯಾಸ ಬರ್ತದೆ. ಹಾಗೆ 30 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಇದು ಸ್ವಾಭಾವಿಕ ಕ್ರಿಯೆ. ಈಗ ನಿಮ್ಮ ಕೊರೋನಾದ ಸಮಯದಲ್ಲಿ 220, 250 ಇದ್ದ ಅಡಿಕೆ ಮೇಲೆ ಹೋಗಿದೆ. ಕಾರಣ ಏನಂದ್ರೆ ಡಿಮಾಂಡ್ ಆಗಿದೆ. ಹೊರ ದೇಶದಿಂದ ಬರತಕ್ಕಂಥ ಕಂಪ್ಲೀಟ್ ಸರ್ಕಾರ ಬಂದ್ ಮಾಡುವಂತ ಪ್ರಯತ್ನಗಳು ಆಗಿದೆ. ಈಗ ಮಧ್ಯೆ ಮಧ್ಯೆ ಇಲ್ಲಿಗಲ್ ಅಡಿಕೆ ಬರ್ತದೆ. ಈ ದೇಶದಲ್ಲಿ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಸ್ವಾರ್ಥಕ್ಕಾಗಿ ಇಲ್ಲಿಗಲ್ ಅಡಿಕೆ ತರಿಸಿ ಬೇರೆ ಬೇರೆ ಹೆಸರಿನಲ್ಲಿ ಅಡಿಕೆ ಬರ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸರ್ಕಾರಕ್ಕೆ ಇದರ ಬಗ್ಗೆ ಕಂಪ್ಲೀಟ್ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಅದರ ಮೇಲೆ ನಿಮ್ಮ ಇವರಿಗೆ ಕಸ್ಟಮ್ ಆಫೀಸರಿಗೆ ನೇರವಾಗಿ ಇದರ ಬಗ್ಗೆ ಮಾಹಿತಿಯನ್ನು ತಲುಪಿಸುವ ಕೆಲಸ ಕ್ಯಾಂಪದಿಂದ ನಡೆದಿದೆ. ಅದು ನಿರಂತರ ಪ್ರಕ್ರಿಯೆ, ಇನ್ನೂ ನಾವು ಅದನ್ನು ಮಾಡ್ತೇವೆ. ಓಕೆ, ಅಂದ್ರೆ ಆ ಭರವಸೆ ಕೂಡ ಅಡಿಕೆ ಬೆಳೆಗಾರರು ಕೂಡ ಇದೆ ಇವತ್ತು. ಅಂದ್ರೆ ಅವರ ಸಂಕಷ್ಟ ಬಂದಾಗ ಅವರ ಪರವಾಗಿ ಇವತ್ತು ಕ್ಯಾಂಪ್ಕೋ ಸಂಸ್ಥೆ ಸರ್ಕಾರದವನ್ನು ಎಚ್ಚರಿಸುವಂತ ಕೆಲಸವನ್ನು ಕಳೆದ ತುಂಬಾ ವರ್ಷಗಳಿಂದ ಮಾಡ್ತಾ ಇದೆ. ಈ ಬಾರಿಯೂ ಕೂಡ ತಾವು ಹೇಳ್ತಾ ಇದ್ದೀರಿ ಅಡಿಕೆ ಬೆಳೆಗಾರರು ಯಾವುದೇ ಆತಂಕ ಪಡಬೇಕಾಗಿಲ್ಲ ಅಂತ. ಈಗಲೂ ಹೇಳ್ತಾ ಇದ್ದೇವೆ. ಈಗ ಅಡಿಕೆಗೆ ಡಿಮಾಂಡ್ ಇದೆ. ಎಸ್ಪೆಷಲಿ ನಮಗೆ ಸ್ವಲ್ಪ ತೊಂದರೆ ಬಂದದ್ದು ಇವತ್ತು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಮಂಡಿ ಟ್ಯಾಕ್ಸಿನ ವಿಚಾರದಲ್ಲಿ ಪ್ರೈವೇಟ್ ಟ್ರೇಡರ್ಸ್ ಎಲ್ಲ ಮಂಡಿ ಟ್ಯಾಕ್ಸ್ ಡಿವೈಡ್ ಮಾಡಿ GST ಬಿಲ್ ಅಲ್ಲಿ ಕೊಡ್ತಾರೆ. ಕ್ಯಾಂಪು 100% ಅಕೌಂಟ್ ನಲ್ಲಿ ವ್ಯವಹಾರ ಮಾಡುವುದರಿಂದ ನಮಗೆ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆದರೂ ಸಮೇತ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಕೆಲಸ ಮಾಡ್ತಾ ಇದ್ದೇವೆ. ಅವರನ್ನು ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡುವ ಕೆಲಸಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ರೆ ಖಂಡಿತ ಬಿಳಿ ಅಡಿಕೆಗೆ ಧಾರಣೆ ಕುಸಿತ ಆಗುದಿಲ್ಲ. ಈಗ ಮೊನ್ನೆಯಿಂದ ನಾವು ರೇಟ್ ಅನ್ನು ಹೆಚ್ಚು ಕಡಿಮೆ ಒಂದೇ ರೀತಿ ಸೀಮಿತ ಇಟ್ಟಿದೆ. ಇವತ್ತು 400-405 ರೂಪಾಯಿವರೆಗೆ ಒಳ್ಳೆ ಅಡಿಕೆಗೆ ಧಾರಣೆ ಇದೆ. ಹೊಸ ಅಡಿಕೆಗೆ ಹಳೆ ಅಡಿಕೆಗೆ 480-485 ಕ್ವಾಲಿಟಿ ಮೇಲೆ ಧಾರಣೆ ಇದೆ. ಆದ್ರೆ ಕೆಲವು ಸಲ ಏನಾಗ್ತದೆ, ನಮ್ಮ ರೈತರು ಸಣ್ಣ ಆಶೆಗಾಗಿ ಟ್ಯಾಕ್ಸ್ ಇಲ್ಲದೆ ಅರ್ಧ ಕಟ್ಟು ಬಿಲ್ನಲ್ಲಿ ಕೊಡ್ತಕ್ಕಂಥ ವ್ಯಾಪಾರಿಗಳಿಗೆ ಅಡಿಕೆ ಕೊಟ್ಟು ಮಾರುಕಟ್ಟೆ ಕುಸಿಲಿಕ್ಕೆ ಅದು ಒಂದು ಕಾರಣ ಆಗ್ತದೆ. ಯಾಕಂದ್ರೆ ಕ್ಯಾಂಪ್ಗೆ ಪೈಪೋಟಿ ಅವರಿಲ್ಲ. ಅವರು ಟ್ಯಾಕ್ಸ್ ಕೊಟ್ಟು ವ್ಯವಹಾರ ಮಾಡಿದ್ರೆ ನಮ್ಗೆ ಖಂಡಿತ ರೇಟ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಮತ್ತೆ ಇದರ ಮಧ್ಯೆ ಬರ್ಮಾದಿಂದ ಕೆಲವು ಕಿಡಿಗೇಡಿಗಳು ಹೊಸ ರೀತಿಯಲ್ಲಿ ಅಡಿಕೆಯಲ್ಲಿ ತಂದು ನಮ್ಮ ಊರಿನ ಒಳ್ಳೆ ಅಡಿಕೆ ಮಿಕ್ಸ್ ಮಾಡಿ ಕ್ಯಾಂಪ್ ಬ್ರಾಂಚಿನಲ್ಲಿ ಕೊಟ್ಟದ್ದು ನಿಮ್ಮ ಗಮನಕ್ಕೆ ಬಂದಿದೆ, ಪೇಪರ್ನಲ್ಲಿ ಬಂದಿದೆ. ನಾನು ನಮ್ಮ ರೈತರಿಗೆ ಮನವಿ ಮಾಡಿದ್ದೇನೆ, ಖಂಡಿತ ಅಂತದಕ್ಕೆ ಪ್ರೋತ್ಸಾಹ ಕೊಡಬೇಡಿ. ನಿಮ್ಮ ಶೇರಿನಿಂದ ನಿಮ್ಮ ಪಾಸ್ಬುಕ್ ನಿಂದ ಅಡಿಕೆಯನ್ನು ನಮ್ಮ ಬ್ರಾಂಚಿಗೆ ಕೊಟ್ಟು ಅಡಿಕೆ ಕ್ವಾಲಿಟಿಯನ್ನು ಡಿಟರೇಷನ್ ಮಾಡ್ಲಿಕ್ಕೆ ತಾವು ಪ್ರೋತ್ಸಾಹ ಕೊಡಬಾರ್ದು ನಮ್ಮ ಮನವಿ ಮಾಡಿದ್ದೇನೆ. ಇದು ಕ್ಯಾಂಪ್ಕೋ ಮಾಡ್ತಕ್ಕಂಥ ಕೆಲಸ. ಕ್ಯಾಂಪ್ಕೋ ಅಡಿಕೆ ಬೆಳೆಗಾರರ ಪರವಾಗಿದೆ. ಖಂಡಿತ ನಾವು ಅದರೊಂದಿಗೆ ನಿಲ್ತೇವೆ ಎಂಬ ಮಾತು ನಿಮಗೆ ಕೊಡ್ತೇವೆ. ಓಕೆ, ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ. ಓಕೆ, ಥ್ಯಾಂಕ್ ಯು, ನಮಸ್ತೆ. ಓಕೆ ಸರ್, ನಮಸ್ತೆ. ಹಸಿ ಅಡಿಕೆ ಬರ್ತಾ ಇದ್ದು ಅಂತ ಹೇಳಿ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ ಕಾರಣ ಯಾರು ಕೂಡ ರೈತರು ಆತಂಕ ಪಡಬೇಕಾಗಿಲ್ಲ. ಅವರ ಅಡಿಕೆ ಧಾರಣೆ ಇದೇ ರೀತಿ ಮುಂದುವರಿಬಹುದು ಅನ್ನುವಂಥ ವಿಶ್ವಾಸ ಕೂಡ ಇದೆ. ಅಂದ್ರೆ ಅದು ಈಗ ಮೊನ್ನೆ ಒಂದು 2 ವಾರಗಳಿಂದ ಈಚೆಗೆ ಹೊಸ ಅಡಿಕೆಯು ಕೂಡ ಧಾರಣೆ ಈಗ 380 ಇದ್ದದ್ದು 405ರವರೆಗೆ ಬಂತು. ಈಗ ಈ ಒಂದು ವರದಿ ಏನು ಬಂತು ಕೇಂದ್ರ ಸರ್ಕಾರದ, ಅಲ್ಲಿಂದ ತಕ್ಷಣಕ್ಕೆ ಒಮ್ಮೆಲೆ 1 ರೂಪಾಯಿ 2 ರೂಪಾಯಿ ಇಳಿಕೆ ಆಗುವಂಥ ಸಂಭವ ಇದು ಮಾರುಕಟ್ಟೆಯಲ್ಲಿ ಇರುವಂಥದ್ದೇ. ಇಂತಹ ಸಂದರ್ಭಗಳು ಅಡಿಕೆಗೆ ಏನಾದರೂ ಅಂತಹ ವಿಷಯಗಳು ಬಂದಾಗ ತಾನೇ ಈ ಏನು ಮಾರ್ಕೆಟ್ನಲ್ಲಿ ಇರುವವರು ಇರ್ತಾರೆ, ಅವರು ಆಟೋಮೆಟಿಕ್ ಆಗಿ ಅದನ್ನು ಇಳಿಸುವಂತ, ನಿಜವಾಗಿ ಕೂಡ ಅಲ್ಲಿ ಇಳಿಕೆ ಆಗುದಲ್ಲ, ಧಾರಣೆ ಕಡಿಮೆ ಮಾಡಿ ಮತ್ತೆ ಒಮ್ಮೆಲೆ ಏರಿಸಿದಾಗ ಅದು ಅಲ್ಲಿ ಅಂದ್ರೆ ಈ ಮಾರಾಟಗಾರರು ಮಧ್ಯವರ್ತಿಗಳೇನಿದ್ದಾರೆ ಅದನ್ನು
ಇಟ್ಕೊಳ್ಳುವಂಥದ್ದು ಅಂತ ಆಗಿರಬೇಕು. ಸೊ ಅಂಥದ್ದು ನಡೀತದೆ. ಆದರೆ ಇಲ್ಲಿ ಬೆಳೆಗಾರರು ಯಾವುದೇ ರೀತಿಯ ಆತಂಕವನ್ನು ವಹಿಸಬೇಕಾಗಿಲ್ಲ ಅಂತ ಕ್ಯಾಂಪ್ಕೋದವರು ಒಂದು ಭರವಸೆ ಕೊಟ್ಟಿದ್ದಾರೆ. ಓಕೆ, ಆದ ಕಾರಣ ಧಾರಣೆ ಇದೇ ರೀತಿ ಮುಂದುವರಿಲಿಕ್ಕೆ ಸಾಧ್ಯತೆ ಕೂಡ ಉಂಟು. ಓಕೆ ಓಕೆ. ಮತ್ತೆ ಮುಂದಿನ ಸುದ್ದಿಗೆ ಹೋಗೋಣ. ಮುಂದಿನ ಸುದ್ದಿ ಇದು, ಕೆಲವೊಂದು ಕಚೇರಿಗಳಲ್ಲಿ ಇವತ್ತು ಜನರು ಸೇವೆಗಳನ್ನು ಪಡ್ಕೊಳ್ಬೇಕಾದ್ರೆ ಸಾಕಷ್ಟು ಸಂಕಷ್ಟವನ್ನು ಪಡ್ಕೊಳ್ತಾರೆ, ಅಥವಾ ಸಾಕಷ್ಟು ಸಮಯಗಳಿಂದ ಟೋಕನ್ ಪಡ್ಕೊಂಡು, ಅದರಲ್ಲೂ ಬಹಳ ಮುಖ್ಯವಾಗಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ನೋಂದಣಿ ಕಚೇರಿ ಅಂತ ಏನಿದೆ, ಸೊ ಅದರಲ್ಲಿ ಸಾಕಷ್ಟು ದಿನಗಳ ಕಾಲ ಕೂಡ ಟೋಕನ್ ಪಡ್ಕೊಳ್ಳುವಂಥದ್ದು ಆನ್ಲೈನ್ ಬಂದ ನಂತರ ಈ ಒಂದು ಸಮಸ್ಯೆಗಳು ಕೂಡ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಸಂಬಂಧಿಸಿದಂತೆ ಜನರಿಗೆ ಒಂದು ಅನುಕೂಲವಾಗುವ ರೀತಿಯಲ್ಲಿ ಸರ್ಕಾರದ ಕಡೆಯಿಂದ ವಾರಾಂತ್ಯದಗಳಲ್ಲೂ ಕೂಡ ಸಬ್ ರಿಜಿಸ್ಟ್ರಾರ್ ಕಚೇರಿ ಓಪನ್ ಇರುವ ಹಾಗೆ ಅಕ್ಟೋಬರ್ 21ರಿಂದ ಈ ಒಂದು ನಿಯಮವನ್ನು ಜಾರಿಗೊಳಿಸುವ ಬಗ್ಗೆ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಮೊನ್ನೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಒಂದು ವರದಿ ಕೂಡ ನಮ್ಮಲ್ಲಿ ಪ್ರಕಟ ಆಗಿದೆ ಸೆಪ್ಟೆಂಬರ್ 25ನೇ ತಾರೀಕಿನಂದು. ಅದರ ಬಗ್ಗೆ ಮಾತಾಡಿ ಸರ್. ಈಗ ಪ್ರಮುಖವಾಗಿ ಈ ಕೆಲಸಕ್ಕೆ ಹೋಗುವಂಥವರಿಗೆ ರಜೆ ಮಾಡಿಯೇ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಹೋಗಿ ಕಾಯಬೇಕಾದಂಥ ಪರಿಸ್ಥಿತಿ ಇತ್ತು. ಅದು ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನು ಈಗ ಇಂಥ ಜನರಿಗೆ ಉಪಕಾರ ಆಗಲಿ ಅಂದರೆ ಶನಿವಾರ ಮತ್ತು ಆದಿತ್ಯವಾರ ಹೆಚ್ಚಿನವರು ಒಂದು ರಜೆಯಲ್ಲಿ ಇರ್ತಾರೆ. ಅಂಥ ದಿವಸಗಳಲ್ಲಿ ಅವರಿಗೆ ಹೋಗಿ ತಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಸಬ್ ರಿಜಿಸ್ಟ್ರೇಷನ್ ಕಚೇರಿಯಲ್ಲಿ ಮಾಡಲಿಕ್ಕೆ ಒಂದು ಸಹಕಾರಿ ಆಗಲಿ ಎಂಬ ನೆಲೆಯಲ್ಲಿ ಕೂಡ ಸರ್ಕಾರ ಇದನ್ನು ಜಾರಿಗೆ ತಂದಿದೆ. ಇದು ನಿಜವಾಗಿ ಬಹಳಷ್ಟು ಅನುಕೂಲಕರ. ಯಾರು ನಮ್ಮ ಜಮೀನು, ಮನೆ, ನಿವೇಶನ ಅಥವಾ ಕಟ್ಟಡದ್ದು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಎಲ್ಲಿ ಹೋಗಿ ಕೂಡ ಶನಿವಾರ ಆದಿತ್ಯವಾರ ಕೂಡ ಹೋಗಿ ಜಿಲ್ಲೆಯ ಒಂದು ಉಪನೋಂದಣಿ ಕಚೇರಿಯಲ್ಲಿ ತಮ್ಮ ಕೆಲಸವನ್ನು ಮಾಡಬಹುದು ಅಂತ ಸರ್ಕಾರ ಈ ಆದೇಶವನ್ನು ನೀಡಿದೆ. ಅಂದ್ರೆ ಈಗ ಜನರಿಗೆ ಯಾವ ಕಚೇರಿ, ಮುದ್ರಾಂಕ ಇಲಾಖೆ ಯಾವ ಕಚೇರಿಯು ಕೂಡ ಅವರು ಹೋಗಿ ಮಾಡಬಹುದು ಅಂತ ಈ ಮೊದಲೇ ಸರ್ಕಾರ ಇದು ಮಾಡಿತ್ತು. ಹೌದು, ಅದು ಸೆಪ್ಟೆಂಬರ್ 2ರಿಂದ ಜಾರಿಗೆ ಬಂದಿದೆ. ಈ ಹಿಂದೆ ಬೆಂಗಳೂರಿನ 5 ಕಂದಾಯ ಜಿಲ್ಲೆಗಳಲ್ಲಿ ಮಾತ್ರ ಇದ್ದಂತ ಈ ಒಂದು ವ್ಯವಸ್ಥೆಯನ್ನು ರಾಜ್ಯದ ಎಲ್ಲ ಭಾಗಗಳಿಗೂ ವಿಸ್ತರಣೆ ಮಾಡಿ ಆದೇಶ ಮಾಡಿದೆ ಸರ್ಕಾರ. ಸೆಪ್ಟೆಂಬರ್ 2ರಿಂದ ಇದು ಆದೇಶ ಜಾರಿಯಾಗಿದೆ. ಈ ನೆಲೆಯಲ್ಲಿ ನಮಗೆ ಎಲ್ಲಿ ಬೇಕಾದರೂ ಈಗ ನಮ್ಮದು ಒಂದು ಯಾವುದೇ ಜಮೀನು ಇರ್ಬೋದು, ಮನೆ, ನಿವೇಶನ, ವಾಣಿಜ್ಯ ಕಟ್ಟಡ, ಯಾವುದೇ ಆಸ್ತಿ ಇದ್ರೂ ಈ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಆಯಾ ತಾಲೂಕು ವ್ಯಾಪ್ತಿಯ ಉಪನೋಂದನಾಧಿಕಾರಿ ಕಚೇರಿಯಲ್ಲಿ ಮಾತ್ರ ಮಾಡಲಿಕ್ಕೆ ಅವಕಾಶ ಇದ್ದಂಥದ್ದು. ಅದನ್ನು ಈಗ ವಿಸ್ತರಣೆ ಮಾಡಿರುವುದರಿಂದ, ಜಿಲ್ಲಾ ವ್ಯಾಪ್ತಿಗೆ ವಿಸ್ತರಣೆ ಮಾಡಿರುವುದರಿಂದ ರಾಜ್ಯದ ಯಾವುದೇ ಭಾಗದ ಕಚೇರಿಗೆ ತೆರಳಿ ನೋಂದಣಿ ನಾವು ಮಾಡಬಹುದಾಗಿದೆ. ರೈತರು ಇದು ಜಮೀನು ನೋಂದಣಿ ಮಾಡುವವರು ಸರ್ಕಾರದ ಕಾವೇರಿ 2 ತಂತ್ರಾಂಶದ ಮೂಲಕ ತಮಗೆ ಅನುಕೂಲವಾದ ಯಾವುದೇ ಜನಸಂದಣಿ ಇಲ್ಲದಂಥ ನೋಂದಣಾಧಿಕಾರಿಗಳ ಕಚೇರಿಯನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಕೆಲಸವನ್ನು ಮಾಡಿಕೊಳ್ಳಬಹುದಾಗಿದೆ. ರಾಜ್ಯದಲ್ಲಿ ಸುಮಾರು 252 ಉಪನೋಂದಣಾಧಿಕಾರಿ ಕಚೇರಿಗಳಿವೆ. ಇದರಲ್ಲಿ ಒಂದು 50 ಕಚೇರಿಗಳಲ್ಲಿ ಮಾತ್ರ ಒತ್ತಡದ ಕೆಲಸ ಇರುವುದು ಸರ್ಕಾರದ ಗಮನಕ್ಕೆ ಬಂದಿತ್ತು. ಉಳಿದ ಕಚೇರಿಗಳಲ್ಲಿ ಅಷ್ಟು ಒತ್ತಡವಿರಲಿಲ್ಲ. ಈ ಕಾರಣಕ್ಕಾಗಿ ಅದನ್ನು ತಾಲೂಕು ವ್ಯಾಪ್ತಿಯಿಂದ ಜಿಲ್ಲಾ ವ್ಯಾಪ್ತಿಗೆ ವಿಸ್ತರಣೆ ಮಾಡಿದ್ದಾರೆ. ಇದು ನಿಜವಾಗಿ ಜನರಿಗೆ ಕೂಡ ಒಂದು ಅನುಕೂಲವಾಗಿರುವಂತದ್ದು. ಆದ್ರೆ ಯಾವ ಕಚೇರಿ ಅಂತ ಇನ್ನೂ ಕೂಡ ಸರ್ಕಾರ ಹೇಳಿಲ್ಲ, ಅದು ನಿಗದಿಗೊಳಿಸಬೇಕು ಅಷ್ಟೇ. ಯಾವ ಜಿಲ್ಲೆಯಲ್ಲಿ ಯಾವ ಕಚೇರಿ ಅದು ಅಂದ್ರೆ ಓಪನ್ ಇರುವಂತದ್ದು. ಓಪನ್ ಆದಿತ್ಯವಾರ ಶನಿವಾರ ಯಾವ ಕಚೇರಿ ಓಪನ್ ಇರುವುದು ಅಂತ ಹೇಳಿ ಸರ್ಕಾರ ಹೇಳಬೇಕು, ಅದನ್ನು ನಿಗದಿ ಮಾಡಬೇಕು. ಪುತ್ತೂರಿನಲ್ಲಿ ಅದು ಸಾಧ್ಯತೆ ಇದೆಯಾ ಗೊತ್ತಿಲ್ಲ, ಆಗ್ಬಹುದಾ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕು ಅಷ್ಟೇ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ವರದಿಗಾರರಾಗಿರುವಂತಹ ಯತೀಶ್ ಉಪ್ಪಳಿಗೆ ಅವರಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ನಮಸ್ತೆ ಯತೀಶ್ ಅವರೇ. ಅದೇ ನಾವು ಸಬ್ ರಿಜಿಸ್ಟ್ರಾರ್ ಕಚೇರಿ ಅಂದ್ರೆ ವಾರಾಂತ್ಯಗಳಲ್ಲೂ ಓಪನ್ ಇರಬೇಕು ಅಂತ ಮೊನ್ನೇನು ಕಂದಾಯ ಸಚಿವರು ಮಾಹಿತಿ ಕೊಟ್ಟಿರುವಂತದ್ದು, ಅದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೆವು. ಜಿಲ್ಲೆಯಲ್ಲಿ ಒಂದು ಕಚೇರಿ ಅದು ಓಪನ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಈಗ ಪುತ್ತೂರಿನ ಒಂದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲೂ ಕೂಡ ಒಂದು ರೀತಿಯ ಒತ್ತಡದಂತಹ ಪರಿಸ್ಥಿತಿ ಇದೆ. ಸಾಕಷ್ಟು ಮಂದಿ ಅಲ್ಲಿ ಆನ್ಲೈನ್ ಟೋಕನ್ ವ್ಯವಸ್ಥೆಯಲ್ಲಿ ಕಾಯುವಂಥದ್ದಾಗಿರ್ಬೋದು, ಸಾಲಿನಲ್ಲಿ ಇರುವಂಥದ್ದಾಗಿರ್ಬೋದು ಅನ್ನುವಂಥದ್ದಿದೆ. ಸೊ ಇದು ಏನಾದರೂ ಪುತ್ತೂರಿಗೆ ಅನ್ವಯ ಆಗ್ಬೋದಾ ಯತೀಶ್ ಅವರೇ? ಅದು ಪುತ್ತೂರಿಗೆ ಅನ್ವಯ ಆಗ್ಬೋದು, ಆದ್ರೆ ಜಿಲ್ಲೆಯಲ್ಲಿ ವಾರದಲ್ಲಿ ಒಂದು ಕಚೇರಿ ಮಾತ್ರ ತೆರೆದಿರ್ತದೆ. ಅದು ಯಾವ ಜಿಲ್ಲೆ ಅಂತ ಇನ್ನು ಅದು ಅಂದ್ರೆ ಯಾರು ಅರ್ಜಿ ಹಾಕ್ತಾರೋ ಅವ್ರಿಗೆ ಅರ್ಜಿ ಹಾಕುವಾಗ ಆನ್ಲೈನ್ ಅಲ್ಲಿ ಅದು ಅವರಿಗೆ ಮಾಹಿತಿ ಗೊತ್ತಾಗ್ತದೆ. ಎಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ಕಚೇರಿ ಅವರು ಹೋಗ್ಬೇಕನ್ನೋ ಮಾಹಿತಿ ಆನ್ಲೈನ್ ಅಪ್ಲೈ ಮಾಡುವಾಗಲೇ ಅವರಿಗೆ ಮಾಹಿತಿ ಸಿಗುವುದು. ಅಂದ್ರೆ ಮೊದಲಾಗಿ ನಮಗೆ ಇಲ್ಲಿ ಓಪನ್ ಇರ್ತದೆ ಅಂತ ಹೇಳುವಾಗಿಲ್ಲ, ಮೊದಲಾಗಿ ಅದು ಅವ್ರಿಗೆ ಮಾಹಿತಿ ಗೊತ್ತಾಗುವುದಿಲ್ಲ.
ಜಿಲ್ಲೆಯಲ್ಲಿ ಮಾತ್ರ ಒಂದು ಆದಿತ್ಯವಾರ ಅಥವಾ ಶನಿವಾರ ಒಂದು ಕಚೇರಿ ಓಪನ್ ಇರುತ್ತದೆ. ಹಾಗಾದ್ರೆ ಒಂದು ನಿರ್ದಿಷ್ಟ ಓಪನ್ ಇರುವ ಕಚೇರಿಯಲ್ಲಿ ವಾರದ ಮಂಗಳವಾರ ರಜೆ ಇರ್ತದೆ. ಓಕೆ, ಹಾಗಾದ್ರೆ ಒಂದು ನಿರ್ದಿಷ್ಟ ಕಚೇರಿ ಅಂತಲೇ ಅವರು ಮಾಡಿಕೊಳ್ಳುವುದಿಲ್ಲ, ಅಂದ್ರೆ ಎಲ್ಲಿ ಒತ್ತಡ ಹೆಚ್ಚಿದೆ ಅಲ್ಲಿಗೆ ಅದನ್ನು ಮಾಡಿಕೊಳ್ತಾರಂತ. ಹೌದೌದೌದು, ನಿರ್ದಿಷ್ಟ ಕಚೇರಿ ಅಂತ ಇಲ್ಲ. ಓಕೆ ಓಕೆ, ಅದು ಅಪ್ಲೈ ಆಗುದು ಅಲ್ಲಿ ಸ್ಪಾಟ್ ಬರ್ತದೆ, ಆ ಕಚೇರಿ ಓಪನ್ ಇರುತ್ತದೆ. ಇದು ನಮ್ಮ ಮಾಹಿತಿ ಅವರು ನಮ್ಮ ಪುತ್ತೂರಿನ ಉಪನೋಂದಾಧಿಕಾರಿ ಅವರು ಮಾಹಿತಿ ನೀಡಿದ್ದಾರೆ. ಆದ್ರೆ ಅವರಿಗೆ ಇನ್ನು ಅದರ ಬಗ್ಗೆ ಅಧಿಕೃತ ಗೈಡ್ಲೈನ್ಸ್ ಯಾವ್ದು ಬಂದಿಲ್ಲ ಎನ್ನುವ ಮಾಹಿತಿ ಕೂಡ ಅವರು ತಿಳಿಸಿದ್ದಾರೆ. ಈಗಿನ ಮಟ್ಟದಲ್ಲಿ ನೋಡೋದಾದ್ರೆ ಪುತ್ತೂರಿನಲ್ಲಿ ಅಲ್ಲಿ ನೋಂದಣಿ ಕಚೇರಿಯಲ್ಲಿ ಯಾವ ರೀತಿಯ ಒಂದು ಅಂದ್ರೆ ಒತ್ತಡ ಇದೆಯಾ, ಅಲ್ಲ ಸರಿಸಾಗಟಾಗಿ ನಡೀತಾ ಇದೆಯಾ? ಪುತ್ತೂರಿನಲ್ಲಿ ಇದರ ಅಗತ್ಯ ಇದೆ. ಬಹಳಷ್ಟು ಜನರು ಅಲ್ಲಿ ಬೆಳಗಿಂದ ಸಂಜೆ ತನಕ ಕಾಯ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಪುತ್ತೂರಲ್ಲಿ ಕೂಡ ಅದು ಪ್ರಯೋಜನ ಬರಬಹುದು ಅಲ್ಲ, ಅವಶ್ಯಕತೆ ಇದೆ ಹಾಗಾದ್ರೆ. ಇದೆ ಅವಶ್ಯಕತೆ ಇದೆ. ಓಕೆ ಓಕೆ ಓಕೆ, ಅದು ಆನ್ಲೈನ್ ಅರ್ಜಿ ಹಾಕಿದಾಗೆ ನಮಗೆ ಅದರದ್ದು ಮಾಹಿತಿ ಸಿಗುವಂಥದ್ದು. ಹಲೋ ಸರ್, ಓಕೆ, ಸಂಪರ್ಕ ಕಡಿತಗೊಂಡಿದೆ. ಅದು ಇದರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇದೆಯಾ ಸರ್? ಇಲ್ಲ, ಅದು ಪ್ರತಿ ಜಿಲ್ಲೆಯಲ್ಲಿ ಈಗ ಒಂದು ಕೊಟ್ಟರೆ ನಮಗೆ ಆನ್ಲೈನ್ ಅರ್ಜಿಯಲ್ಲಿ ಹಾಕುವಾಗಲೇ ಯಾವ ಜಿಲ್ಲೆ ಯಾವ ತಾಲೂಕಿನ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಆ ದಿವಸ ಓಪನ್ ಇರ್ತದೆ ಅಂತ ಹೇಳಿ ಬರ್ಬೋದು. ಅದರಲ್ಲಿ ಅಲ್ಲಿ ಹೋಗಿ ನಾವು ನೋಂದಣಿ ಮಾಡುವಂಥ ಅವಕಾಶ ಸಿಗ್ಬೋದು ಅಂತ, ಆ ರೀತಿ ಆಗ್ಲಿಕ್ಕೂ ಸಾಕು. ಅದು ಇನ್ನು ಸರ್ಕಾರದಿಂದ ಗೈಡ್ಲೈನ್ ಬಂದ ಮೇಲೆ ನಾವು ಅದರ ಬಗ್ಗೆ ಸ್ಪಷ್ಟ ಪಡಿಸಬೇಕು, ಮಾಹಿತಿಯನ್ನು ಕೊಡಬಹುದು. ಓಕೆ, ಮುಂದಿನ ಸುದ್ದಿಗೆ ಹೋಗುವ. ಇದು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜ್. ಇಲ್ಲಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಸ್ವಾಯತ್ತ ಮಾನ್ಯತೆ ಅಂದರೆ ಅಟೋನಮಸ್ ಅಂತ ಏನು ಹೇಳ್ತೇವೆ, ವಿಶೇಷವಾದಂಥ ಒಂದು ಮಾನ್ಯತೆ ಸಿಕ್ಕಿರುವಂಥದ್ದು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ. ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜು ಸುಮಾರು 60 ವರ್ಷಗಳ ಒಂದು ದೀರ್ಘ ಇತಿಹಾಸ ಇರುವಂತಹ ಒಂದು ಪ್ರತಿಷ್ಠಿತ ಕಾಲೇಜು. ಇವತ್ತು ಈ ಕಾಲೇಜಿನಲ್ಲಿ ಕಲಿತಂತಹ ಅನೇಕರು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉದ್ಯೋಗಗಳಲ್ಲಿ ಇರ್ಬೋದು, ಬೇರೆ ಬೇರೆ ಉದ್ಯಮಿಗಳಾಗಿದ್ದುಕೊಂಡು ಅನೇಕ ಕ್ಷೇತ್ರದಲ್ಲಿದ್ದಾರೆ. ತುಂಬ ಕಡೆಯಿಂದ ನೋಡಿದ್ರು ಪರವೂರಿನಲ್ಲಿ ಕೂಡ ಅನೇಕ ಮಂದಿ ಇದ್ದಾರೆ. ಇವತ್ತು ಕಾಲೇಜಿನ ಹೆಸರು ಹೇಳಿದ ಕೂಡಲೇ ಫಿಲೋಮಿನಾ ಕಾಲೇಜಿನ ಹೆಸರು ಹೇಳ್ತಾರೆ. ಅಂಥ ಒಂದು ಪ್ರತಿಷ್ಠಿತ ಕಾಲೇಜು ಫಿಲೋಮಿನಾ. ಸೊ ಅದಕ್ಕೆ ಸ್ವಾಯತ್ತ ಮಾನ್ಯತೆ ಸಿಕ್ಕಿರುವಂಥದ್ದು. ಇದರ ಬಗ್ಗೆ ವರದಿ ನಮ್ಮಲ್ಲಿ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುವಂಥದ್ದು. ಅಂದರೆ ಈ ಒಂದು ಮಾನ್ಯತೆ ದೊರೆತ ನಂತರ ಯಾವ ರೀತಿಯಾಗಿ ಬದಲಾವಣೆ ಆಗಲಿಕ್ಕೆ ಇದೆ ಅನ್ನೋದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ, ಅಂದರೆ ಮುಂದಿನ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಅವರ ಒಂದು ಪ್ರೊಸೀಜರ್ ನಡೀತಾ ಇದೆ. ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಒಂದು ರೀತಿಯ ಚರ್ಚೆ ಮಾತುಕತೆಯಾಗಿ ಅಲ್ಲಿ ಯಾವ ರೀತಿಯಾದಂತಹ ಕೋರ್ಸ್ಗಳನ್ನು ಅಳವಡಿಸಿಕೊಳ್ಬೋದು, ಅಂದರೆ ಈಗ ಇರುವ ಕೋರ್ಸ್ಗಳಿಗಿಂತ ಹೆಚ್ಚುವರಿ ಕೋರ್ಸ್ಗಳಾಗ್ತದೆ. ಮತ್ತು ಪರೀಕ್ಷಾ ವಿಧಾನಗಳು ಕೂಡ ಏನು ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಪರೀಕ್ಷಾ ವಿಧಾನಗಳು ಯಾವ ರೀತಿಯಾಗಿರುತ್ತದೆ ಅದರ ಪ್ರಕಾರವಾಗಿಯೂ ಕೂಡ ಇದರಲ್ಲಿ ಕೂಡ ನಡೆಯುತ್ತದೆ. ಹಾಗೆ ಈ ಕಾಲೇಜಿನ ಒಂದು ಬಗ್ಗೆ ಕೂಡ ಹೇಳುವುದಾದರೆ 66 ವರ್ಷಗಳಿಂದ ಗ್ರಾಮೀಣ ಪ್ರದೇಶದ ವಿದ್ಯಾಕಾಂಕ್ಷಿಗಳಿಗೆ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡ್ತಾ ಇರುವಂಥದ್ದು. 1958ರಿಂದಲೂ ಕಾಲೇಜು ವಿವಿಧ ವಿಷಯಗಳಲ್ಲಿ ಉತ್ತಮವಾದಂಥ ಸಾಧನೆ ಮಾಡಿಕೊಂಡು ಬಂದಿದೆ. ನ್ಯಾಕ್ನಿಂದ ಸತತವಾಗಿ 3 ಬಾರಿ ಎ ಗ್ರೇಡ್ ಮಾನ್ಯತೆಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಶೈಕ್ಷಣಿಕ ವರ್ಷದಲ್ಲಿ ಸಂಸ್ಥೆಯು ISO 9001-2015 ಪ್ರಮಾಣೀಕರಣವನ್ನು ಕೂಡ ಪಡ್ಕೊಂಡಿರುವಂಥದ್ದು. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಅಂದರೆ AICTನಿಂದಲೂ ಕೂಡ ಇದಕ್ಕೆ ಒಂದು ಅನುಮೋದನೆ ದೊರೆತಿರುವಂಥದ್ದು. ಸ್ವಾಯತ್ತತೆಗಾಗಿ ಕಂಟ್ರೋಲ್ ರೂಮ್, ಬೋರ್ಡ್ ರೂಮ್, ಭೌತಿಕ ಸೌಲಭ್ಯಗಳು ಸನ್ನದ್ಧಾಗಲಿಕ್ಕಿದೆ ಮುಂದಕ್ಕೆ. ಇಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಕಾಲೇಜಿನಲ್ಲಿ 60ಕ್ಕೂ ಹೆಚ್ಚು ಕ್ರಿಯಾತ್ಮಕ ಘಟಕಗಳು ಇವೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಅಲ್ಲಿಯ ಅಂದರೆ ಮೈದೇ ದೇವ್ಸ್ ಶಿಕ್ಷಣ ಸಂಸ್ಥೆಗಳ ಅಧೀನದಲ್ಲಿ ಸಂತ ಫಿಲೋಮಿನಾ ಕಾಲೇಜ್ ಬರ್ತದೆ. ಅದರ ಧರ್ಮಗುರು ಆಗಿರುವಂತಹ ಲಾರೆನ್ಸ್ ಮಸ್ಕರೇನೆಸ್ರವರು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅದರ ಬಗ್ಗೆ ನಾವು ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಆಂಟನಿ ಪ್ರಕಾಶ್ ಮಂತ್ರ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಕೂಡ ಮುಂದಕ್ಕೆ ಮಾಡಲಿಕ್ಕಿದ್ದೇವೆ ನಾವು. ಇದರ ಬಗೆಗಿನ ವಿಶೇಷ ವರದಿ ನಮ್ಮಲ್ಲಿ ಪ್ರಕಟಗೊಂಡಿದೆ. ಹೌದು, ನಿಜವಾಗಿಯೂ ಸಂತ ಫಿಲೋಮಿನಾ ಕಾಲೇಜು ಜಿಲ್ಲೆಯ ರಾಜ್ಯದಲ್ಲಿ ಒಂದು ಹೆಸರುವಾಸಿಯಾಗಿರುವಂಥ ವಿದ್ಯಾಸಂಸ್ಥೆ. ಇದರ ಹೆಸರು ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಸರಿಸಿದೆ. ಇಲ್ಲಿ 66 ವರ್ಷಗಳಂತ ಹೇಳಿದರೆ ಆ ಸಮಯದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯಿಂದ ವಂಚಿತರಾಗಿರ್ಬೋದು. ಅಂಥವರಿಗೆ ಒಂದು ಈ ವಿದ್ಯಾಸಂಸ್ಥೆ ವರದಾನವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಆರಂಭಗೊಂಡು ಉನ್ನತ ಶಿಕ್ಷಣ ಪಡೀಲಿಕ್ಕೆ ವರದಾನವಾಗಿದೆ ಅಂತ ಹೇಳಲಿಕ್ಕೂ ಒಂದು ಸಂತೋಷವಾಗ್ತದೆ. ಇಂಥ ವಿದ್ಯಾಸಂಸ್ಥೆ 66 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಸಂತ ಫಿಲೋಮಿನಾ ಕಾಲೇಜಿಗೆ ಈಗ ಸ್ವಾಯತ್ತ ಮಾನ್ಯತೆ ದೊರೆತಿರುವುದು ಎಲ್ಲ ಅಲ್ಲಿ ಮುಂದೆ ವಿದ್ಯಾಭ್ಯಾಸ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚಿನ ಅನುಕೂಲ ಆಗಲಿಕ್ಕಿದೆ. ಇನ್ನೂ ಹೆಚ್ಚಿನ
ಸೌಲಭ್ಯಗಳು ಅಲ್ಲಿ ಸಿಗಲಿಕ್ಕೆ ಸಾಧ್ಯವಿದೆ, ಹೆಚ್ಚಿನ ಕೋರ್ಸ್ಗಳು ಸಿಗಬಹುದು. ನಿಜವಾಗಿಯೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ದೂರ ದೂರದ ಊರುಗಳಿಗೆ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ಹೆಚ್ಚಿನ ಖರ್ಚು ಮಾಡಿಕೊಂಡು ಹೋಗುವಂಥ ಪ್ರಮೇಯ ಕೂಡ ತಪ್ಪಬಹುದು ಅಂತ ಹೇಳ್ಬೋದು. ಖಂಡಿತ ಖಂಡಿತ. ಅದೇ ರೀತಿ ಈ ಪ್ರಸಕ್ತ ವರ್ಷದಿಂದಲೂ ಕೂಡ ಅಲ್ಲಿ MCA ಕೋರ್ಸ್ ಕೂಡ ಆರಂಭಗೊಂಡಿರುವಂಥದ್ದು, ಈ ಸಾಲಿನಲ್ಲಿ ಆರಂಭಗೊಂಡಿರುವಂಥದ್ದು, ಅದು ಕೂಡ ಒಂದು ವಿಶೇಷವಾಗಿರುವಂಥದ್ದು. ವಿದ್ಯೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಂತ ಫಿಲೋಮಿನಾ ಕಾಲೇಜು ಯಾವಾಗಲೂ ಮುಂಚೂಣಿಯಲ್ಲಿರುವಂಥ ಒಂದು ವಿದ್ಯಾಸಂಸ್ಥೆ. ಹೌದೌದು. ಇವತ್ತು ಎಷ್ಟೋ ಮಂದಿ ಅಲ್ಲಿಯ ಪ್ರಾಂಶುಪಾಲರು ಮಾತಾಡುವಾಗಲೂ ಕೂಡ ಅಂದರೆ ಈಗ ಒಂದಷ್ಟು ಶಿಕ್ಷಣ ಸಂಸ್ಥೆಗಳು ಒಂದು ಸಮುದಾಯಕ್ಕೆ ಸೀಮಿತವಾಗಿರುವಂಥದ್ದು, ಒಂದು ಜಾತಿಗೆ ಸೀಮಿತವಾಗಿರುವಂಥದ್ದು, ಅಥವಾ ಒಂದು ಪಕ್ಷಕ್ಕೆ ಸೀಮಿತವಾಗಿರುವಂಥದ್ದು ಎಷ್ಟೋ ನಡೀತಾ ಇದೆ. ಆದರೆ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಇವತ್ತು ಎಲ್ಲ ಜಾತಿಯವರು, ಎಲ್ಲ ವರ್ಗದವರು, ಎಲ್ಲ ಮತದವರು, ಎಲ್ಲ ಪಕ್ಷದವರು ಕೂಡ ಇಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿರುವಂಥದ್ದು ಬಹಳಷ್ಟು ಹೆಮ್ಮೆ ಕೂಡ ಇದೆ. ಇವತ್ತು ಹೊರಗಡೆ ಬಂದಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರು ಉನ್ನತ ಮಟ್ಟದಲ್ಲಿ ಇದ್ದಾರೆ ಅವರು ಇವತ್ತು ಕೂಡ ಕಾಲೇಜಿನ ಬಗೆಗೆ ಹೆಮ್ಮೆ ಪಡ್ತಾರೆ. ವಿದ್ಯಾಸಂಸ್ಥೆಯಲ್ಲಿ ಕಲಿತಂಥ ಎಷ್ಟೋ ವಿದ್ಯಾರ್ಥಿಗಳು ದೂರ ದೂರದ ಊರುಗಳಲ್ಲಿ ಅಥವಾ ಉನ್ನತ ಹುದ್ದೆಗಳಲ್ಲಿ ಕೂಡ ಈಗ ಕೆಲಸ ಮಾಡ್ತಾ ಇರಬಹುದು. ಖಂಡಿತ ಖಂಡಿತ. ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಇಲ್ಲಿ ಉತ್ತಮ ಹೆಸರು ಸಂತ ಫಿಲೋಮಿನಾ ಕಾಲೇಜಿಗೆ ಇದೆ. ಎಸ್, ಓಕೆ. ಮುಂದಕ್ಕೆ ಕೂಡ ಅದು ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆ ಮುಂದುವರಿಯಲಿ ಅನ್ನೋದು ನಮ್ಮದು ಕೂಡ ಆಶಯ. ಓಕೆ, ಮುಂದಿನ ಸುದ್ದಿಗೆ ಹೋಗೋಣ. ಇದೊಂದು ಬಹಳ ವಿಶೇಷವಾದಂಥ ಸುದ್ದಿ. ಪ್ರಧಾನಿ ನರೇಂದ್ರ ಮೋದಿಯವರು ಮೊನ್ನೆ ಸೆಪ್ಟೆಂಬರ್ 22 ಭಾನುವಾರ ನ್ಯೂಯಾರ್ಕ್ ಕ್ವಾಡ್ ಶೃಂಗಸಭೆಗೆ ಭೇಟಿ ಕೊಟ್ಟಿದ್ದರು, ಭಾಗವಹಿಸಲಿಕ್ಕೆ ಹೋಗಿದ್ದರು. ಅಮೆರಿಕ ಭೇಟಿ ವೇಳೆ ಅಲ್ಲಿ ಭಾನುವಾರ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೆದದ್ದು. ಅದು ಅನಿವಾಸಿ ಭಾರತೀಯರ ಒಂದು ಸಮಾವೇಶ. ಅಲ್ಲಿ ಒಂದು ಸರಿಸುಮಾರು 15,000 ಮಂದಿ ಜಮಾಯಿಸಿದರು. 15,000 ಮಂದಿ ಸಾಮರ್ಥ್ಯ ಇದ್ದದ್ದು ಮತ್ತು ಭದ್ರತಾ ದೃಷ್ಟಿಯಿಂದಲೂ ಕೂಡ ಅಷ್ಟಕ್ಕೆ ಅವಕಾಶ ದೊರೆತದ್ದು. ಆದರೆ 45,000ಕ್ಕೂ ಮಿಕ್ಕಿ ಜನರು ನೋಂದಾವಣೆ ಮಾಡಿಕೊಂಡಿದ್ದರು ಆ ಒಂದು ಸಮಾವೇಶಕ್ಕೆ. ಆದರೆ 15,000 ಮಂದಿಗೆ ಮಾತ್ರ ಅಲ್ಲಿ ಅವಕಾಶ ಕೊಡಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಅಲ್ಲಿ ಒಂದು ಕೋರ್ ಕಮಿಟಿ ಇತ್ತು, ಕಮ್ಯುನಿಟಿ ಲಾಯ್ಸನ್ ಎನ್ನುವಂತಹ ಒಂದು ಕೋರ್ ಕಮಿಟಿ ಇತ್ತು. ಈ ಕೋರ್ ಕಮಿಟಿಯ 40 ಮಂದಿಯ ಒಂದು ಕೋರ್ ಕಮಿಟಿ. ಈ ಕೋರ್ ಕಮಿಟಿಯಲ್ಲಿ ಪುತ್ತೂರಿನವರು ಕೂಡ ಒಬ್ಬರು ಇದ್ದರು. ಅದು ನಮಗೆ ಬಹಳ ಹೆಮ್ಮೆ ಪಡುವಂಥ ವಿಚಾರ. ಪುತ್ತೂರಿನ ವಿಪುಲ್ ಎಸ್ ರೈ ಅವರು, ಅಂದರೆ ಪುತ್ತೂರಿನ ಪ್ರಗತಿಪರ ಕೃಷಿಕರು ಹೌದು, BJPಯ ಮಾಜಿ ಜಿಲ್ಲಾ ಉಪಾಧ್ಯಕ್ಷರೂ ಆಗಿರುವಂತಹ, ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಧ್ಯಕ್ಷರು ಆಗಿರುವಂಥ ಕಡಮಜಲು ಸುಭಾಷ್ ರೈ ಅವರು ಯಾರಿದ್ದಾರೆ, ಅವರ ಪುತ್ರ ವಿಪುಲ್ ಎಸ್ ರೈ ಅವರು ಇವತ್ತು ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಬೋಯಿಂಗ್ ವಿಮಾನ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಸೊ ಉದ್ಯೋಗದಲ್ಲಿ ಇದ್ದುಕೊಂಡೇ ಅಲ್ಲಿ ಒಂದು ಪಕ್ಷದ ಸಂಘಟನೆಯು ಕೂಡ, ಸಾಮಾಜಿಕವಾಗಿಯೂ ಕೂಡ ಸಂಘಟನೆ ಮಾಡುವಲ್ಲಿ ಕೂಡ ಅವರು ಮುತುವರ್ಜಿ ವಹಿಸಿರುವಂಥದ್ದು. ಈ ಒಂದು ಮೋದಿಯವರ ಒಂದು ಕಾರ್ಯಕ್ರಮವನ್ನು ಕೂಡ ಸಂಘಟಿಸುವಲ್ಲಿ ಇವರೊಬ್ಬರು ಪ್ರಮುಖ ಪಾತ್ರ ವಹಿಸಿದ್ದರು ಎನ್ನುವಂಥದ್ದು. ವಿಪುಲ್ ಎಸ್ ರೈ ಕಡಮಜುಲರವರು, ಇವರ ಬಗ್ಗೆ ಮಾತನಾಡಲಿಕ್ಕೆ ಅವರು ಅಮೆರಿಕದಲ್ಲಿರುವ ಕಾರಣ ನಮಗೆ ಪುತ್ತೂರಿನಿಂದ ಅವರ ತಂದೆ ಕಡಮಜಲು ಸುಭಾಷ್ ರೈ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. 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 ಮೊದಲಾಗಿ ತಮಗೆ ಅಭಿನಂದನೆಗಳು ಸರ್. ಧನ್ಯವಾದಗಳು. ಓಕೆ ಸರ್, ಪುತ್ತೂರಿನ ಒಬ್ಬರು ಯುವಕರು ಇವತ್ತು ನರೇಂದ್ರ ಮೋದಿ ಅವರನ್ನು ಭಾರತದಲ್ಲಿ ಭೇಟಿಯಾಗುವುದಂತ ಹೇಳಿದ್ರೆ ಬಹಳ ಕಷ್ಟ. ಅದರಲ್ಲೂ ಕೂಡ ನ್ಯೂಯಾರ್ಕ್ನಲ್ಲಿ ಅವರನ್ನೊಂದು ಸ್ವಾಗತಿಸುವಂತಹ ಒಂದು ಪ್ರಮುಖ ತಂಡದಲ್ಲಿ ತಮ್ಮ ಪುತ್ರ ವಿಪುಲ್ ರವರು ಒಂದು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂಥದ್ದು ಇವತ್ತು ನಮ್ಮಲ್ಲಿ ವರದಿ ಕೂಡ ಪ್ರಕಟಗೊಂಡಿದೆ. ಸರ್, ಈ ಬಗ್ಗೆ ಏನು ಹೇಳ್ತೀರಿ, ಏನು ಹೇಳಿಕ್ಕೆ ನಾವು ಇಷ್ಟಪಡ್ತೀರಿ ಸರ್? ನನಗೆ ತುಂಬಾ ಸಂತೋಷ ಮತ್ತು ಅಭಿಮಾನ. ಓಕೆ, ನಾನು ಕೂಡ ನರೇಂದ್ರ ಮೋದಿ ಅವರ ಅಭಿಮಾನಿ. ನನ್ನ ಮಗ ವಿಪುಲ್ ಎಸ್ ರೈ ಕೂಡ ಸಣ್ಣ ಬಾಲ್ಯ ಪ್ರಾಯದಲ್ಲಿ ಒಬ್ಬ ಸಂಘಟಕ. ಓಕೆ ಸರ್. ಅಮೆರಿಕದಂತ ದೊಡ್ಡ ದೇಶದಲ್ಲಿ ಮೋದಿಜಿಯವರ ಅಭಿಮಾನಿಯಾಗಿ ಅಲ್ಲಿ ಮೋದಿಜಿಯವರ ಅಭಿಮಾನಿಗಳ ತಂಡ, ಅಂದ್ರೆ ಅವರು ಅಲ್ಲಿ ಬರುವಾಗ ಅವರನ್ನು ಸ್ವಾಗತ ಮಾಡಲಿಕ್ಕೆ ದೊಡ್ಡ ತಂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಓಕೆ, ಹೌದು. ಅದರಲ್ಲಿ ಸಾಧಾರಣ ಅವರು ಸರ್ವೆ ಮಾಡಿದ್ದಾರೆ, ಇಡೀ ಅಮೆರಿಕದಲ್ಲಿ ಎಷ್ಟು ಆದಿವಾಸಿ ಭಾರತೀಯರು ಇದ್ದಾರೆ ಎಂಬ ವಿಚಾರವನ್ನು ಅವರು ಸಂಘಟಿಸಿ ಒಂದು ಸರ್ವೆ ಮಾಡಿ ಅವರಿಗೆಲ್ಲ ವಾಟ್ಸಪ್ ಮತ್ತೆ ಅಲ್ಲಿ ಸಂಪರ್ಕ ಮಾಧ್ಯಮ ಇದೆ. ಮೋದಿಜಿಯವರು ಬರೋ ಕಾರ್ಯಕ್ರಮ ಎಲ್ಲರಿಗೆ ತಿಳಿಸಿದ್ದಾರೆ. ಅವರು ವಿಶೇಷವಾಗಿ 50,000 ಜನ ನಮ್ಮ ಆದಿವಾಸಿ ಭಾರತೀಯರು ಅಲ್ಲಿ ನೋಂದಾವಣೆ ಮಾಡಿಕೊಂಡಿದ್ರು ನ್ಯೂಯಾರ್ಕಿನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ. ನನ್ನ ಮಗ ಇರೋದು ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲ್ಸ್ ಎಂಬಲ್ಲಿ. ಸಾಧಾರಣ 6 ಗಂಟೆ ವಿಮಾನ ಪ್ರಯಾಣ ಉಂಟು ಅಲ್ಲಿಗೆ. 3 ಗಂಟೆ ರಾತ್ರಿ ಹಗಲಿನ ವ್ಯತ್ಯಾಸ ಉಂಟು. ಅಷ್ಟು ದೊಡ್ಡ ದೇಶದಲ್ಲಿ ಇಂಥ ಒಂದು ದೊಡ್ಡ ಸಂಘಟನೆಯನ್ನು ಮಾಡಿದ್ದು ಅವನು
ತುಂಬಾ ಸಂತೋಷ, ಮತ್ತು ನನಗೂ ಕೂಡ ಭಾರತದ ಒಬ್ಬ ಪ್ರಜೆಯಾಗಿ ಓಕೆ. ಮೋದಿಜಿಯವರ ಅಭಿಮಾನಿಯಾಗಿ ನನಗೆ ತುಂಬಾ ಸಂತೋಷ ಮತ್ತು ಅಭಿಮಾನ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಂದ್ರೆ ತಾವು ಹೇಳಿದ ಹಾಗೆ ಅವರು ಉದ್ಯೋಗದಲ್ಲಿ ಇದ್ದುಕೊಂಡೇ ಈ ಒಂದು ಚಟುವಟಿಕೆಯಲ್ಲೂ ಕೂಡ ಅವರು ತೊಡಗಿಸಿಕೊಂಡಿದ್ದಾರೆ ಅಲ್ಲಿ ಅನ್ನುವಂಥದ್ದು. ಅವ್ರದ್ದು ಉದ್ಯೋಗ ಅಂದ್ರೆ ಬೋಯಿಂಗ್ ವಿಮಾನ, ಅಂದ್ರೆ ಈಗ ಹೊಸ ಡ್ರೀಮ್ ಲೈನರ್ ವಿಮಾನ ಅಂತ ಬರ್ತಾ ಉಂಟು, ಭಾರತಕ್ಕೆ ತುಂಬಾ ಬಂದಿದೆ. ಅದು RS ಅಂತ ಹೇಳ್ತಾನೆ. ಅವನು ಬೆಂಗಳೂರಿನಲ್ಲಿರುವಾಗ ಕೂಡ ಡಿಫೆನ್ಸ್ DRDOದಲ್ಲಿ ಕೆಲಸ ಮಾಡಿದ್ದಾನೆ. ಓಕೆ. ಮತ್ತೆ ಶ್ರೇಷ್ಠ ಉದ್ಯೋಗಕ್ಕೆ ಬೇಕಾಗಿ ಅವರು ಅಮೆರಿಕ ಹೋಗಿ ಸಾಧಾರಣ 2006ನೇ ಇಸವಿಯಲ್ಲಿ ಹೋಗಿದ್ದಾನೆ. ಇಲ್ಲಿವರೆಗೆ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಓಕೆ. ಮತ್ತೆ ಅವನು ಕೂಡ ಅಲ್ಲಿ ಸಾಂಸ್ಕೃತಿಕವಾಗಿ ಭಾರತೀಯ ಸಂಸ್ಕೃತಿಗೆ ತುಂಬಾ ಕೆಲಸ ಮಾಡ್ತಾನೆ ಅವನು. ಈಗ ಪಟ್ಲರ್ ಅವರ ಯಕ್ಷಗಾನ ತಂಡಕ್ಕೆ ಹೋದ್ರೆ, ಅಮೆರಿಕಕ್ಕೆ ಹೋದ್ರೆ ಅವರಿಗೆ ಬೇಕಾದಂತ ವಸತಿ ವ್ಯವಸ್ಥೆ ಅವನ ಮನೆಯಲ್ಲೇ, ಅವನು 2-3 ಮನೆ ಉಂಟು ಅಲ್ಲಿ ಬಾಡಿಗೆ ಕೊಡುವಂತ ಮನೆಗಳು, ಅದರಲ್ಲೇ ವ್ಯವಸ್ಥೆ ಮಾಡ್ತಾನೆ. ಓಕೆ. ವಿಶೇಷ ಲಾಸ್ ಏಂಜಲ್ಸ್ ಎಲ್ಲ ಕ್ಯಾಲಿಫೋರ್ನಿಯಾದಲ್ಲಿ ಇದು ಅದೇ ಅಲ್ಲಿ ದೇವಿ ಮಾತನ ಆಟವನ್ನು ಆಡಿಸಿದ್ದಾರೆ. ಅಲ್ಲಿ ಒಂದು ಮಠ ಉಂಟು ನಮ್ಮ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಅವ್ರದ್ದು. ಅಲ್ಲಿ ಮಹಿಷಾಸುರ ಬರುವಾಗ ಅಮೇರಿಕನ್ಸ್ ಕೂಡ ಭಾಗವಹಿಸಿದ್ರ ಯಕ್ಷಗಾನ ಬಯಲಾಟದಲ್ಲಿ. ಅವರಿಗೊಂದು ಅಪರೂಪದ ಬಫೆಲೋ ಅಂತ ಹೇಳ್ತಿದ್ರಂತೆ. ಅಂತ ಸಂಘಟನೆ ಕೂಡ, ಸಾಂಸ್ಕೃತಿಕ ಸಂಘಟನೆ ಕೂಡ ಮಾಡ್ತಾನೆ ಅಲ್ಲಿ. ಮತ್ತೆ ಸಾಮಾಜಿಕವಾಗಿ ರಾಜಕೀಯವಾಗಿ ಕೂಡ ಕೆಲಸ ಮಾಡ್ತಾನೆ. ಮೊನ್ನೆಗೆ ಮೋದಿಜಿ ಅವರು ಬರುವಾಗ ಅಲ್ಲಿ ಕೆಲವು ಸಾಂಸ್ಕೃತಿಕ ತಂಡಗಳನ್ನು ಭಾರತದಿಂದ ಕೆಲವು ಸಲಕರಣೆಗಳನ್ನು ತರಿಸಿ ಅದರಲ್ಲಿ ಕೂಡ ಅವನು ಮುಂಚೂಣಿಯಲ್ಲಿದ್ದ. ಹೌದು, ಅದರಲ್ಲೂ ಕೂಡ ತುಳುನಾಡಿನ ಒಂದು ಕಲೆ ಕೂಡ, ಯಕ್ಷಗಾನ ಹುಲಿವೇಷದ ಕುಣಿತಗಳು ಕೂಡ ಪ್ರದರ್ಶನಗೊಂಡಿವೆ. ಮತ್ತೆ ಡೊಳ್ಳು ಕುಣಿತ, ವಿಶೇಷ ಡೊಳ್ಳು ಕುಣಿತಕ್ಕೆ ಕೂಡ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲಿ ಕೂಡ ಅವನು ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ದಾನೆ. ಓಕೆ ಓಕೆ ಸರ್, ಅದು ನಮಗೆ ಒಂದು ಹೆಮ್ಮೆಯ ವಿಚಾರ. ಅದರಲ್ಲಿ ಕೂಡ ನಮ್ಮ ಪುತ್ತೂರು ತಾಲೂಕಿಗೆ, ಅದರಲ್ಲೂ ಕೂಡ ನಮ್ಮ ಕುಗ್ರಾಮ ಕೆದಂಬಾಡಿಗೆ ನನಗೆ ಕೂಡ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಓಕೆ 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 ಸರ್, ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಮಾಹಿತಿಗಾಗಿ ಸರ್. ಪ್ರಧಾನಿಯವರ ಸ್ವಾಗತ ಮಾಡಲಿಕ್ಕೆ ಸಿಗುವಂಥದ್ದು ಕೆಲವರಿಗೆ ಬಾರಿ ಅಪರೂಪ. ಅಂಥದ್ರಲ್ಲಿ ವಿಪುಲ್ ಎಸ್ ರೈ ಅವರಿಗೆ ಒಂದು ಅವಕಾಶ ದೊರೆತಿದೆ, ನಿಜವಾಗಿಯೂ ಒಂದು ಹೆಮ್ಮೆಯ ವಿಚಾರವಾಗಿದೆ. ಖಂಡಿತ ಖಂಡಿತ ಸರ್. ಓಕೆ, ಮತ್ತೆ ನಾವು ಮುಂದಿನ ಸುದ್ದಿಗೆ ಹೋಗುವ. ಇದು ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರದ ಬಗ್ಗೆ. ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭಿಸಿರುವಂಥದ್ದು. ಸೆಪ್ಟೆಂಬರ್ 26ರಿಂದ ಒಂದು 2 ದಿವಸಗಳ ಕಾಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿಯೂ ಕೂಡ ಈ ಒಂದು ಮುಷ್ಕರ ನಡೆದಿದೆ. ಆದರೆ ಏನು ಸೆಪ್ಟೆಂಬರ್ 30ಕ್ಕೆ ಕಂದಾಯ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಯಲಿಕ್ಕೆ ಇದೆ ಎನ್ನುವಂಥ ಒಂದು ಭರವಸೆಯನ್ನು ಕೊಟ್ಟ ಬಳಿಕ ಒಂದಷ್ಟು ಮುಷ್ಕರದಿಂದ, ಆದರೆ ಪ್ರಗತಿಯಲ್ಲಿ ಇದೆ ಮುಷ್ಕರ, ಆದರೆ ಒಂದಷ್ಟು ಮುಷ್ಕರದಿಂದ ಹಿಂಪಡೆದಕ್ಕೆ ಬಂದಿದ್ದಾರೆ ಎನ್ನುವಂಥ ಮಾಹಿತಿ. ಈ ಬಗ್ಗೆ ಕೂಡ ನಮ್ಮಲ್ಲಿ ವರದಿ ಪ್ರಕಟಗೊಂಡಿರುವಂಥದ್ದು ಸೆಪ್ಟೆಂಬರ್ 28ನೇ ತಾರೀಕಿಗೆ. ಸೊ ಇದರ ಬಗ್ಗೆ ಒಂದಷ್ಟು ಹೇಳೋದಾದ್ರೆ ಸರ್. ಸೆಪ್ಟೆಂಬರ್ 26ರಿಂದ ಪ್ರತಿಭಟನೆ ಆರಂಭಿಸಿದ್ದಾರೆ. ಅದಕ್ಕಿಂತ ಮೊದಲು ಕೂಡ ಗ್ರಾಮಾಡಳಿತಾಧಿಕಾರಿಗಳು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಯಾವುದೇ ಸ್ಪಂದನೆ ಸಿಗ್ಲಿಕ್ಕಿಲ್ಲ ಸರ್ಕಾರದ ಮಟ್ಟದಲ್ಲಿ ಅಂತ ಹೇಳುವ ನಿಟ್ಟಿನಲ್ಲಿ ಅವರು ಹೋರಾಟವನ್ನು ಆರಂಭಿಸಿರುವಂಥದ್ದು. ಸೆಪ್ಟೆಂಬರ್ 26ರಂದು ಪುತ್ತೂರಿನಲ್ಲಿ ಕೂಡ ಆಗಿದೆ, ಕಡಬದಲ್ಲಿ ಕೂಡ ಪ್ರತಿಭಟನೆ ಆಗಿದೆ. ಅದರ ಮುಂದುವರಿದ ಭಾಗವಾಗಿ ಸೆಪ್ಟೆಂಬರ್ 27ರಂದು ಮಂಗಳೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂಡ ಅವರು ಪ್ರತಿಭಟನೆ ಮಾಡಿದ್ದಾರೆ. ಈಗ ಇವತ್ತು ಶನಿವಾರ, ನಾಳೆ ಭಾನುವಾರದ ಕಾರಣ ಈಗ ಸೆಪ್ಟೆಂಬರ್ 30ರಂದು ಸೋಮವಾರದಂದು ಬೆಂಗಳೂರಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಈ ಗ್ರಾಮಾಡಳಿತಾಧಿಕಾರಿಗಳ ಪದಾಧಿಕಾರಿಗಳ ಜೊತೆಗೆ ಒಂದು ಮಾತುಕತೆ ಸರ್ಕಾರ ಮಾಡ್ತದೆ ಅಂತ ಹೇಳುವ ನಿಟ್ಟಿನಲ್ಲಿ ಹೋರಾಟ ಇರಲಿಲ್ಲ. ಈಗ ನಾಳೆ ಸೋಮವಾರದ ನಿರ್ಧಾರವನ್ನು ಪಡೆದುಕೊಂಡು ಅವರು ಮುಂದುವರಿಯುವಂಥ ಹೇಳಿಕೆಗಳನ್ನು ಅವರ ಸಂಘದ ಅಧ್ಯಕ್ಷರು ತಿಳಿಸಿದ್ದಾರೆ. ಹಿಂದೆ ಗ್ರಾಮ ಆಡಳಿತಾಧಿಕಾರಿ, ಹಿಂದೆ ಗ್ರಾಮ ಕರಣಿಕರು ಅಂತ ಇತ್ತು. ಸರ್ಕಾರ ಅದನ್ನು ಗ್ರಾಮ ಆಡಳಿತಾಧಿಕಾರಿಗಳಿಂದ ಹುದ್ದೆ ಬದಲಾವಣೆ ಮಾಡಿತ್ತು. ಆದರೆ ಬಹುತೇಕ ನಾವು ನೋಡುವಂತೆ ಯಾವುದೇ ಗ್ರಾಮಾಡಳಿತಾಧಿಕಾರಿಗಳ ಕಚೇರಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮಕ್ಕೊಂದು ಗ್ರಾಮಾಡಳಿತಾಧಿಕಾರಿಗಳ ಕಚೇರಿ ಇದೆ. ಆದರೆ ಯಾವುದೇ ಕಚೇರಿಯಲ್ಲಿ ಕೂಡ ಒಂದು ಆಧುನಿಕವಾದ ಸೌಲಭ್ಯ ಇಲ್ಲ. ಹೆಚ್ಚಿನ ಕಡೆ ಗ್ರಾಮಾಡಳಿತಾಧಿಕಾರಿಗಳಿಗೆ ಸ್ವಂತ ಕಚೇರಿಯೇ ಇಲ್ಲ. ಕೆಲವು ಹಳೆಯ ಬಿಲ್ಡಿಂಗ್ ನಲ್ಲಿ ಇರುವಂತದ್ದು. ಮತ್ತೆ ಕೆಲವು ಕಡೆ ಸ್ವಂತ ನಿವೇಶನ ಇದ್ರೂ, ಅದರಲ್ಲಿ ಜಾಗ ಇದ್ರೂ ಅದರಲ್ಲಿ ಕಟ್ಟಡ ಮಾಡಲಿಕ್ಕೆ ಹೋಗ್ಲಿಲ್ಲ, ಅನುದಾನ ಇಲ್ಲ ಅಂತ. ಆ ರೀತಿ ಪಂಚಾಯತ್ಗಳಿಗೆ ಬೇಡಿಕೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಬಹುತೇಕ ಕಡೆಗಳಲ್ಲಿ. ನಮ್ಮ ಗ್ರಾಮದ ಎಲ್ಲ ದಾಖಲೆಗಳು ಇರುವಂಥದ್ದು ಕೂಡ
ಗ್ರಾಮಾಡಳಿತ ಅಧಿಕಾರಿಗಳ ಕಚೇರಿಯಲ್ಲಿ. ನಿಜವಾಗಿ ಗ್ರಾಮಾಡಳಿತ ಅಧಿಕಾರಿಗಳ ಕಚೇರಿ ಒಂದು ಭದ್ರತೆಯ ದೃಷ್ಟಿಯಲ್ಲಿ ಭದ್ರವಾಗಿ ಇರಬೇಕಾಗ್ತದೆ. ಹಾಗಾದರೆ ಇವತ್ತು ಹೆಚ್ಚಿನ ಗ್ರಾಮಾಡಳಿತ ಅಧಿಕಾರಿ ಕಚೇರಿಗಳಿಗೆ ಯಾವುದೇ ಒಂದು ಭದ್ರತೆ ಕೂಡ ಇಲ್ಲದೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಲ್ಲದೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಹೆಚ್ಚಿನ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ ಇರುವಂಥದ್ದು ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಪುತ್ತೂರು ಇದರ ಅಧ್ಯಕ್ಷರಾಗಿರುವಂತಹ ಉಮೇಶ್ ಕಾವಡಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಾನು ಉಮೇಶ್ ಕಾವಡಿ ಅಂತ. ಹೌದು, ಈಗಾಗಲೇ ನಾವು ನಿಮ್ಮ ಮುಷ್ಕರದ ಬಗ್ಗೆ ಒಂದಷ್ಟು ಚರ್ಚೆ ನಡೆಸ್ತಾ ಇದ್ದೀವಿ. ಸೊ ಯಾವ ರೀತಿಯಾಗಿ ಮುಷ್ಕರ ಆರಂಭಿಸಿದ್ರಿ ಸರ್? ಈಗ ಯಾವ ಹಂತದವರೆಗೆ ತಲುಪಿದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್. ಈಗ ನಾವು ಆರಂಭಿಸುವುದಕ್ಕಿಂತ ಮುನ್ನ ಸುಮಾರು ಮನವಿಗಳೆಲ್ಲ ನಮ್ಮ ರಾಜ್ಯ ಸಂಘದಿಂದ ಎಲ್ಲ ಕೊಟ್ಟಿದ್ರು. ನಮ್ದೆಲ್ಲ ಏನ್ ಸಮಸ್ಯೆಗಳಿದೆ, ನಮ್ಮ ಸದಸ್ಯರುಗಳಲ್ಲಿ ಯಾವ್ದೆಲ್ಲ ಬೇಡಿಕೆಗಳಿದೆ, ನಮಗೆ ಈ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಯಾವ ರೀತಿ ಒತ್ತಡಗಳಿವೆ, ಮತ್ತೆ ನಮಗೆ ಏನೆಲ್ಲ ನಮ್ಮ ಆಫೀಸ್ಗಳಲ್ಲಿ ನೀವು ಕೊಟ್ಟಿರುವ ಕೆಲಸಗಳನ್ನು ನಿಭಾಯಿಸ್ಲಿಕ್ಕೆ ನಾವು ಯಾವುದೇ ರೀತಿಯಾದ ನಮ್ಗೆ ಸೌಕರ್ಯಗಳಲ್ಲಿ ಕೊರತಿದೆ ನಮ್ಮ ಆಫೀಸ್ಗಳಲ್ಲಿ, ಆ ತರ ಎಲ್ಲ ಒಂದು ಇದನ್ನ ನಾವು ಈಗ ಆಲ್ರೆಡಿ ತಿಳಿಸ್ತಾ ಬಂದಿದ್ದೇವೆ. ಹಿಂದಿನ ಸರ್ಕಾರದಲ್ಲಿ ತಿಳಿಸ್ತಾ ಬಂದಿದ್ದೆವು, ಹಿಂದಿನ ಮಿನಿಸ್ಟರ್ಗಳಲ್ಲಿ ಸಹ ತಿಳಿಸ್ತಾ ಬಂದಿದ್ದೆವು. ಅದರಲ್ಲಿ ಕೆಲವು ನಮ್ಗೆ ಮೇಜರ್ ಇಶ್ಯೂ ಇರುವಂತದ್ದು ನಮ್ಗೆ ಕಚೇರಿಗಳಲ್ಲಿ ತಾವು ಈಗ ಅಲ್ಲಿ ಚರ್ಚೆ ಮಾಡಿದಂಗೆನೆ ನಮ್ಗೆ ನಾವು ಸಾರ್ವಜನಿಕವಾಗಿ ನಿಕಟ ಸಂಪರ್ಕ ಹೊಂದಿರತಕ್ಕಂತ ಇಲಾಖೆ ಅದು ನಿಮ್ಗೆ ಗೊತ್ತಿದೆ ಅಲ್ವಾ? ಒಂದು ಕಂದಾಯ ಇಲಾಖೆ ಅಂತ ಹೇಳಿದ್ರೆ ಅದು ಸತತ ಸಂಪರ್ಕದಲ್ಲಿರುವಂತ ಸಾರ್ವಜನಿಕರಿಗೆ ಸಂಪರ್ಕದಲ್ಲಿರುವಂತ ಒಂದು ಇಲಾಖೆ ಅದು. ಬೇರೆ ಪಂಚಾಯತ್ ಈಗ ಬಂದಿದೆ, ಪಂಚಾಯತ್ ಅಲ್ವಾ? ಪಂಚಾಯತ್ ನಮ್ಮಿಂದ ಭಾಗವಾದ ಒಂದು ಇಲಾಖೆ ಅದೀಗ ಅಲ್ವಾ? ಈ ನಿಟ್ಟಿನಲ್ಲಿ ನಾವು ಇಷ್ಟೆಲ್ಲ ನಮಗೆ 100 ವರ್ಷದ ಇತಿಹಾಸ ಇರ್ತಕ್ಕಂತ ಒಂದು ಇಲಾಖೆಗೆ ನಮಗೆ ಒಂದು ಕಚೇರಿಗಳು ಸರಿಯಾದ ರೀತಿಯಲ್ಲಿ ಕಚೇರಿಗಳಿಲ್ಲ, ಮತ್ತೆ ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳು, ಟೇಬಲ್ ಆಗ್ಲಿ, ಒಂದು ಕುರ್ಚಿ ಆಗ್ಲಿ, ಪ್ರತಿಯೊಂದು ರೀತಿ ನಾವೀಗ ಒಂದು ಕೆಲವು ನಮ್ಮ ರೆಕಾರ್ಡ್ಸ್ ಪರ್ಮನೆಂಟ್ ರೆಕಾರ್ಡ್ಸ್, ಕಂದಾಯ ಇಲಾಖೆ ರೆಕಾರ್ಡ್ ಅಂದ್ರೆ ಅವೊಂಥರ ಪರ್ಮನೆಂಟ್ ರೆಕಾರ್ಡ್ಸ್. ಹೌದು, ಯಾವತ್ತೂ ಮಿಸ್ಸಿಂಗ್ ಆಗಬಾರ್ದು. ಮಿಸ್ಸಿಂಗ್ RTC ಆಗ್ಲಿ, ನಮ್ಮಲ್ಲಿರುವಂತ ಕೈಬರದ RTC ಆಗ್ಲಿ, ಮತ್ತೆ ನಾವು ಗ್ರಾಂಟ್ ಕೊಟ್ಟಿರುವಂತ ರಿಜಿಸ್ಟರ್ಗಳಾಗ್ಲಿ, ಖಾತೆ ಪುಸ್ತಕ ಆಗ್ಲಿ, DCB ಆಗ್ಲಿ, ಮತ್ತೊಂದು FMB ಗಳಲ್ಲಾಗ್ಲಿ, ಅದು FMB ಈಗ ಸರ್ವೆ ಆಫೀಸ್ ಓಪನ್ ಆಗಿ ಅಲ್ಲಿಗೆ ಹೋಗಿದೆ, ತೊಂದರೆ ಸಮಸ್ಯೆ ಇಲ್ಲ. ಆದ್ರೆ ಯಾವುದೇ ಒಂದು ಗ್ರಾಮ ಮಟ್ಟದ ದಾಖಲೆಗಳನ್ನ ನಾವು ನಿರ್ವಹಿಸುವಂತ ಪ್ರಥಮ ಮಟ್ಟದ ಅಧಿಕಾರಿಗಳಾಗಿರ್ತೀವಿ. ಪ್ರಥಮ ಮಟ್ಟದ ಇಲ್ಲೇ ಫಸ್ಟ್ ಏನಿದ್ರು ಹೌದು ಇಲ್ಲಿಂದನೇ ನಾವು ಉಟ್ಕೊಳ್ಳೋದು. ಹೌದು, ಸರ್ಕಾರ ಮತ್ತು ಜನರ ಮಧ್ಯೆ ತಾವು ಕೊಂಡಿಯಾಗಿರುವವರು. ಎಸ್, ಅಂತ ಒಂದು ಕಚೇರಿಗರಿಗೆ ನಾವೊಂದು ಕನಿಷ್ಠ ಮಟ್ಟದ ಮೂಲ ಸೌಕರ್ಯಗಳು ನಮಗೆ ಇಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಯಾವ ರೀತಿ ನಾವು ಸೇವೆಯನ್ನ ಸಾರ್ವಜನಿಕರಿಗೆ ಸಲ್ಲಿಸ್ಲಿಕ್ಕಾಗತ್ತೆ ಅಂತ ನಮ್ಮದೊಂದು ಪ್ರಶ್ನೆ. ಇವೆಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಮತ್ತೆ ನಮ್ಮ ಆಂತರಿಕವಾಗಿ ಕೆಲವು ಏನು ಈಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರುವಂತ ಕೆಲವು ಸಿಬ್ಬಂದಿಗಳಿದ್ದಾರೆ. ಕೆಲವು ನಮ್ಮ ರೂಲ್ 6 ಇತ್ತು, ಅಂತರ್ಜಿಲ್ಲಾ ವರ್ಗಾವಣೆಗಳನ್ನೆಲ್ಲ ಬಂದ್ ಮಾಡಿದ್ದಾರೆ. ಮತ್ತೆ ಈಗ ಕೆಲವರು ಪತಿ ಪತ್ನಿ ಪ್ರಕರಣಗಳಲ್ಲಿ ವರ್ಗಾವಣೆಗಳನ್ನು ಸಹ ಬಂದ್ ಮಾಡಿ ಬಿಟ್ಟಿದ್ದಾರೆ, ಯಾವುದೇ ವರ್ಗಾವಣೆ ಇಲ್ಲದಾಗಿ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಸುಮಾರು ಸಿಬ್ಬಂದಿಗಳು ಸಮಸ್ಯೆಯ ನಿಟ್ಟಿನಲ್ಲಿ ಸಿಲುಕಿ ಹಾಕಿಕೊಂಡಿದ್ರು. ಆದ್ರಿಂದ ನಾವು ಕೆಲವು ಮನವಿಗಳನ್ನು ಕೊಟ್ಟರು ಸಹ ಯಾವುದೇ ಅದಕ್ಕೆ ನಮ್ಗೆ ಸ್ಪಂದನೆ ಸಿಕ್ಕಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಾಯ್ತು, ಕೊನೆಗೆ ರಾಜ್ಯ ಸಂಘದ ನಿರ್ದೇಶನದಂತೆ ನಾವೊಂದು ಪ್ರತಿಭಟನೆಯ ಮೂಲಕ ಇಲ್ಲ ಮುಷ್ಕರದ ಮೂಲಕ ನಾವು ಒಂದು ಸರ್ಕಾರಕ್ಕೆ ಮತ್ತೆ ನಮ್ಮ ಕಂದಾಯ ಇಲಾಖೆ ಸಚಿವರುಗಳಿಗೆ ನಮ್ಮ ಕಷ್ಟಗಳನ್ನು ತಿಳಿಸುವಂತ ಪ್ರಯತ್ನ ಮಾಡುವ ಅಂತ ನಿಟ್ಟಿನಲ್ಲಿ ನಾವು ಅವರ ವಿರುದ್ಧ ಹೋಗುದಲ್ಲ, ನಾವು ಕೆಲಸ ಮಾಡುದಿಲ್ಲ ಅಂತ ಹೋಗುದಲ್ಲ, ನಾವು ಕೆಲಸ ಮಾಡ್ತೇವೆ. ನಾವು ಸರ್ಕಾರದ ಕೆಲಸ ಮಾಡ್ಲಿಕ್ಕೆ ಅಂತಾನೆ ನಾವು ಸರ್ಕಾರಿ ಕೆಲಸಕ್ಕೆ ಬಂದಿರೋದು. ಹೌದು, ಸರಿಯಾ? ಈಗಿದ್ದ ಪಕ್ಷದಲ್ಲಿ ಒಂದು ಕನಿಷ್ಠ ಮಟ್ಟದ ನಾವು ಒಂದು ಸೌಕರ್ಯಗಳೆಲ್ಲ ನಿಭಾಯಿಸೋದು ಹೇಗೆ ಅನ್ನೋದೊಂದು ನಿಟ್ಟಿನಲ್ಲಿ ಮತ್ತೆ ನಮ್ಮ ಕೆಲವು ಆಂತರಿಕ ವಿಷಯಗಳಲ್ಲಿ ನಾವು ಚರ್ಚೆ ಬಹುದಿನ 2, 3, 4, 5 ವರ್ಷಗಳಿಂದ, ಲಾಸ್ಟ್ ಟೈಮ್ ಒಂದು 3 ವರ್ಷದಿಂದ ಹೀಗೆ ನಾವು ಹೋರಾಟಕ್ಕೆ ಇಳಿದಿದ್ದೆವು. ಆ ದಿನ ನಮ್ಗೆ ಏನೋ ಒಂದು ಭರವಸೆ ಕೊಟ್ಟು ಎಲ್ಲ ಅಧ್ಯಕ್ಷರುಗಳಿಗೆ ಇದು ಮಾಡಿ ಅದನ್ನ ಯಾವುದೇ ರೀತಿಯ ನಿವಾರಿಸಲೇ. ನಾವು ಹೇಳೋದು ಯಾವ್ದು ಮಾಡಿಲ್ಲ ಅಂತ ನಾವ್ ಹೇಳಲ್ಲ, ಯಾವ್ದು ಮಾಡಿಲ್ಲ ಅಂತ ಹೇಳಲ್ಲ, ಕೆಲವು ಮಾಡಿದ್ದಾರೆ. ಆದ್ರೆ ನಮಗೆ ಏನು ಏನು ನಮ್ಗೆ ಕನಿಷ್ಠ ಸೌಲಭ್ಯಗಳು ಬೇಕು ಅದನ್ನೊಂದು ಮಾಡಿ ಕೊಡಿ. ಈಗ ನೋಡಿ, ಕೆಲವೊಂದು ಮೊಬೈಲ್ ಆಪ್ ಗಳು ಕೊಟ್ಟಿದ್ದಾರೆ ಸರ್.
ಮೊಬೈಲ್ ಆ್ಯಪ್ಗಳ ಒಂದು ನಮ್ಮ ಮೊಬೈಲ್ಗೆ ನಮ್ಮ ಆ್ಯಪ್ ಪರ್ಸನಲ್ ಆ್ಯಪ್ಗಳಿಗಿಂತ ಜಾಸ್ತಿ ನಾವು ಕಂದಾಯ ಇಲಾಖೆ ಆ್ಯಪ್ ಅನ್ನೇ ನಮ್ಮ ಮೊಬೈಲ್ ಅಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೇವೆ. ನಿಮ್ಮ ಪರ್ಸನಲ್ ಮೊಬೈಲ್ಗಳಲ್ಲಿ? ನಮ್ಮ ಪರ್ಸನಲ್ ಮೊಬೈಲ್. ಅದಕ್ಕೆ ಒಂದು ಇಂಟರ್ನೆಟ್ ವ್ಯವಸ್ಥೆನೂ ಇಲ್ಲ. ಮತ್ತೆ ಕಚೇರಿಯಲ್ಲಿ ಆನ್ಲೈನ್ ಆಫೀಸ್ ಅಂತ ಹೇಳ್ತಾರೆ, ನೀವು ಟೈಪಿಂಗ್ ಅಂತಾರೆ, ಸಿಸ್ಟಮ್ ಅಲ್ಲಿ ಮಾಡ್ಬೇಕಂತಾರೆ, ಸಿಸ್ಟಮ್ ಇಲ್ಲ. 1 to 5 ಅಂತ ಹೇಳ್ತಾರೆ, 1 to 5 ಮಾಡ್ತೀವಿ, ಅದಕ್ಕೂ ಸಿಸ್ಟಮ್ ಇಲ್ಲ. ತರ ಎಲ್ಲ ಕೆಲವು ಮೇಜರ್ ಸಮಸ್ಯೆಗಳು ನಮಗೆ ತುಂಬಾ ಒತ್ತಡ, ಪ್ರೆಷರ್, ಕೆಲವು ಸಾವು ನೋವುಗಳಾಗಿಬಿಡ್ತದೆ ರಾಜ್ಯದ ಅಂತ. ಎಲ್ಲ ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕಾಯ್ತು, ಈ ರಾಜ್ಯಾಧ್ಯಕ್ಷ ನಿರ್ದೇಶನಂತೆ ನಾವೊಂದು ಮನವಿಯನ್ನ ಕೊಟ್ಟೋದಾಯ್ತು, ತಾಲೂಕು ಮಟ್ಟದಲ್ಲಿ ಮನವಿ ಕೊಟ್ಟದಾಯ್ತು, ಜಿಲ್ಲಾ ಮಟ್ಟದಲ್ಲಿ ಕೊಟ್ಟದಾಯ್ತು, ರಾಜ್ಯ ಮಟ್ಟದಲ್ಲಿ ಕೊಟ್ಟದಾಯ್ತು. ಅದಾಗಿ 1 ವಾರ 15 ದಿನ ನಾವು ಈ ಮುಷ್ಕರದ ಒಂದು ಹಾದಿಗೆ ಬರಬೇಕಾಗ್ತದೆ ಅಂತ ತಿಳಿಸಿದ್ರು ಸಹ ಯಾವುದೇ ಒಂದು ಪ್ರತಿಕ್ರಿಯೆ ನಮಗೆ ದೊರಕಲಿಲ್ಲ. ಅದ ಕಾರಣ ಏನಾಗಿದೆ ಈಗ ಸರ್ ಉಮೇಶ್ ರವರೇ, ಈಗ ತಾವು ಹೇಳ್ತೀರಿ ನಮ್ಮ ಯೂನಿಯನ್ ಮುಖಾಂತರವಾಗಿಯೂ ಕೂಡ ಸಚಿವರ ಒಂದು ಗಮನವನ್ನು ಸೆಳೆಯುವಂತ ಪ್ರಯತ್ನವನ್ನು ಮಾಡಿದ್ದೀರಿ ಅಂತ. ಇದಕ್ಕೆ ಮೊದಲು ಎಲ್ಲಿಯಾದ್ರೂ ಅಂದ್ರೆ ಈಗ ಸಾಮಾನ್ಯವಾಗಿ ತಮ್ಮ ಒಂದು ಆಡಳಿತದ ವ್ಯವಸ್ಥೆಯಲ್ಲೂ ಕೂಡ ಅಲ್ಲಿ ಒಂದು ಹಂತಗಳಂತೇವೆ. ಈಗ ನಿಮಗಿಂತ ಮೇಲೆ ಅಲ್ಲಿ ತಹಶೀಲ್ದಾರ್ ಅವರು ಇರ್ತಾರೆ, ಸಹಾಯಕ ಆಯುಕ್ತರು AC ಅವರು ಇರ್ತಾರೆ, ಅಥವಾ DC ಅವರು ಕೂಡ ಇರೋದು ಕಂದಾಯ ಇಲಾಖೆಗೆ ಬರುವಂತ. ಸೊ ಈ ಸಂದರ್ಭದಲ್ಲಿ ಈ ರೀತಿಯಾದಂತ ನಿಮ್ಮ ಮೇಲಾಧಿಕಾರಿಗಳ ಮುಖಾಂತರವಾಗಿ ಹೋದಾಗ ಎಲ್ಲೋ ಒಂದು ಕಡೆ ನಿಮಗೆ ಇದರ ಬಗ್ಗೆ ಸಕ್ಸಸ್ ಆಗ್ಬೋದಾ ಎನ್ನುವಂಥದ್ದು? ಇಲ್ಲ, ಈಗ ಕೆಲವು ಅಧಿಕಾರಿಗಳ ಕೈಯಲ್ಲಿರುವಂತದ್ನ ಅವ್ರು ಮಾಡೇ ಮಾಡ್ತಾರೆ. ಈಗ ಕೆಲವು ಆಡಳಿತಾತ್ಮಕ ವಿಚಾರಗಳನ್ನ ಅದು ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕಾಗಿರುತ್ತೆ. ಈಗ ನಾವ್ ಹೇಳ್ತೇವೆ ಮೂಲಭೂತ ಸೌಕರ್ಯಗಳು ಬೇಕು, ನಮ್ಮ ಅಧಿಕಾರಿಗಳ ಹತ್ರ ಫಂಡ್ಸ್ ಇರಲ್ಲ. ಅದಕ್ಕೆ ನಾವು ಸರ್ಕಾರದ ಸಂಬಂಧಪಟ್ಟ ನಾವು ಸಚಿವರು ಮೊರೆ ಹೋಗ್ಲೇಬೇಕಾಗತ್ತೆ ಅಲ್ವಾ. ಅಧಿಕಾರಿಗಳು ನಮ್ಮ ಪರನೇ ಇರ್ತಾರೆ, ಯಾಕಂದ್ರೆ ಅವರು ನಮ್ಮ ಇಲಾಖೆ ಅಧಿಕಾರಿಗಳೇ ಅಲ್ವಾ. ನಾವು ನಮಗೆ ಸೌಲಭ್ಯ ಕೊಟ್ರೆ ಅವ್ರು ಇನ್ನೂ ಸಹ ಕೆಲಸ ಈಜಿ ಮಾಡ್ಬೋದು ಅಂತ ನಿಟ್ಟಿನಲ್ಲಿ. ಹೌದು, ಅದನ್ನೇ ನಾನು ಹೇಳಿದ್ದು. ವ್ಯವಸ್ಥೆಗಳನ್ನು ಕೊಟ್ಟಾಗ ಆ ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಿ ನಡೆಯುತ್ತವೆ. ಹಾಗಾಗಿ ಎಲ್ಲೋ ಅವರು ಕೂಡ ಸರ್ಕಾರವನ್ನು ಗಮನ ಸೆಳೆಯುವಂತ ಪ್ರಯತ್ನವನ್ನು ಮಾಡಬಹುದಲ್ವಾ ಅಂತ. ಖಂಡಿತವಾಗಿಯೂ ಅವರ ಹಂತದಲ್ಲೇ ಅವ್ರು ಮಾಡಿದ್ದಾರೆ. ಕೆಲವು ಸರ್ಕಾರಕ್ಕೆ ಮಾಡ್ಲಿಕ್ಕೆ ಯಾವುದೆಲ್ಲ ಅಡಚಣೆ ಇದೆ ಅಂತ ನಮ್ಗೆ ಗೊತ್ತಾಗುದಿಲ್ಲಲ್ಲ. ನಮಗೆ ಗೊತ್ತಾಗದ ಪಕ್ಷದಲ್ಲಿ ನಾವು ಈ ತರ ಒಂದು ಅವರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡಿದಾಗ್ಲೇ ಅಲ್ವಾ ನಮಗೆ ನೆಕ್ಸ್ಟ್ ಫರ್ದರ್ ಏನಂತ ಅವರಿಗೆ ಗೊತ್ತಾಗೋದು. ಹೌದು, ಆ ನಿಟ್ಟಿನಲ್ಲಿ ನಾವು ಮನವರಿಕೆ, ಸರ್ಕಾರ ವಿರುದ್ಧವಾಗಿ ಓಡಾಡ್ತಿರೋದಲ್ಲ ನಾವು. ಸರ್ಕಾರಕ್ಕೆ ನಮ್ಗೆ ಈ ತರ ತೊಂದರೆ ಇದೆ, ತಾವು ಕೊಟ್ಟೋ ಕೆಲಸದಲ್ಲಿ ನಿರ್ವಹಿಸ್ಲಿಕ್ಕೆ, ಸುಸೂತ್ರವಾಗಿ ನಿಭಾಯಿಸ್ಲಿಕ್ಕೆ, ನಿಮ್ಗೆ ನೀವು ಕೊಟ್ಟ ಕೆಲಸವನ್ನು ನಾವು ಸಕ್ಸಸ್ ಮಾಡ್ಲಿಕ್ಕೆ ನಮ್ಗೆ ಈ ತರ ತೊಂದರೆಗಳಿದೆ ಅಂತ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇರೋದೇ ಉದ್ದೇಶವಿನ ಸರ್ಕಾರದ ವಿರುದ್ಧ ಯಾವುದೇ ರೀತಿಯ ನಾವು ಅಹಿತಕರ ಘೋಷಣೆಗಳಾಗ್ಲಿ, ಒಂದು ಸರ್ಕಾರಕ್ಕೆ ಮುಜುಗರ ತರುವಂತ ಒಂದು ಘೋಷಣೆಗಳಲ್ಲಾಗ್ಲಿ, ಮುಜುಗರ ತರುವಂತ ಒಂದು ವಿಷಯದಲ್ಲಾಗ್ಲಿ ನಾವು ಮಾಡ್ತಾ ಇರೋದು ಮುಷ್ಕರ ಶಾಂತಿಯುತವಾಗಿ ಮಾಡ್ತಾ ಇದ್ದೇವೆ. ಖಂಡಿತ ಕೆಲಸದ ಒತ್ತಡದ ಒಂದು ನಿಟ್ಟಿನಲ್ಲೇ ಮಾಡ್ತಾ ಇದ್ದೇವೆ ನಾವು. ಕೆಲಸದ ಒತ್ತಡ ಕೂಡ ಉಂಟಾ ಅಂತ ಹೇಳಿ, ಕೆಲಸದ ಒತ್ತಡ ಕೂಡ ಉಂಟಾ ಅಂತ ಹೇಳಿ. ಕೆಲಸದ ಒತ್ತಡ ಇದೆ ಅಂತ. ಕೆಲಸದ ಒತ್ತಡ ಇದೆ. ಕೆಲಸದ ಒತ್ತಡ ಇರೋದ್ರಿಂದ ನಮ್ಗೇನ್ ಗೊತ್ತನ, ನೀವು ಒಂದು ಕೆಲಸ ಕೊಟ್ಟು ಒಂದು ಕೆಲಸ ಅದು ಮುಗಿಯೋವರೆಗೂ ಇನ್ನೊಂದು ಕೆಲಸ ಕೊಡೋ ತನಕ ನಮ್ಗೆ ಒಂದು ಕೊಡ್ಬೇಕಾಗತ್ತಲ್ಲ, ಸಮಯ ಕೊಡ್ಬೇಕಾಗತ್ತಲ್ಲ. ಈಗ ಆಧಾರ್ ಶೀಟ್ ಅಂತ ಕೊಡ್ತೀರಿ, ಲ್ಯಾಂಡ್ ಬಿಟ್ ಅಂತ ಕೊಡ್ತೀರಿ, ಆಮೇಲೆ ಇದು ಇನ್ನೊಂದು ಬಗರುಕುಮ್ ಅಂತ ಕೊಡ್ತೀರಿ, ಆಮೇಲೆ ನವೋದಯ ಅಂತ ಕೊಡ್ತೀರಿ. ಒಂದು 11 ಆ್ಯಪ್ ಇದೆ ಸರ್, ಕೊಡಿ. ನಾವು ಮಾಡೋದಿಲ್ಲ ಅಂತ ಹೇಳುದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಕೊಡಿ ಆಮೇಲೆ ಏನಪ್ಪಾ ಅಂದ್ರೆ ಅದಕ್ಕೆ ಬೇಕಾದ ಒಂದು ಸೌಕರ್ಯಗಳು ಕೂಡ, ಮೊಬೈಲ್ ಒಂದಿಷ್ಟು ವ್ಯವಸ್ಥೆ ಮಾಡಿ. ತಮ್ಮ ಒಬ್ಬ ಸಿಬ್ಬಂದಿ ಕೂಡ ಮೊನ್ನೆ ಹೃದಯಾಘಾತದಿಂದ ನಿಧನರಾದ್ರು. ಅದು ಒಂದು ದೊಡ್ಡ ನಮ್ಗೆ. ಹೌದು, ಅವರು ಕೂಡ ಕೆಲಸದ ಅವರಿಗೆ ಒತ್ತಡ ಇತ್ತು ಅಂತ ಹೇಳುವಂತ ಒಂದು ಕಾರಣ ಕೂಡ ಕೇಳಿ ಬರ್ತಾ ಇದೆ. ಹೌದಾ? ಇದು ಕೆಲಸದ ಒತ್ತಡ ಇದೆ, ಬಟ್ ನಾವು ಅದನ್ನ ಯಾವುದೇ ರೀತಿಯಲ್ಲಿ ನಾವು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಕೆಲಸದ ಒತ್ತಡ ಸಹ ಇದೆ ಅಂತ ಏನು ಹಲ್ಲೆಗಳಿಲಿಕ್ಕೆ ಆಗುದಿಲ್ಲ ಅಷ್ಟೇ. ಮತ್ತೆ ಹೃದಯಾಘಾತದಿಂದ ಮೃತಪಟ್ಟಿರೋದ್ರಿಂದ ಮತ್ತೆ ಆರೋಗ್ಯದ ವಿಚಾರಗಳಲ್ಲಿ ನಾವು ಏನಾದ್ರ ಬಗ್ಗೆ ಚರ್ಚೆ ಮಾಡುವಂತ ವಿಷಯ ಆಗುದಿಲ್ಲ. ಬಟ್ ನಾವು ಈ ರೀತಿ ಆಗ್ತಿದೆ ಅಂತ ಮನವರಿಕೆ ಮಾಡ್ಬೇಕಲ್ಲ. ಆ ನಿಟ್ಟಿನಲ್ಲಿ ನಾವು ಈ ತರ ಒಂದು ಮುಷ್ಕರಕ್ಕೆ ಬಂದು ಸರ್ಕಾರದ ಒಂದು ಗಮನಕ್ಕೆ ಕೊಂಡೋಗುವಂತ ಕೆಲಸವೇ ವಿನಃ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿಯ ಒಂದು ನಾವು ಮುಷ್ಕರ ನಾವು ಮಾಡ್ತಾ ಇಲ್ಲ. ಮುಂದಿನ ಸೋಮವಾರದಿಂದ ಯಾವ ರೀತಿ ಉಂಟು ಅಂತ ನಿಮ್ಮದು? ಸೋಮವಾರದಿಂದ
ಮುಂದಿನ ಸೋಮವಾರದಿಂದ ಏನಾಗಿದೆ, ನಾಳೆ ಈಗ ನಿನ್ನೆ ಏನ್ ಮಾಡಿದ್ರು ನಮ್ಮ ಇದು ಸಚಿವರು ಸಮಯ ಕೊಟ್ಟಿದ್ದಾರೆ. ಈ ತರ ಮುಷ್ಕರದ ಒಂದು ಹಂತ ಎಲ್ಲ ನೋಡ್ಬಿಟ್ಟು ಎಲ್ಲ ವಾಚ್ ಮಾಡಿರ್ತಾರಲ್ವ ಅವರು. ಸೊ ನೋಡ್ಬಿಟ್ಟು ಅವರು ನಮಗೆ ಸಭೆ ಕರೆದು 2 ಗಂಟೆ, ನಾಳೆ ಮಧ್ಯಾಹ್ನ 2 ಗಂಟೆಗೆ ಸಭೆ ನಿಗದಿಪಡಿಸಿದ್ದಾರೆ. ಬನ್ನಿ ನಿಮ್ಮ ಸಮಸ್ಯೆನ ಅಲ್ಲಿ ನೋಡುವ ಮಾತುಕತೆ ಮೂಲಕ ಅಂತ ಹೇಳಿ ಒಂದು ಸಭೆ ಕರೆದಿದ್ದಾರೆ. ನಾನು 2 ಗಂಟೆಗೆ ಸಭೆ ನಂತರ ನಾಳೆ ಮತ್ತು ಜಿಲ್ಲಾ ಕಚೇರಿಯ ಮುಂದೆ ನಾವು ನಾಳೆ ಮುಷ್ಕರ ಇದೆ, ನಾಳೆ ಒಂದಿನದ ಮುಷ್ಕರ ಇದೆ. ನಾಳೆ 2 ಗಂಟೆ ನಂತರ ಏನು ಸಚಿವರು ನಮ್ಗೆ ಭರವಸೆಯ ಮಾತುಗಳು ಆಡ್ತಾರೋ, ಏನ್ ನಮ್ಗೆ ಯಾವ ತರ ನಮ್ಗೆ ಒಂದು ಶಾಂತಿದಾಯ ಒಂದು ಸಾಂತ್ವನದ ಯಾವ ರೀತಿ ನಮ್ಗೆ ಅವ್ರು ಸೌಲಭ್ಯ ಕಲ್ಪಿಸಿಕೊಡ್ತಾರೆ ಅನ್ನೋದ್ರ ಮೇಲೆ ರಾಜ್ಯಾಧ್ಯಕ್ಷರು ನಿರ್ಣಯ ಕೊಡ್ತಕ್ಕಂತ ಎಲ್ಲ ಲಕ್ಷಣಗಳು ಕಂಡು ಬರ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಮಿಶ್ರಾ ಅವರೇ ತಮ್ಮೆಲ್ಲ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್. ನೀವು ನಿಮಗೂ ಸಹ ತುಂಬಾ ಧನ್ಯವಾದಗಳು. ನಮ್ಮನ್ನ ಎಲ್ಲ ಸಹಕರಿಸಿ ಸಂಪರ್ಕದಲ್ಲಿ ನೀವು ಸಹ ಒಂದು ಮೀಡಿಯಾದವ್ರು ನಮಗೆ ಬಹಳ ತುಂಬಾನೇ ಸಹಕಾರ ಕೊಟ್ಟಿದ್ರಿ. ನಿಮಗೂ ಧನ್ಯವಾದಗಳು ಸರ್. ಖಂಡಿತ ಮಿಶ್ರಾ ಅವರೇ, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಒಳ್ಳೆಯ ಕಾರ್ಯಗಳಿಗೆ ನಮ್ಮ ಮೀಡಿಯಾ ಯಾವತ್ತೂ ಕೂಡ ಸಪೋರ್ಟ್ ಆಗಿರ್ತದೆ. ಇನ್ನೊಬ್ಬರು ಕರೆಯಲಿದ್ದಾರೆ ಲೈನಲ್ಲಿ. ಹಲೋ, ಕಡಬ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಸತೀಶ್. ಅಧ್ಯಕ್ಷರಲ್ಲ, ಪದಾಧಿಕಾರಿಗಳು. ಓಕೆ ಓಕೆ, ಮಾತಾಡಿ ಹರ್ಷಣ. ಹಲೋ ಸರ್, ನಮಸ್ತೆ. ಹೇಳಿ ಸರ್, ನಿಮ್ಮ ಸಮಸ್ಯೆ ಬಗ್ಗೆ. ರಾಮಕುಂಜ ಗ್ರಾಮದ ಗ್ರಾಮಾಡಳಿತಾಧಿಕಾರಿ. ತಮ್ಮ ಸಮಸ್ಯೆದ್ದು ಹೇಳಿ ಸರ್. ಪ್ರತಿಭಟನೆ ಈಗ 2 ದಿವಸ ಆಯ್ತು, ಇನ್ನು ಮುಂದಿನ ಹಂತದಲ್ಲಿ ಯಾವ ರೀತಿಯ ಹೋರಾಟ ಎಲ್ಲ ಮಾಡ್ತಿದ್ದೀರಿ ಅಂತ. ಈಗ ನಿಮ್ಗೆ ಮೊದಲೇ ಕಾಣ್ತಾ ಇತ್ತು, ನಾವು ಈಗ ಮುಂದೆ ಮತ್ತೆ ಮೊನ್ನೆಯಿಂದ ಹೋರಾಟ ಮಾಡ್ತಾ ಇದ್ವಿ. ಮೊನ್ನೆ ಕಡಬ ತಾಲೂಕು ಕಚೇರಿ ಮುಂದೆ, ಇಲ್ಲಿ ಜಿಲ್ಲಾ ಕಚೇರಿ ಮುಂದೆ, ಕಚೇರಿ ಮುಂದೆ ನಾವು ಸ್ಟ್ರೈಕ್ ಮಾಡಿದ್ದೇವೆ. ಅದು ಸಮಸ್ಯೆಗಳು ಏನಂತಂದ್ರೆ ರಾಜ್ಯವ್ಯಾಪಿ ಸಮಸ್ಯೆ ನಮ್ದಿದೆ. ಗ್ರಾಮ ಕರ್ಣಿಕರಿಗೆ ಮೂಲಭೂತ ಸೌಕರ್ಯ ಯಾವುದೇ ಇಲ್ಲದ ಕಾರಣ, ಮತ್ತೆ ನಮ್ಮ ಪರ್ಸನಲ್ ಜೀವನದಲ್ಲಿ ಏನೋ ಒಂದು ಉದ್ದೇಶ ಇದೇನ ಕಳ್ಕೊಂಡ್ಬಿಟ್ಟಿದೀವಿ ಸರ್. ಯಾಕೆ ಅಂತಂದ್ರೆ ನಮ್ಮ ಪರ್ಸನಲ್ ಮೊಬೈಲ್ ಅಲ್ಲಿ 20 ಆಪ್ಗಳನ್ನ ಏಕಕಾಲಕ್ಕೆ ನಾವು ಈಗ ಪ್ರಗತಿ ಸಾಧಿಸ್ತಾ ಇದ್ದೇವೆ. ಈ ಪ್ರಗತಿಯಲ್ಲಿ ಏನಾಗಿದೆ ಅಂದ್ರೆ ನಮಗೆ ಗ್ರಾಮಗಳಲ್ಲಿ ವಿಎಗಳು ತಾಲೂಕು ಕಚೇರಿಯಲ್ಲಿ ಕಡಿಮೆ ಇರೋದ್ರಿಂದ, ನಮಗೆ 4-5 ಗ್ರಾಮಗಳಿರೋದ್ರಿಂದ ಪ್ರತಿದಿನ ಗ್ರಾಮಕ್ಕೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಒಂದು ದಿನ ಹೋದ್ರೆ ಜನರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದ್ರ ಮಧ್ಯೆ ಏನಾಗುತ್ತೆ ಅಂತಂದ್ರೆ ಪ್ರತಿನಿತ್ಯ ವರ್ಕ್ ಮಾಡ್ಬೇಕಾಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ನೆಟ್ವರ್ಕ್ ಸಮಸ್ಯೆ. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರೋ ಹಾಗೆ ನಮಗೆ ಎಲ್ಲೂ ಮೂಲಭೂತ ಸೌಕರ್ಯದಲ್ಲಿ ಆಫೀಸ್ ಅನ್ನೋದೇ ಇಲ್ಲ, ನಮ್ಮಲ್ಲಿ ಮೊಬೈಲು ಇಲ್ಲ, ಆಫೀಸ್ಗಳು ಇಲ್ಲ, ಕಂಪ್ಯೂಟರೀಕರಣ ಏನೂ ಇಲ್ಲ. ಹಾಗಾಗಿ ನಮಗೆ ಯಾವುದೇ ಕೆಲಸನ ಜನರ ಸಮಸ್ಯೆನ ಪರಿಹರಿಸಕ್ಕೆ ಅಂತ ನಾವು ಅಲ್ಲಿ ಕೂತಿದೀವಿ. ಜನರ ಸಮಸ್ಯೆನ ಪರಿಹರಿಸಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ. ಅದು ಏನಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ನಾವು ಪ್ರತಿಭಟನೆ ಮುಖಾಂತರ ನಾವು ಜನರಿಗೆ ತಿಳಿಸ್ಬೇಕು ಅಂತ ನಾವು ಈ ಹೋರಾಟ ಮಾಡ್ತಾ ಇದೀವಿ. ಯಾಕೆಂದ್ರೆ ಈಗ ನನಗೆ 5 ಗ್ರಾಮ ಇದೆ. 5 ದಿನಕ್ಕೆ 5 ಗ್ರಾಮಕ್ಕೆ ಹೋದಾಗ ಸೋಮವಾರ ಹೋದ್ರೆ ಮತ್ತೆ ನಾನು ಬುಧವಾರ ಗುರುವಾರ ನಂತರ ಆ ಗ್ರಾಮಕ್ಕೆ ಬರ್ತೇನೆ. ಜನ ಏನಾಗ್ತಾರೆ, ಮಂಗಳವಾರ ಬುಧವಾರ ಆ ಗ್ರಾಮಕ್ಕೆ ಬಂದಾಗ ನಾನಿಲ್ಲ ಅಂತ ನನ್ನನ್ನ ದೂಷಿಸಿ ಹೋಗ್ತಾರೆ. ಆದ್ರೆ ನಾವು ಬೇರೆ ಗ್ರಾಮದಲ್ಲಿ ಗೊತ್ತಾಗ್ತಿಲ್ಲ. ಈ ಒತ್ತಡದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸರ್ಕಾರದ ಯಾವುದೇ ಪ್ರೋಗ್ರಾಮ್ ಕಾರ್ಯಕ್ರಮಗಳನ್ನ ಫಲಾನುಭವಿಗಳು ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಮೂಲತಃ ಇದಕ್ಕೆ ಮೂಲಭೂತ ಸೌಕರ್ಯ ಇಲ್ಲದೆ ಇರೋದು. ಮತ್ತೆ ಏಕಕಾಲದಲ್ಲಿ ಒಂದು ವರ್ಷ ಒಂದು ಉದ್ದೇಶ ಏನಿರುತ್ತೆ, ಕಂಪ್ಯೂಟರ್ ಬೇಕು ಅಂದ್ರೆ ಕಚೇರಿ. ಸತೀಶ್ ರವರೇ, ತಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ, ಸರ್, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಅಂತ ಅನಿಸ್ತದೆ. ಹೌದು ಸರ್, ನೆಟ್ವರ್ಕ್ ಕಡಿಮೆ ಇದೆ. ಓಕೆ, ಇದು ಸಮಸ್ಯೆಗಳು ತುಂಬಾ ಓಕೆ, ಸರಿಯಾಗಿ ಧ್ವನಿ ಕೇಳಿಸ್ತಾ ಇಲ್ಲ. ಓಕೆ, ಮತ್ತೆ ನಾವು ಸಿಕ್ಕಿದ್ರೆ ಮುಂದೆ ಅವರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಕೆಲವು ಗ್ರಾಮಾಡಳಿತಾಧಿಕಾರಿಗಳು ಕೂಡ ಕೆಲವು ಒಂದೇ ಈಗ ಪ್ರತಿ ಗ್ರಾಮಕ್ಕೂ ಇಲ್ಲ, ಎಲ್ಲ ಚಾರ್ಜಲ್ಲಿ ಇರುವಂಥದ್ದು ಹೆಚ್ಚಿನ ಕಡೆಗಳಲ್ಲಿ ನಾವು ನೋಡ್ಬೋದು. ಒಂದು ಗ್ರಾಮಕ್ಕೆ ಒಬ್ಬ ವಿಎಗೆ 2-3-4 ಗ್ರಾಮ ಡೆಪ್ಯುಟೇಷನ್ ಎಲ್ಲ ಮಾಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಕೂಡ ಜನರಿಗೆ ಒಂದು ಸರಿಯಾದ ರೀತಿಯಲ್ಲಿ ಸೇವೆ ಕೊಡುವಂಥದ್ದು ಕೂಡ ಕಷ್ಟವೇ. ಖಂಡಿತ ಸರ್ಕಾರ ಈ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಬೇಕು. ಅದೇ ಅಲ್ಲದೆ ಆಧುನಿಕ ಸೌಲಭ್ಯಗಳನ್ನು
ಮುಖ್ಯವಾಗಿ ಗ್ರಾಮ ಕಾರ್ಮಿಕರಿಗೆ ಕಚೇರಿ ಮತ್ತು ಅವರಿಗೆ ಒಂದು ರೀತಿಯ ಒಳ್ಳೆ ರೀತಿಯ ಸೌಲಭ್ಯವನ್ನು ಕೊಟ್ಟಲ್ಲಿ ಜನರಿಗೆ ಹೆಚ್ಚಿನ ಸೇವೆ ಸಿಗಲಿಕ್ಕೆ ಸಾಕು. ಜನರಿಗೆ ಮೊದಲಿಗೆ ಪ್ರಥಮವಾಗಿ ಹೋಗುದೇ ಗ್ರಾಮ ಆಡಳಿತಾಧಿಕಾರಿಗಳ ಕಚೇರಿಗೆ, ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಪ್ರತಿಯೊಂದು ಗ್ರಾಮಸ್ಥರಿಗೆ ಕೂಡ ಒಂದು ಅವಶ್ಯಕತೆ ಇರುವಂತಹ ಕಚೇರಿ ಅದು. ಖಂಡಿತ ಅದರ ಒಂದು ಆಧುನೀಕರಣದ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು. ಸಾಕಷ್ಟು ಈಗ ಹೆಚ್ಚಿನವು ಕೂಡ ಆನ್ಲೈನ್ ಮುಖಾಂತರ ಆಗುವಂತದ್ದು. ಈಗ ಆನ್ಲೈನ್ ಮುಖಾಂತರ ಆಗುವಾಗ ಅಲ್ಲಿ ಕೊಡ್ಬೇಕಾದ್ರೆ ಜನರು ಬಂದಾಗ ಆನ್ಲೈನ್ ನ ಪ್ರಾಬ್ಲಮ್ ಇರ್ತದೆ, ಸರ್ವರ್ ಪ್ರಾಬ್ಲಮ್. ಈ ಸರ್ವರ್ ಪ್ರಾಬ್ಲಮ್ ಅನ್ನೋದು ಎಲ್ಲಾ ಕಡೆ ಇದೆ. ಆದ್ರೆ ಇದನ್ನೊಂದು ಸರಿಯಾಗಿ ನಿಭಾವಣೆ ಮಾಡಬೇಕಾದ್ರೆ ಇವರಲ್ಲಿ ಸಾಕಷ್ಟು ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕಂಪ್ಯೂಟರ್ಗಳು ಅಥವಾ ಏನು ಬೇಕು ವ್ಯವಸ್ಥೆಗಳು ಇಲ್ಲದಿದ್ದಾಗ ಜನರು ಏನೋ ಆಕ್ರೋಶಕ್ಕೆ ಒಳಪಡಿಸ್ತಾರೆ, ನಮ್ಮನ್ನು ಬಂದು ಕಾಯಿಸ್ತಾರೆ. ನಾವು ರಜೆ ಮಾಡಿ ಬಂದೆವು, ಕೂಲಿ ಕೆಲಸಕ್ಕೆ ಹೋಗೋರು ಕೂಡ ರಜೆ ಮಾಡಿ ಬರ್ತಾರೆ. ಪಾಪ ಅವರಿಗೆ ಕೂಡ ಗೊತ್ತಿರುವುದಿಲ್ಲ ಈ ಒಂದು ವ್ಯವಸ್ಥೆ. ಇಲ್ಲಿ ಕೂಡ ಇವರು ಕೂಡ ಒಂದು ಅಡಕತ್ತೇರಿಯಲ್ಲಿ ಬಿದ್ದಾಗೆ ಇರ್ತಾರೆ. ಅದೇ ಸ್ವಂತ ಅವರ ಮೊಬೈಲ್ ಇಂದಲೇ ಆಪ್ ಡೌನ್ಲೋಡ್ ಮಾಡಿ ಆಗುವಂಥದ್ದು, ಇಲ್ಲದಿದ್ರೆ ಸೈಬರಿಗೆ ಹೋಗಿ ಅಪ್ಲೋಡ್ ಮಾಡುವಂಥದ್ದು, ಪಂಚಾಯತಿಗಳಿಗೆ ಹೋಗುವಂತ ಅಪ್ಲೋಡ್ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೇವೆ ಗ್ರಾಮ ಆಡಳಿತಾಧಿಕಾರಿ. ಓಕೆ, ಇವರ ಮುಷ್ಕರ ಅಂದ್ರೆ ಅವರಿಗೆ ಹೇಳಿದ ರೀತಿಯಲ್ಲಿ ಇದು ಆ ಸರ್ಕಾರದ ವಿರುದ್ಧ ಅಲ್ಲ, ಬದಲಾಗಿ ಅವರಿಗೆ ಏನು ಸೌಲಭ್ಯಗಳು ಬೇಕು ಅನ್ನೋದರ ಬಗ್ಗೆ ಆಗ್ರಹಿಸಿ ಮಾಡ್ತಾ ಇರುವಂತಹ ಒಂದು ಪ್ರತಿಭಟನೆ ಅಂತ ಹೇಳಿದ್ದಾರೆ. ಆ ಪ್ರತಿಭಟನೆಗೆ ಅವರಿಗೆ ಯಶಸ್ಸು ಸಿಗ್ಲಿ ಅಂತ ನಮ್ಮದು ಕೂಡ ಒಂದು ಆಶಯ. ನಾವು ಮತ್ತೆ ಮುಂದಿನ ಸುದ್ದಿಗೆ ಹೋಗೋಣ. ಅದಕ್ಕೆ ಮೊದಲು ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ಳೋಣ. ಮತ್ತೆ ನಾವು ಮುಂದಿನ ಸುದ್ದಿಗೆ ಬರ್ತಾ ಇದ್ದೇವೆ. ಅದಕ್ಕೆ ಮೊದಲು ಕಾರ್ಯಕ್ರಮದ ಒಂದು ಸಣ್ಣ ವಿರಾಮ. ನಮಸ್ತೆ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮತ್ತೆ ಮುಂದಿನ ಸುದ್ದಿಗೆ ಹೋಗುವಂಥದ್ದು ಕಾಡಾನೆಗಳ ದಾಳಿ. ಇದು ಬಹಳ ಪದೇ ಪದೇ ಬರುತ್ತಿರುವಂಥ ಸುದ್ದಿ ನಮ್ಮಲ್ಲಿ. ಸಾಕಷ್ಟು ಬರೆಯಿಂದ ಒಂದು ಕಡೆ ಕಡಬ ತಾಲೂಕುಗಳಲ್ಲಿ ಹೆಚ್ಚಿನದಾಗಿ ನಮಗೆ ಕಡಬ ಸುಬ್ರಹ್ಮಣ್ಯ ಆ ಭಾಗದಲ್ಲಿ ಆನೆಗಳ ದಾಳಿ ಹೆಚ್ಚಾಗಿದೆ. ಕೃಷಿಕರ ಬೆಳೆ ಹಾನಿ ಮಾಡುವಂಥದ್ದು, ಪ್ರಾಣ ಹಾನಿಯೂ ಕೂಡ ಕಳೆದ ನಡೆದಿದೆ. ಅದರ ಬಗ್ಗೆ ಈಗ ಒಂದಷ್ಟು ಈ ಕಡೆಗೆ ಬರೋದಾದ್ರೆ ಕಾವು ಅಂಚಿನಡ್ಕ ಈ ಭಾಗದಲ್ಲಿ ಅಂದರೆ ಪೆರ್ನಾಜೆಯಲ್ಲಿ ಮೊನ್ನೆ ತಾನೇ ಕಂಡು ಬಂದಿತ್ತು. ಅದ ನಂತರ ಒಂದಷ್ಟು ಈಚೆಗೆ ಬಂದು ಮತ್ತೆ ಕಾವು ಅಂಚಿನಡ್ಕ ಮುಕ್ಕಾರಿ ಮೂಲೆ ಈ ಭಾಗಗಳಲ್ಲೂ ಕೂಡ
ಕಳೆದ ರಾತ್ರಿಯೂ ಕೂಡ ಕಾಡಾನೆಗಳು ದಾಳಿ ಮಾಡಿರುವಂಥದ್ದು, ತೆಂಗು ಅಡಿಕೆ ಬಾಳೆ ಕೃಷಿಗೆ ಹಾನಿ ಮಾಡಿ ಹೋಗಿರುವಂತಹ ಒಂದು ದೃಶ್ಯಾವಳಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಆನೆ ದಾಳಿ ಹರೀಶ್ ರವರೇ, ಸಾಕಷ್ಟು ಸಮಯಗಳಿಂದ ರೈತರಿಗೆ, ಕೃಷಿಕರಿಗೆ ಇದೊಂದು ಕಗ್ಗಂಟಾಗಿ ಪರಿಣಮಿಸಿರುವಂಥದ್ದು, ಏನು ಮಾಡುವ ಆಗಿಲ್ಲ. ಯಾವ ರೀತಿಯಾಗಿ ಇದನ್ನು ಮಾಡ್ಬೋದು? ಈ ಒಂದು ವರದಿಯ ಬಗ್ಗೆ ಕೂಡ ವಿಶ್ಲೇಷಣೆ ಕೊಡೋದಾದ್ರೆ ಸರ್. ಅರಣ್ಯ ಪ್ರದೇಶದಲ್ಲಿರುವಂತಹ ತೋಟಗಳಿಗೆ ಕಾಡಾನೆಗಳು ನುಗ್ಗುವಂಥದ್ದು ಈಗ ಸಹಜವಾಗಿ ಬಿಟ್ಟಿದೆ. ಕಳೆದ ಇತ್ತೀಚೆಗೆ ಬೆಳ್ಳಿಪಾಡಿ ಅಂತ ಪುತ್ತೂರಿನಿಂದ ಸಮೀಪದಲ್ಲೇ ಇರುವಂಥ ಗ್ರಾಮ, ಬೆಳ್ಳಿಪಾಡಿಯಲ್ಲಿ ಕೂಡ ಆನೆ ದಾಳಿ ಮಾಡಿ ಸಾಕಷ್ಟು ಹಾನಿ ಮಾಡಿದ್ದನ್ನು ನಾವು ಕೇಳಿದ್ದೇವೆ. ಅದೇ ರೀತಿ ಎಲ್ಲ ಕಡೆ ಈಗ ನಾವು ಆ ಕುಂಬಾರು, ಶಿರಿಬಾಗಿಲು, ಶಿರಾಡಿ ಆ ಭಾಗಕ್ಕೆ ಈಚೆ ಬಿಲಿನೆಲೆ ಮತ್ತು ರೆಂಜಿಲಾಡಿ, ನೂಜಿಬಾಳ್ತೆಲ ಆ ಗ್ರಾಮದಲ್ಲಿ ಕೂಡ ಅತಿ ಹೆಚ್ಚಿನ ಹಾನಿ ಆನೆಗಳು ಮಾಡ್ತಾ ಇರೋದನ್ನು ನಾವು ಕಂಡಿದ್ದೇವೆ. ಕಳೆದ ಸಾರಿ ರೆಂಜಿಲಾಡಿಯಲ್ಲಿ ಬೆಲ್ಲಂಬೆಲ್ಲಿಗೆ ಆನೆ ದಾಳಿಯಿಂದಾಗಿ ಒಂದು 2 ಜೀವಹಾನಿ ಕೂಡ ಆಗಿದೆ. ಅದರ ನಂತರ ಅರಣ್ಯ ಇಲಾಖೆಯವರು ಸತತವಾಗಿ ಪ್ರಯತ್ನ ಪಟ್ಟು 2-3 ದಿವಸ ಕಾರ್ಯಾಚರಣೆ ಮಾಡಿ ಒಂದು ಆನೆಯನ್ನು ಸೆರೆ ಹಿಡಿದು ಕೊಂಡೋಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆನೆ ದಾಳಿಯಿಂದ ಈ ಕೃಷಿಕರಿಗೆ ನಿಜವಾಗಿ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಉಂಟು. ತೋಟಕ್ಕೆ ದಾಳಿ ಮಾಡಿದಾಗ ಅದು ಬಾಳೆ ಗಿಡವನ್ನು ನಾಶ ಮಾಡುವಂಥದ್ದು, ತೆಂಗಿನ ಗಿಡವನ್ನು ನಾಶ ಮಾಡುವಂಥದ್ದನ್ನು ನಾವು ಕೇಳಿದ್ದೇವೆ. ಅದೇ ಅಲ್ಲದೆ ಸ್ಪ್ರಿಂಕ್ಲರ್ನ ನೀರಾವರಿ, ಆನೆ ನಡೆದದ್ದೇ ದಾರಿ, ಅದರ ದಾರಿಗೆ ಏನು ಸಿಕ್ಕಿತ್ತು ಅದನ್ನೆಲ್ಲ ಪುಡಿ ಪುಡಿಯಾಗಿ ಹಾನಿ ಮಾಡಿಕೊಂಡು ಹೋಗುವಂಥದ್ದೇ ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಸರ್ಕಾರದಿಂದ ಪರಿಹಾರ ಕೂಡ, ರೈತರಿಗೆ, ಕೃಷಿಕರಿಗೆ ಪರಿಹಾರ ಕೂಡ ಬಹಳ ಕಡಿಮೆ ಉಂಟು. ಆನೆ ದಾಳಿ ಅಂತ ಆಗಿರುವಂಥದ್ದು, ಅವರು ಅದಕ್ಕೆ ಅರ್ಜಿ ಕೊಡಬೇಕು, ಅವರು ಮತ್ತು ಪರಿಶೀಲನೆ ಮಾಡಬೇಕು. ಆ ರೀತಿ ಕೆಲವು ಕಡೆಗಳಲ್ಲಿ ಆನೆ ಬರದ ರೀತಿಯಲ್ಲಿ ಕಂದಕ ಕೂಡ ಮಾಡಿರುತ್ತಾರೆ, ಆದರೂ ಕೂಡ ಆನೆ ಅದನ್ನು ನಾಡಿಗೆ ಬರುವಂಥದ್ದು. ಕಾಡಿನಲ್ಲಿ ಈಗ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಕಾಡಿನಲ್ಲಿ ಆನೆಗೆ ಏನು ತಿನ್ನಲಿಕ್ಕೆ ಸಿಗದೇ ಇರುವುದ ಕಾರಣ ಅದು ನಾಡಿಗೆ ಬರ್ತಾ ಇದೆ ಅಂತ ಹೇಳಿ. ನಾಡಿಗೆ ಬಂದ್ರೆ ಇಲ್ಲಿ ಸಾಕಷ್ಟು ಹಾನಿ ಕೂಡ ನಮಗೆ ಆಗ್ತಾ ಇದೆ. ಓಕೆ ಓಕೆ ಅದ್ರ ಬಗ್ಗೆ ಒಬ್ರು ಕೃಷಿಕರೇ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್ ಕುಮಾರ್ ರೈ ಅವರು, ಅಂಚಿನಡ್ಕದ ಮುರಳಿ ಸ್ಟೋರ್ನ ಶರತ್ ಕುಮಾರ್ ರೈ ಅವರು, ಅವರ ತೋಟಕ್ಕೂ ಕೂಡ ಕಳೆದ ರಾತ್ರಿ ಏನೋ ಆನೆಗಳು ಬಂದು ದಾಳಿ ಮಾಡಿರುವಂತ ಒಂದು ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ, ಶರತ್ ಕುಮಾರ್ ಅವರು ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ನಾವು ಇದರ ಕಾಡಾನೆಯ ದಾಳಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆವು. ಸಾಕಷ್ಟು ನಿಮ್ಮ ತೋಟಕ್ಕೂ ಕೂಡ ಕಳೆದ ರಾತ್ರಿ ಬಂದು ಅನೇಕ ಕೃಷಿಗೂ ಕೂಡ ಹಾನಿ ಮಾಡುವಂತ ಒಂದು ಘಟನೆ ನಡೆದಿದೆ ಅಂತ ನಮಗೆ ಮಾಹಿತಿ ಲಭ್ಯವಾಗಿರುವಂತದ್ದು. ಹೌದು ಹೌದು. ಏನಾಗಿದೆ ಸರ್? ಎಷ್ಟು ಹೊತ್ತಿಗೆ ಬಂದಿರುವಂತದ್ದು ಆನೆ? ಏನಾಗಿದೆ ತಮ್ಮ? ನಮ್ದು ಕಳೆದ ರಾತ್ರಿ ಎಲ್ಲ ಮೊದಲ ದಿವಸ, ನಿನ್ನೆಲ್ಲ ಮೊನ್ನೆ ರಾತ್ರಿ ಸುಮಾರು ಅದು ಎಷ್ಟು ಹೊತ್ತಿಗೆ ಬಂದಿದೆ, ಎಷ್ಟು ಹೊತ್ತಿಗೆ ಹೋಗಿದೆ ಅಂತ ನಮಗೆ ಇದಿಲ್ಲ. ಆದ್ರೆ ನಾವು ಬೆಳಿಗ್ಗೆ ನೋಡುವಾಗ ನಮ್ಮ ತೋಟ ಎಲ್ಲ ಹುಡಿಯಾಗಿತ್ತು. ಹಾಗೆ ಪಕ್ಕದ ನಮ್ಮ ಹತ್ತಿರದ ತೋಟ ಕೂಡ, ಅಲ್ಲಿ ಕೂಡ ತುಂಬಾ ಹಾನಿ ಮಾಡಿ ಅದು ನಾವು ಹೋಗುವ ತಕ್ಷಣ ಅಲ್ಲಿಂದ ಹೋಗಿದೆ ಸರ್. ಹಾಗೆ ಏನೆಲ್ಲ ಹಾನಿ ಆಗಿದೆ ಸರ್? ನಮ್ಮ ಪಕ್ಕದ ತೋಟದಲ್ಲಿ ಒಂದು 2-3 ತೆಂಗಿನ ಮರ, ತೆಂಗಿನ ಗಿಡ, ಹಾಗೆ ಅಡಿಕೆ ಗಿಡ ಮತ್ತೆ ಬಾಳೆ ಗಿಡ ಅಂತದ್ದು ನಮ್ಮ ತೋಟದೊಳಗಿರುವಂತ ಎಲ್ಲಾ ವಸ್ತುಗಳನ್ನ ಹಾಳು ಮಾಡಿ, ಪೈಪ್ ಲೈನ್ ಎಲ್ಲ ತುಂಡು ಮಾಡಿ ಹಾಕಿ ಸುಮಾರು ಹಾನಿ ಮಾಡಿ ಹಾಕಿದೆ. ಹಾಗೆ ನಮ್ಮ ತೋಟದಲ್ಲಿ ಕೂಡ ಬಾಳೆ ಗಿಡ ಮತ್ತೆ ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ತುಂಬಾ ಹಾನಿ ಮಾಡಿ ಹಾಕಿದೆ. ಅಂದ್ರೆ ನಿಮ್ಮ ತೋಟದ ಆ ಭಾಗದಲ್ಲಿ ಈಗ ಇದೇ ಮೊದಲ ಬಾರಿಗೆ ಆನೆ ದಾಳಿ ಆಗ್ತಿದೆ? ಇದಕ್ಕೆ ಮೊದಲು ಆಗಿತ್ತಾ? ಮೊದಲು ನಮ್ಮ ಪಕ್ಕದ ಅಂದ್ರೆ ನೂಜಿಬೈನ ಸೈಡ್ ಮತ್ತೆ ಅಂಕೋತಿಮಾರ ಸೈಡ್ ಎಲ್ಲ ಮೊದಲು ಕೂಡ ಬಂದಿದೆ. ನಮ್ಮ ಕಡೆಗೆ ಇದು ಮೊದಲ ಬಾರಿ ಬರುವಂತದ್ದು. ಅಂದ್ರೆ ಸಾಧಾರಣ ಅಲ್ಲಿ ಅಂದಾಜಿಸುವಾಗಿ ಎಷ್ಟು ಆನೆಗಳ ಹಿಂಡಿ ಇತ್ತ ಅಲ್ಲ ಒಂಟಿ ಸಲಾಗಿ? ನಮ್ಮ ತೋಟದಲ್ಲಿ ನೋಡುವಾಗ ಒಂದು ಒಂಟಿ ಆನೆ ಬಂದ ಲಕ್ಷಣ ಕಾಣ್ತಾ ಇದೆ. ಮತ್ತೆ ಪಕ್ಕದ ಅವರು ಬೆಳಿಗ್ಗೆ ಇವರ ಫಾರೆಸ್ಟ್ ಅಧಿಕಾರಿಗಳೆಲ್ಲ ಬಂದಿದ್ರು. ಅವರು ಹೇಳುವ ಪ್ರಕಾರ ಒಂದು 2-3 ಆನೆಗಳು ಇತ್ತು ಅಂತ ಹೇಳ್ತಾರೆ. ಸಣ್ಣದ ಆನೆ ಕೂಡ ಇತ್ತು ಅಂತ. ನಮ್ಮಲ್ಲಿಗೆ ಬಂದದಂತೂ ದೊಡ್ಡ ಆನೆ ಅದು. ಅದರ ಹೆಜ್ಜೆ ಗುರುತು ನೋಡುವಾಗ ಭಾರಿ ದೊಡ್ಡ ಆನೆ ಬಂದಿದೆ. ನಿಮ್ಮ ಮನೆಯ ಸಮೀಪ ಅಲ್ಲ ಒಂದಷ್ಟು ದೂರ ತೋಟದಲ್ಲಿಯಾ? ಯಾವುದು? ನಿಮ್ಮ ಮನೆಯ ಸಮೀಪದ ತೋಟದಲ್ಲಿಯಾ ದೂರದಲ್ಲಿ? ಸಮೀಪ, ನಮ್ಮ ಮನೆ ಹತ್ತಿರವೇ. ಅಲ್ಲಿಂದ ಒಂದು 100 ಮೀಟರ್ ಹತ್ತಿರಕ್ಕೆ ಬಂದಿದೆ. ಅದರ ಸುತ್ತಮುತ್ತ ಎಲ್ಲ ಮನೆಗಳಿದೆ. ಮತ್ತೆ ಜನಗಳು ಕೂಡ ರಾತ್ರಿ ಹಗಲಲ್ಲಿ ಸಂಚರಿಸ್ತಾ ಇದ್ದಾರೆ. ಅಂದ್ರೆ ರಾತ್ರಿ ಬಂದಾಗ ಅಥವಾ ಏನಾದ್ರು ಶಬ್ದಗಳಾಗುವಂತದ್ದು ಯಾವುದು ಗೊತ್ತಾಗ್ಲಿಲ್ಲ? ಅದೇನೋ ಗೊತ್ತಾಗ್ಲಿಲ್ಲ. ಆದ್ರೂ ನದಿಯನ್ನು ದಾಟಿ ಬಂದಿದೆ ಅದು.
ಸಣ್ಣ ತೋಡನ್ನು ದಾಟಿ ನೀರು ಕೂಡ ಇತ್ತು, ಅದು ದಾಟಿ ಬಂದಂತ ವ್ಯವಸ್ಥೆ ಇದೆ ಅಲ್ಲಿ. ಓಕೆ. ನಿಮ್ಮ ತೋಟ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡೇ ಉಂಟಾ ಅಂತ? ಇಲ್ಲ, ಅರಣ್ಯ ಪ್ರದೇಶ ಹೊಂದಿದ್ದು ಉಂಟು. ಅದು ನಮ್ಮ ತೋಟ ಸುಮಾರು ಅರಣ್ಯ ಪ್ರದೇಶದ ದೂರ ಇದೆ, ನಡುವಿನಲ್ಲಿ ಇರುವಂತದ್ದು. ಅದರ ಪಕ್ಕದ ತೋಟ ಎಲ್ಲ ಅರಣ್ಯ ಪ್ರದೇಶ ಹತ್ತಿರವಿರುವಂತಹ ಪ್ರದೇಶ. ಅರಣ್ಯ ಇಲಾಖೆಯವರಿಗೆ ಏನು ತಿಳಿಸ್ಲಿಲ್ವ ನೀವು? ತಿಳಿಸಿದೆ, ಬೆಳಿಗ್ಗೆ ತಿಳಿಸಿದ್ದೇವೆ. ಮತ್ತೆ ಅವರು ಬಂದಿದ್ದಾರೆ ಕೂಡ, ಬಂದು ಪರಿಶೀಲಿಸಿ ಅವತ್ತು ಬೆಳಿಗ್ಗೆ ಬಂದಿದ್ದಾರೆ, ಮಧ್ಯಾಹ್ನ ಬಂದಿದ್ದಾರೆ, ಪುನಃ ರಾತ್ರಿ 9-9:30 10 ಗಂಟೆವರೆಗೆ ಇದ್ದು ಎಲ್ಲ ನೋಡಿಕೊಂಡು ಹೋಗಿದ್ದಾರೆ. ಹಾಗೆ ನಿನ್ನೆ ಮಾತಾಡುವಾಗ ನಮ್ಮ ಕಡೆಯಿಂದ ಅದು ಹೋಗಿ ಕರುಣಾಜಿ ಸೈಡಿಗೆ ಹೋಗಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಓಕೆ. ಹಾಗೆ ನಿನ್ನೆ ಬರಲಿಲ್ಲ. ಹಾಗೆ. ಓಕೆ, ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗೆ. ಆಯ್ತು, ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು. ಇನ್ನೊಬ್ಬರು ಕರೆಯಲ್ಲಿದ್ದಾರೆ, ನಾರಾಯಣ ಆಚಾರ್ ಅಂತ. ನಾರಾಯಣ ಆಚಾರ್ ಬಹುಶಃ ಅವರು ಕೂಡ, ಅವರ ಕೃಷಿ ಕೂಡ ಹಾನಿ ಆಗಿರಬೇಕು. ಇದು ಹಂಚಿನಡ್ಕದ ಆ ಭಾಗದಿಂದಲೇ ಒಬ್ಬರು ನಾರಾಯಣ ಆಚಾರ್ಯ ಅಂತ. ಓಕೆ ಓಕೆ ಓಕೆ. ಹಲೋ ಹಲೋ. ನಮಸ್ತೆ ನಾರಾಯಣಾಚಾರ್ ಅವರೇ. ನಮಸ್ತೆ. ಅದೇ ಕಾಡಾನೆಗಳ ದಾಳಿಯ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದೆವು. ತಮ್ಮ ಕೃಷಿ ತೋಟಕ್ಕೂ ಕೂಡ ಆನೆಗಳು ದಾಳಿ ಮಾಡಿ ಹಾನಿ ಮಾಡಿವೆ ಎನ್ನುವಂಥ ಒಂದು ಮಾಹಿತಿ ಕೂಡ ನಮಗೆ ಲಭ್ಯವಾಗಿರುವಂಥದ್ದು. ಏನೆಲ್ಲ ಆಗಿದೆ ಸರ್ ತಮ್ಮ ಕೃಷಿ ಭೂಮಿಯಲ್ಲಿ? ಕೃಷಿ ಭೂಮಿಯಲ್ಲಿ ನಮ್ಮ ತುಂಬಾ ಬಾಳೆ ತೋಟವನ್ನು ಹಾಳು ಮಾಡಿದೆ. ಅದರೊಟ್ಟಿಗೆ ತೆಂಗಿನ ಸಸಿಗಳನ್ನು ಕೂಡ ಹಾಳು ಮಾಡಿದೆ. ಒಂದು ದೀವಿ ಹಲಸು, ಮತ್ತೊಂದು ದೀವಿ ಹಲಸು, 2 ದೀವಿ ಹಲಸುಗಳನ್ನು ಹುಡಿ ಮಾಡಿ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ತುಂಬಾ ಅಪಾರ ಹಾನಿಯನ್ನು ಉಂಟು ಮಾಡಿದೆ. ಯಾವಾಗ ಸರ್ ಇದು? ಯಾವಾಗ ಆಗಿರುವಂತದ್ದು? ಕಳೆದ ರಾತ್ರಿ ಸಾಧಾರಣ ಒಂದು 2 ಗಂಟೆಗೆ ಆಗಿರಬಹುದು ನನ್ನ ಅಂದಾಜು. ಒಂದು ನಾಯಿ ಬೊಗಳುವ ಶಬ್ದಕ್ಕೆ ಕೇಳ್ತಾ ಇತ್ತು. ನಾನು ಕಾಡು ಹಂದಿ ಆಗಿರಬಹುದು ಅಂತೇಳಿ ಯೋಚನೆ ಮಾಡಿ ಆದಷ್ಟು ಮೌನವಾಗಿದ್ದೆ. ಮತ್ತೆ ಬೆಳಿಗ್ಗೆ ನೋಡುವಾಗ ಆನೆಯ ಲದ್ದಿಗಳೆಲ್ಲ ತೋಟದಲ್ಲಿ ಇತ್ತು. ಹಾಗೆ ಆನೆ ಬಂತು ಅಂತೇಳಿ ತಕ್ಷಣ ನಾವು ನಮ್ಮ ಮಿತ್ರರಿಗೆ ತಿಳಿಸಿದೆವು. ಮೊದಲ ಬಾರಿಗೆ ನಿಮ್ಮ ತೋಟಕ್ಕೆ ಆನೆ ಬಂದಿರೋದು ಮೊದಲ ಬಾರಿಗೆ ಅಂತ? ನಮ್ಮ ತೋಟಕ್ಕೆ ಮೊದಲ ಬಾರಿ ಬಂದ. ನಮ್ಮ ಮಾರ್ಗದಿಂದ 50 ಮೀಟರ್ ದೂರ ಇರುವಂತ ಮನೆ, ಅಷ್ಟು ಪಕ್ಕಕ್ಕೆ NH 275ರಲ್ಲಿ ಒಂದು 50 ಮೀಟರ್ ಇರ್ಬೋದು ಆ ತೋಟಕ್ಕೆ. ಅಲ್ಲಿಗೆ ಪ್ರಥಮ ಬಾರಿಯಾಗಿ ಬಂತಂತು. ಮೊದಲೊಮ್ಮೆ ನಮ್ಮ ಜಾಗದಲ್ಲಿ ಚಿರತೆ ಬಂದಿದೆ ಅಂತ ಒಂದು ಸುದ್ದಿ ಇತ್ತು, ನಾವು ನೋಡ್ಲಿಲ್ಲ. ಆದ್ರೆ ಇದು ಸ್ಪಷ್ಟವಾಗಿ ನಮ್ಮ ಕಾಡುಗಳಿಂದ ಕಾಡಾನೆಯ ದಾಳಿಯಾಗಿ ಇಡೀ ತೋಟ ಹಾಳಾಗಿದೆ. ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣವಾಗಿದೆ ನಮ್ಮ ಸುತ್ತಮುತ್ತ. ಇಲಾಖೆಯವರು ಬರ್ಲಿಲ್ಲ? ಅರಣ್ಯ ಇಲಾಖೆಯವರಿಗೆ ಏನಾದ್ರು ಮಾಹಿತಿ? ಇಲಾಖೆಯವರು ಬಂದ್ರು, ತಕ್ಷಣ ಬಂದ್ರು. ಫಾರೆಸ್ಟ್ ಎಲ್ಲ ಬಂದ್ರು, ಎಲ್ಲ ಸಾಂತ್ವನ ಹೇಳಿದ್ರು. ಆಗ ನಮಗೆ ಧೈರ್ಯ ತುಂಬಿ ಹೋದ್ರು. ತಕ್ಷಣ ಎಷ್ಟೊತ್ತಾದ್ರೂ ಕೂಡ ನೀವು ಫೋನ್ ಮಾಡಿ ಬಂದ್ರೆ ಅಂತ ಹೇಳೋ ಒಂದು ಮಾಹಿತಿಯನ್ನು ಕೊಟ್ಟರು. ಮತ್ತೆ ರಕ್ಷಣೆಯ ಕೆಲವು ಬೆಂಕಿ ಎಲ್ಲ ಹಾಕಿ ಆನೆ ಬಂದ್ರೆ ಮಾಡಿ ಅಂತ ಹೇಳಿದ್ರು. ಬೆಂಕಿ ಟೈರ್ ಉರಿಸಿಕೊಂಡ್ರೆ ಸ್ವಲ್ಪ ಆನೆ ಬರುದು, ಅದರ ಸ್ಮೆಲ್ಗೆ ಬರುದಿಲ್ಲ. ಆದ್ರೆ ನೀವು 1-2 ದಿವಸಗಳು ಟೈರ್ ಅನ್ನು ಉರಿಸಿ ಅಂತ ಹೇಳೋ ಒಂದು ಮಾಹಿತಿ ಕೊಟ್ಟು ಹೋಗಿದ್ದಾರೆ. ಆದ್ರೆ ನಮಗೆ ಭಯ ಏನು ಅಂತ ಹೇಳಿದ್ರೆ, ತೋಟ ಹಾಳಾದ್ದಲ್ಲ, ಮುಂದಿನ ದಿವಸಗಳಲ್ಲಿ ಈ ರೀತಿಯಾಗಿ ಒಂದು ಆನೆಗಳು ದಾಳಿ ಮಾಡ್ತಕ್ಕಂತಾದ್ರೆ ಬದುಕುವ ಒಂದು ಆತಂಕದ ಪರಿಸ್ಥಿತಿ ನಮ್ಮ ಮನೆಯ ಸುತ್ತಮುತ್ತ ವಾತಾವರಣದಲ್ಲಿ ಸೃಷ್ಟಿಯಾಗಿದೆ. ಇದರ ಬಗ್ಗೆ ಯಾವ ರೀತಿ ಮಾಡುದು, ಹೇಗೆ ಯಾವ ರೀತಿಯಲ್ಲಿ ನಿರ್ಧಾರ ತಗೊಳ್ಳುದು ಅಂತ ನಮಗೆ ಗೊತ್ತಿಲ್ಲ. ಅರಣ್ಯ ಇಲಾಖೆಯವರೇ ಯಾವ್ದಾದ್ರು ಕ್ರಮ ಕೈಗೊಂಡು ಧೈರ್ಯ ತುಂಬಿಸುವಂತ ಕೆಲಸವನ್ನು ಮಾಡಬೇಕು. ಹೌದು, ಅರಣ್ಯಕ್ಕೆ ಸಾಂತ್ವನ ನಮ್ಮಲ್ಲಿ ಬಂದು ಧೈರ್ಯ ಹೇಳಿದ್ದಾರೆ. ಆದ್ರೆ ಮುಂದೆ ಏನಾಗ್ತದೆ ಅಂತ ಹೇಳಿ ಇನ್ನೂ ಅದೇ ಒಂದ್ಸಲ ಹೆಬ್ಬಾವು ಬಂದಿತ್ತು, ಚಿರತೆಗಳು, ಮಂಗಗಳು ಮುಂತಾದ ಕಾಡು ಪ್ರಾಣಿಗಳು ನಮ್ಮ ತೋಟಕ್ಕೆ ಆಗಾಗ ದಾಳಿ ಮಾಡ್ತಾ ಇರ್ತವೆ. ಅದು ಕೂಡ ಅಂದ್ರೆ ಮಾರ್ಗದ ಬದಿ, ತುಂಬಾ ಹೆಚ್ಚಿನ ಬದಿ. ಆ ದೃಷ್ಟಿ ನೋಡುವಾಗ ಅರಣ್ಯ ಇಲಾಖೆಯವರು ಈ ದೃಷ್ಟಿ ಈ ನಿಟ್ಟಿನಲ್ಲಿ ಕೈಗೊಂಡ್ರೆ ಒಳ್ಳೇದು. ಯಾವ್ದಾದ್ರು ಒಂದು ಬೇಲಿಯ ಒಂದು ಹಾಕಿ ಕೊಟ್ರೆ ಆನೆ ಕಂದಕ ಬರುವಾಗ ಹೇಗೆ ಆನೆ ಕಂದಕ ಮಾಡುವಾಗೆ. ಹೌದೌದು, ಆ ರೀತಿಯಲ್ಲಿ ಏನಾದ್ರು ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ನಮಗೆ ಒಳ್ಳೇದು ಅಂತೇಳಿ ನಾವು ಅವರಲ್ಲಿ ಕೂಡ ಒಂದು ವಿನಂತಿಯನ್ನು ಮಾಡ್ತಾ ಇರೋದು ಅರಣ್ಯ ಇಲಾಖೆಯವರ ಹತ್ರ. ಒಂದು ರೀತಿ ಭಯದ ವಾತಾವರಣ, ರಾತ್ರಿ ಎಲ್ಲ ಹೊರಗೆ ಹೋಗ್ಬೇಕಾಗ್ತದೆ. ಆಗ ಈ ರೀತಿಯಲ್ಲಿದ್ರೆ ಬಹಳ ಕಷ್ಟ. ಓಕೆ, ಥ್ಯಾಂಕ್ ಯು ಸರ್ ತಮ್ಮ ಮಾಹಿತಿಗೆ ನಾರಾಯಣಾಚಾರ್ಯ ಅವರೇ. ಓಕೆ, ತಾವು ಅದೇ ಅವರು ಹೇಳಿದ ರೀತಿಯಲ್ಲಿ ಇಲ್ಲಿ ಕೃಷಿ ಭೂಮಿಯನ್ನು ಹಾನಿಗೊಳಿಸುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಜನವಸತಿ ಇರುವಂತಹ ಪ್ರದೇಶದಲ್ಲಿ ಆನೆಗಳು ಬಂದು ಸಂಚರಿಸುವುದರಿಂದ ಎಲ್ಲೋ ಜನರಿಗೆ ಕೂಡ ಒಂದು ಪ್ರಾಣ ಭಯವು ಕೂಡ ಆತಂಕದಲ್ಲಿ ಇರಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂಥದ್ದು. ಹೌದು,
ಈಗ ಅದೇ ಅರಣ್ಯ ಪ್ರದೇಶದಲ್ಲಿರುವಂತಹ ತೋಟಗಳಿಗೆ ದಾಳಿ ಮಾಡ್ತಾ ಇತ್ತು. ಈಗ ಈ ಪೇಟೆಯ ಸಮೀಪದಲ್ಲಿ ಇರುವಂತ ರಾಷ್ಟ್ರೀಯ ಹೆದ್ದಾರಿಯಲ್ಲಿಯೇ ಸಮೀಪ ದಾಟಿ ಹೋಗುವಂತ ಒಂದು ಆನೆ, ಇದನ್ನು ನಾವು ಕೇಳ್ತಾ ಇದ್ದೇವೆ. ಇದು ನಿಜವಾಗಿ ಒಂದು ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬಹುದು. ಇದರ ಬಗ್ಗೆ ಅರಣ್ಯ ಇಲಾಖೆಯವರು ಯಾವ ರೀತಿ ಮಾಹಿತಿ ಕೊಡ್ತಾರೆ, ನಮ್ಮ ಜೊತೆಗೆ ಉಪ ವಲಯ ಅರಣ್ಯಾಧಿಕಾರಿ ಪಾಣಾಜೆ ವಲಯದ ಮದನ್ ಬಿಕೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಅದೇ ಸರ್, ನಾವು ಈಗ ಕಾವು ಅಂಚಿನಡ್ಕ ಆ ಭಾಗದಲ್ಲಿ ಅಂದರೆ ಮಾಡ್ನೂರು ಗ್ರಾಮದಲ್ಲಿ ಏನು ಮುಖಾರಿ ಮೂಲೆ ಪರಿಸರದಲ್ಲಿ ಆಗಿರ್ಬೋದು, ಅಂಚಿನಡ್ಕದಲ್ಲಿ ಆಗಿರ್ಬೋದು, ಕಳೆದ 2 ರಾತ್ರಿಗಳಲ್ಲಿ ಕಾಡಾನೆಗಳು ಬಂದು ದಾಳಿ ಮಾಡಿರುವಂಥದ್ದು, ಅನೇಕ ಕೃಷಿ ಭೂಮಿ ಕೂಡ ಹಾನಿಗೊಳಪಡಿಸಿರುವಂಥದ್ದು, ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಓಕೆ. ಸೊ ತಾವು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೀರಿ ಏನೋ ಅಂತ ಮಾಹಿತಿ ನಮಗೆ ಲಭ್ಯ ಆಗಿದೆ. ಸೊ ಏನಾಗಿದೆ ಸರ್ ಅಲ್ಲಿ, ಯಾವ ತರ ಕೃಷಿ ಭೂಮಿ ಹಾನಿಯಾಗಿದೆ ಮತ್ತು ದಾಳಿ ಯಾವ ರೀತಿಯಾಗಿ ಆಗಿದೆ ಅಂತ? ಅಂದ್ರೆ ಆನೆಗಳು ಕಳೆದ 1 ವೀಕ್ ಇಂದನೂ ನನಗೆ ಸ್ವಲ್ಪ ವಾಯ್ಸ್ ನಿಮ್ದು ಕೇಳಿಸ್ತಲ್ಲ ಅಂದ್ರೆ. ಹಲೋ, ನಮಗೆ ಕೇಳಿಸ್ತಾ ಇದೆ ಸರ್, ಹೇಳಿ. ಓಕೆ ಓಕೆ. 1 ವಾರದಿಂದನೂ ಆನೆಗಳು ಬಂದಿದೆ ಅನ್ನೋ ಮಾಹಿತಿ ಇದೆ. ಲಾಸ್ಟ್ ವೀಕ್ ಕೂಡ ನಮ್ಮ ASF ಸಾಹೇಬರಾಗಿರ್ಬೋದು, ನಮ್ಮ RFO ಸಾಹೇಬರಾಗಿರ್ಬೋದು ಸ್ಥಳಕ್ಕೆ ಬಂದು ಭೇಟಿ ನೀಡಿದ್ದಾರೆ. ನಿನ್ನೆ ಮೊನ್ನೆ ಏನಾಗಿದೆ, ಅದು ಕಾಡಲ್ಲೇ ಇದ್ದಿದ್ದ ಆನೆ ತೋಟಕ್ಕೆ ಬಂದು ತೋಟಕ್ಕೆ ನುಗ್ಗಿ ಬಾಳೆ ಆಗಿರ್ಬೋದು, ಜೀಗುಜ್ಜೆ ಆಗಿರ್ಬೋದು, ಮತ್ತೆ ಬೈನೆ ಆಗಿರ್ಬೋದು, ಅದನ್ನ ಹುಡಿ ಮಾಡಿ ನಾಶ ಆಗಿರೋದು ನಾವು ಸ್ಥಳದಲ್ಲಿ ನೋಡಿದೀವಿ. ಅದು ಆ ಆನೆಗಳು ಈಗ ನಮಗೆ ಇರೋ ಮಾಹಿತಿ ಪ್ರಕಾರ, ನಾವು ನೋಡಿದ ಹೆಜ್ಜೆ ಗುರುತು ಪ್ರಕಾರ 2 ಆನೆಗಳು ಇರೋದು. ಸುಮಾರು ಜನ 3 ಇದೆ 4 ಇದೆ ಅಂತ ಹೇಳಿದ್ದಾರೆ. ಬಟ್ ಯಾರು ಕಣ್ಣರೆ ನೋಡಿಲ್ಲ ಕೂಡ, ನಾವು ಕೂಡ ಕಣ್ಣರೆ ನೋಡಿಲ್ಲ. ಆದ್ರೆ ಹೆಜ್ಜೆ ಗುರುತುಗಳ ಪ್ರಕಾರ ನಮಗೆ 2 ಆನೆಗಳು ಅಂತ ನಾವು ಅನ್ಕೊಂಡಿರೋದು ಈಗ. ಈ ನಮ್ಮ ಆನೆಗುಂಡಿ ರಿಸರ್ವ್ ಫಾರೆಸ್ಟ್ ಇಂದ ಏನಿದೆ ಅದಕ್ಕೆ ಅಟ್ಯಾಚ್ ಆಗಿರುವಂತ ಅಂಚಿನಡ್ಕಾಯಿ, ಅಂಕೋತಿಮಾರ್ ಆಗಿರ್ಬೋದು, ಮತ್ತೆ ನಿನ್ನೆ ಮಳಿ ಮಳಿ ಅಂಚಿನಡ್ಕ ಸ್ವಲ್ಪ ಮುಂದೆ ಆ ಭಾಗದಾಗ ಆಗಿರ್ಬೋದು, ಅಲ್ಲಿ ಬಂದು ಆನೆಗಳು ತೋಟಕ್ಕೆ ನುಗ್ಗಿ ಅಡಿಕೆ ಅಂತ ನಾಶ ಮಾಡ್ಲಿಲ್ಲ, ಬಾಳೆ ಮತ್ತೆ ಬೈನೆ ಇದನ್ನ ಜೀಗುಜ್ಜೆ ಹುಡಿ ಮಾಡಿದೆ. ಅದು ಅಡಿಕೆ ತಿನ್ನೋದಿಲ್ಲ, ಅದಕ್ಕೆ ಜಾಸ್ತಿ ಪ್ರಿಯವಾದದ್ದು ಅಂತಂದ್ರೆ ಬಾಳೆ ಮತ್ತೆ ಜೀಗುಜ್ಜೆ. ಅದನ್ನ ತಿಂದು ನಾಶ ಮಾಡಿದೆ. ಆನೆ ಬಾರದಾಗಿ ಯಾವ ರೀತಿಯಾದ್ರೂ ಕ್ರಮ ಕೈಗೊಂಡಿದ್ದೀರಾ ಅಂತ ಸರ್, ತೋಟಗಳಿಗೆ ಬರದ ನುಗ್ಗದಾಗಿ? ಸದ್ಯಕ್ಕೆ ನಾವು ಅಲ್ಲಿರುವಂತ ಸ್ಥಳೀಯರಿಗೆ ಹೇಳಿದ್ದೀವಿ, ನೀವು ಒಂದು ಯಾವ್ದಾದ್ರು ವೇಸ್ಟ್ ಟೈರ್ ನ ನೀವು ಬೆಂಕಿ ಹಚ್ಚಿ ನಿಮ್ಮ ಆ ಬಾರ್ಡರ್ ಏನಿದೆ ಅಲ್ಲಿ ಇಡಿ, ಆ ಸ್ಮೆಲ್ಗೆ ಆನೆಗಳು ಬರೋದಿಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ಹೊರಗಡೆ ಎಲ್ಲ ಲೈಟ್ ಹಾಕೊಂಡಿದ್ರೆ ಆ ಲೈಟ್ಗೂ ಕೂಡ ಬರೋದಿಲ್ಲ. ಮತ್ತೆ ಅದರೊಟ್ಟಿಗೆ ನಾವು ಬೆಳಗ್ಗೆ ಆಗಿರ್ಬೋದು, ಬೆಳಗ್ಗೆ ಕೂಡ ಸ್ಥಳ ಪರಿಶೀಲನೆ ನಡೆಸಿ ಕಾಡು ಒಳಗಡೆ ಹೋಗಿ ಆನೆ ಎಲ್ಲೆಲ್ಲಿ ಹೋಗಿದೆ ಅಂತ ಟ್ರ್ಯಾಕ್ ಮಾಡ್ಕೊಂಡು ಫುಲ್ ಇಂಟೀರಿಯರ್ ಫಾರೆಸ್ಟ್ ಒಳಗಡೆ ಹೋಗಿ ಬಂದಿದ್ದೀವಿ. ಅದ್ರೊಟ್ಟಿಗೆ ನೈಟ್ 6 ಗಂಟೆಯಿಂದ ಹಿಡಿದು ಮತ್ತೆ ಬೆಳಗಿನ ಜಾವದವರೆಗೂ ನಮ್ಮ ನೈಟ್ ರಾತ್ರಿ ಗಸ್ತು ತಿರುಗಲಿಕ್ಕೆ ಅಂತಾನೆ ನಮ್ದೊಂದು ಟೀಮ್ ಇರ್ತದೆ. ಅವರು ಕಂಟಿನ್ಯೂಸ್ ಆಗಿ ಜೀಪಲ್ಲಿ ತಿರುಗ್ತಾ ಇರ್ತಾರೆ. ಆನೆ ಮೂವ್ಮೆಂಟ್ ಎಲ್ಲಿಂದ ಬರ್ತದ, ಎಲ್ಲರೂ ಗೊತ್ತಾಗ್ತದ, ಸ್ಥಳೀಯರೊಟ್ಟಿಗೆ ಮಾಹಿತಿ ತಕ್ಕೊಂಡು ನಾವು ಪ್ರೊಟೆಕ್ಷನ್ ಕೊಡುವಂತ ಕೆಲಸ ಮಾಡ್ತಿದ್ದೇವೆ. ಅಂದ್ರೆ ಸರ್, ಈಗ ಆನೆ ದಾಳಿಯಿಂದಾಗಿ ಅನೇಕ ಕೃಷಿಕರ ಒಂದು ಬೆಳೆಗಳು ನಾಶವಾಗಿರುವಂಥದ್ದು, ಇದರ ಬಗ್ಗೆ ಏನಾದ್ರೂ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವ ಬಗ್ಗೆ ಅರಣ್ಯ ಇಲಾಖೆಯಿಂದ ಏನಾದ್ರೂ ಕ್ರಮ ಇದೆಯಾ? ಈಗಾಗಲೇ ಸರ್ಕಾರದಿಂದ ಬೆಳೆ ಪರಿಹಾರ ಒಂದು ಇದೆ. ನಮಗೆ ಅರ್ಜಿ ಕೊಟ್ರೆ ಇಂತಿಂತ ಬೆಳೆಗಳಿಗೆ ಇಷ್ಟು ಪರಿಹಾರ ಅಂತ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಸೊ ಅರ್ಜಿ ಕೊಟ್ಟಾಗ ನಾವು ಸರ್ಕಾರದಿಂದ ಏನ್ ಸಿಗುತ್ತೆ ಅದನ್ನ ನಾವು ಕೊಡುವಂತ ವ್ಯವಸ್ಥೆ ಅವ್ರಿಗೆ ಮಾಡ್ತೇವೆ. ಈಗಾಗಲೇ ಸರ್ಕಾರದಿಂದ ಬೆಳೆ ಪರಿಹಾರ ಅಂತ ಹೇಳಿ ಒಂದು ಯೋಜನೆ ಇದೆ. ಈ ತರ ಕಾಡು ಪ್ರಾಣಿಗಳಿಂದ ಹಾನಿ ಆದಾಗ ಅರ್ಜಿ ಕೊಟ್ಟ ಮೇಲೆ ನಾವು ಸ್ಥಳಕ್ಕೆ ಪರಿಶೀಲನೆ ನಡೆಸಿ ಯಾವ ಬೆಳೆ ಆಗಿದೆ, ಎಷ್ಟು ಆಗಿದೆ ಅಂತ ನಾವು ಎಲ್ಲ ಮೊಬೈಲ್ ಆಪ್ ಅಲ್ಲೇ ನಡೆಯೋದು. ಮತ್ತೆ ಡೈರೆಕ್ಟ್ ಆಗಿ ಯಾರ ಕೃಷಿಗೆ ಹಾನಿಯಾಗಿದೆ ಅವ್ರಿಗೆ ಡೈರೆಕ್ಟ್ ಅಕೌಂಟಿಗೆ ಹೋಗ್ತದೆ. ಈಗೆಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಎಲ್ಲ ಅವರ ಅಕೌಂಟಿಗೆ ಡೈರೆಕ್ಟ್ ಆಗಿ ಹೋಗ್ತದೆ. ಓಕೆ ಸರ್, ಈಗ ಈ ಆನೆಗಳು ನಾಡಿಗೆ ಬಂದು ಕೃಷಿಕರ ಭೂಮಿಗೆ ಏನು ದಾಳಿ ಮಾಡ್ಬೇಕಾದ್ರೆ ಒಂದು ಅದಕ್ಕೆ ಕಾಡಿನಲ್ಲಿ ಆಹಾರದ ಕೊರತೆ ಆಗಿರ್ಬೇಕು, ಅಥವಾ ಯಾವ ಹಿನ್ನೆಲೆಯಲ್ಲಿ ಒಂದು ನಾಡಿಗೆ ಬರ್ತವೆ ಅನ್ನುವಂಥದ್ದು? ಈ ಭಾಗದಲ್ಲಿ ನಮ್ಮ ಅಂಚಿನಡ್ಕ ಭಾಗದಲ್ಲಿ ಆನೆ ಬಂದು ತೋಟಗಳಿಗೆ ನುಗ್ಗಿ ಹಾನಿ ಮಾಡೋದು ಆಕ್ಚುಲಿ ಇದು ಫಸ್ಟ್. ಕಳೆದ 1-2 ತಿಂಗಳ ಹಿಂದೆ ಆನೆಗಳು ಬಂದು ತೆರ್ಲಂಪಾಡಿಯಾಗಿ ಸ್ವಲ್ಪ ಬೆಳ್ಳಿಪಾಡಿವರೆಗೂ ಹೋಗಿತ್ತು. ಸೊ ಈ ಕಡೆ ಬರ್ಲಿಲ್ಲ. ಮಾತ್ರ ಆ ಕಡೆ ಯಾವ ಅವರ ಮಾಮೂಲಿ ಆನೆ ಹೋದದ್ದು ಮಾರ್ಗ ಏನಿದೆ ಅದು ಯಾವಾಗ್ಲೂ ಒಂದು ಮಾರ್ಗ ಇರ್ತದೆ, ಅದು ರೆಗ್ಯುಲರ್ ಓಡಾಡುವಂತ ಮಾರ್ಗ.
ಅದು ಬಿಟ್ಟು ಆಮ್ಚಿನಕ ಸೈಡ್ ಇದು ಬಂದಿದ್ದು ಫಸ್ಟ್. ಅದು ಯಾಕೆ ಅಂತ ನಮಗೂ ಹೇಳಿಕಾಲ, ಯಾಕಂದ್ರೆ ಈಗ ಚೆನ್ನಾಗಿ ಮಳೆ ಆಗಿದೆ, ಕಾಡಲ್ಲಿ ಕೂಡ ಒಳ್ಳೆ ಬೆಳೆ ಇದೆ, ಆದ್ರೂ ಬಂದದ್ದು ಇದೇ ರೀಸನ್ಗೆ ಅಂತ ಹೇಳಿದ್ರು ನಮಗೂ ಕಷ್ಟ ಆಗ್ತದೆ. ಆಮೇಲೆ ಇದು ಫಸ್ಟ್ ಟೈಮ್ ಕೂಡ ಅದು ಇದಕ್ಕೆ ಬಂದಿರಬಹುದು ಅಂತ ಹೇಳಿದ್ರು ಕೂಡ ಕಷ್ಟ ಆಗ್ತದೆ. ಓಕೆ ಓಕೆ ಸರ್, ಆಗಲಿ ಇನ್ನೊಂದಷ್ಟು ಕ್ರಮಗಳು ಇಲಾಖೆಯಿಂದ ಕೂಡ ಆಗಲಿ, ಆನೆಗಳು ದಾಳಿ ಆಗದ ರೀತಿಯಲ್ಲಿ. ಮತ್ತೊಂದು ರೀತಿಯಲ್ಲಿ ನೋಡೋದಾದ್ರೆ ಅಲ್ಲಿ ಕೃಷಿ ಭೂಮಿ ಅದರ ಜೊತೆಗೆ ಜನರಿಗೂ ಕೂಡ ಒಂದು ರೀತಿಯ ಆತಂಕ ಇದೆ ಅಂತ, ಪ್ರಾಣ ಭಯ ಕೂಡ. ಏನು ಕಳೆದ ವರ್ಷಗಳಿಂದ ಏನು ನುಜಿ ಬಳ್ತಿಲದಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ ಆಗಿರ್ಬೋದು, ಅದರ ನಂತರ ಸಾಕಷ್ಟು ಜನರು ಕೂಡ ಒಂದು ಆತಂಕದಲ್ಲಿದ್ದಾರೆ. ಆನೆ ಬಂತು ಅಂತ ಹೇಳಿದ ಕೂಡಲೇ ಪರಿಸರದಲ್ಲಿ ಭಯಭೀತರಾಗಿ ಓಡುವಂಥದ್ದು, ಸಂಜೆ ಹೊತ್ತಿನಲ್ಲಿ ಮಕ್ಕಳು ಹೋಗುವಂಥದ್ದಾಗಿರ್ಬೋದು, ಇದರಲ್ಲಿ ಎಲ್ಲರ ಹಿನ್ನೆಲೆಯಲ್ಲೂ ಕೂಡ ಒಂದು ಭಯದ ವಾತಾವರಣ ಉಂಟಾಗ್ತದೆ ಇಲ್ಲಿ ಸರ್. ಅದು ಹೌದು. ನಾನು ಈಗ ನಿಮ್ಮ ಮೂಲಕ ಸ್ಥಳೀಯರಿಗೂ ಕೂಡ ಒಂದು ನಾನು ಮಾಹಿತಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈ ಬಂದಿರುವಂತ ಆನೆಗಳು ಇಲ್ಲಿವರೆಗೂ ಯಾರಿಗೂ ಉಪದ್ರವ ಮಾಡಿರಲ್ಲ. ಲಾಸ್ಟ್ ಟೈಮ್ ಕಳೆದ 1-2 ತಿಂಗಳ ಹಿಂದೆ ಬೆಳ್ಳಿಪಾಡಿವರೆಗೂ ಹೋಗಿ ಬಂದಾಗ್ಲಿ ಯಾರಿಗೆ ಒಂದು ಪ್ರಾಣ ಹಾನಿ ಆಗಿರ್ಬೋದು ಅಥವಾ ಯಾರಿಗಾದ್ರೂ ಒಂದು ಗಾಯಪಡಿಸೋದಾಗಿರ್ಬೋದು ಮಾಡಿಲ್ಲ. ಮುಂದೇನು ಮಾಡದೇ ಇರ್ಲಿ ಅಂತಾನೆ ಅನ್ಕೊಳ್ಳುವ, ಯಾವ್ದು ಆಗುದಿಲ್ಲ. ಅದಕ್ಕೋಸ್ಕರ ಅಂತಾನೆ ನಾವು ಬೆಳಗ್ಗೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ರಾಶಿ ಗೀತೆ ತಿರುಗೋದಾಗಿರ್ಬೋದು, ಬೆಳಗ್ಗೆ ಹೋಗಿ ನಾವು ಕಾಡೊಳಗೆ ಹೋಗಿ ಆನೆಗೆ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಕೊಂಡು ಹೋಗೋದಾಗಿರ್ಬೋದು, ಈ ಕೆಲಸ ಮಾಡ್ತೀವಿ. ನಮ್ಮ ಕಡೆಯಿಂದ ನಮ್ಮ ಪ್ರೊಟೆಕ್ಷನ್ ಅಂತೂ ಇದ್ದೇ ಇರ್ತದೆ. ನಾವು ಅರಣ್ಯ ಇಲಾಖೆಯಿಂದ ನಾವು ಜನಗಳಿಗೆ ಯಾವುದೇ ರೀತಿ ಒಂದು ತೊಂದರೆ ಆಗೋ ರೀತಿಯಲ್ಲಿ ಅಂತೂ ನಾವು ಇಲ್ಲೇ ಇರ್ತೇವೆ. ಹಗಲು ರಾತ್ರಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ, ಡ್ಯೂಟಿ ಮಾಡ್ತೇವೆ. ಮತ್ತೆ ಯಾವಾಗ್ಲೇ ಯಾರೇ ಫೋನ್ ಮಾಡಿದ್ರೆ ನಾವು ತಕ್ಷಣಕ್ಕೆ ಸ್ಪಂದಿಸ್ತೇವೆ. ಮತ್ತೆ ನಾವು ಈ ಭಾಗ ಈಗ ಪಾಣಾಜೆ ಅಂದ್ರೆ ಪಾಣಾಜೆ ಶಾಖೆಯವರು ಮಾತ್ರ ಅವರು ಅಂತ ಬರೋದಿಲ್ಲ, ಇಡೀ ನಮ್ಮ ವಲಯ ಆಗಿರ್ಬೋದು, ಪಕ್ಕದ ವಲಯದವರು ಕೂಡ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಮತ್ತೊಂದು ಏನಂದ್ರೆ, ಈ ಸದ್ಯದ ಮಟ್ಟಿಗೆ ಸ್ಥಳೀಯರು ಆದಷ್ಟು ಈ ಸಂಜೆ 6 ಗಂಟೆ ಮೇಲೆ ಈಗ ಹಂಚಿನಡ್ಕದಿಂದ ಏನು ಈ ಕಡೆ ಬರುವಂತ ದಾರಿ ಏನಿದೆ ಅಲ್ಲಿ ಆದಷ್ಟು ಒಳಭಾಗದಲ್ಲಿ ಇರುವಂತ ಸ್ಥಳೀಯರು ಅವರ ಮನೆಗೆ ಹೋಗೋರು ಆದಷ್ಟು ಕತ್ತಲೆಯ ಒಳಗಡೆಗೆ ಮನೆ ಸೇರ್ಕೊಳ್ಳಿ. ಮತ್ತೆ ಒಂದು ವೇಸ್ಟ್ ಟೈರ್ ಇದ್ರೆ ಟೈರ್ ಇನ್ನ ಹೊತ್ತಿಸಿ ಅಲ್ಲಿ ನಿಮ್ಮ ಮನೆ ಮುಂದೆ ಆಗಿರ್ಬೋದು, ತೋಟದ ಬದಿ ಆಗಿರ್ಬೋದು, ಆನೆ ಬರೋದಿಲ್ಲ. ಆನೆ ಹೊರಡೋದೇ ಕತ್ತಲಾದ ನಂತರ. ಬೆಳಗಿಂದ ಸಂಜೆವರೆಗೂ ಆನೆ ಒಂದು ಕಾಡು ಇದ್ರೆ ಕಾಡಲ್ಲೇ ಮೈಕೊಂಡಿರ್ತದೆ. ಅದು ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಅದು ರಾತ್ರಿ ಹೊತ್ತೇ ಹೋಗುದು. ರಾತ್ರಿ ಕತ್ತಲಾಗಿ ಎಲ್ಲಾ ಶಬ್ದಗಳು ಸ್ವಲ್ಪ ಕಮ್ಮಿ ಆದ ನಂತರವೇ ಅದು ಕಾಡಿಂದ ಹೊರಡೋದು. ಆದಷ್ಟು ಈ ಸಮಯವನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್. ಮತ್ತೆ ನಾವಂತೂ ಪ್ರೊಟೆಕ್ಷನ್ ಇದ್ದೇ ಇದ್ದೇವೆ. ರಾತ್ರಿ ಗತ್ತು ತಿರುಗೋದಕ್ಕಾಗ ಜೀಪ್ ಅಲ್ಲಿ ರಾತ್ರಿ ಗತ್ತು ತಿರುಗ್ತೇವೆ. ಮತ್ತೆ ಯಾವುದೇ ಫೋನ್ ಬಂದ್ರು ನಾವು ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ಓಕೆ. ಈಗಾಗಲೇ ಇದು ಅವರಿಗೂ ಕೂಡ ಒಂದು ಕಗ್ಗಂಟಾಗಿರುವಂಥದ್ದು. ಅರಣ್ಯ ಇಲಾಖೆ ಕೂಡ ಅಂದರೆ ಯಾವ ಕಡೆ ಆನೆ ದಾಳಿ ಮಾಡ್ತದೆ ಅಂತ ಅವರಿಗೆ ಕೂಡ ಗೊತ್ತಾಗೋದಿಲ್ಲ. ಎಲ್ಲೆಲ್ಲ ಬೇಲಿ ಹಾಕುವಂಥದ್ದು, ಕಂದಕ ನಿರ್ಮಾಣ ಮಾಡುವಂಥದ್ದು. ಅದೇ ಕಳೆದ ಬಾರಿ ನೋಡಿದರೆ ಬೆಳ್ಳಿಪಾಡಿ, ಕಠಾರ ಆ ಭಾಗದಲ್ಲಿತ್ತು. ಈ ಬಾರಿ ನೋಡಿದರೆ ಈ ಕಡೆ ಆನೆಗುಂಡಿಯ ಈ ಒಂದು ರಕ್ಷಿತ ಅರಣ್ಯದ ಈ ಭಾಗದಿಂದ ಬರ್ತಾ ಇದೆ. ಹಾಗಾಗಿ ಎಲ್ಲಿ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅವರಿಗೆ ಕೂಡ ಸರಿಯಾದಂಥ ಮಾಹಿತಿ ಇರುವುದಿಲ್ಲ. ಬಹುಶಃ ಅವರೇ ಹೇಳಿದಾಗೆ ಜನರು ಒಂದಷ್ಟು ಇದರ ಬಗ್ಗೆ ಜಾಗೃತರಾಗಿರಬೇಕು ಅಂತ. ಸಂಜೆ ಹೊತ್ತಿನಲ್ಲಿ ಅಂದರೆ 6 ಗಂಟೆ ನಂತರ ಅವರೇನಾದರೂ ಹೋಗಬೇಕು ಅಂದರೆ, ಹೊರ ಸಂಚಾರ ಮಾಡಬೇಕು ಅಂದರೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಇಟ್ಟುಕೊಂಡು ಸಂಚಾರ ಮಾಡಿ. ಮಕ್ಕಳನ್ನು ಒಂದಷ್ಟು ಹೊರಗಡೆ ಹೆಚ್ಚಾಗಿ ಬಿಡಬೇಡಿ. ಮತ್ತೆ ಬೇಕಿದ್ರೆ ಒಂದು ವೇಳೆ ಆನೆ ಬರುವಂಥದ್ದು ಅಥವಾ ಮುನ್ಸೂಚನೆ ಸಿಕ್ಕಿದ್ರೆ ತಕ್ಷಣ ಏನು ಟೈರ್ ಅನ್ನು ಹೊತ್ತಿಸಿ ಉರಿಸಿ ಆ ಮೂಲಕ ಅದರ ಒಂದು ಸ್ಮೆಲ್ ನಿಂದ ಅದಕ್ಕೆ ಅದು ಆನೆ ಹೋಗ್ತದೆ ಅಂತ ಅವರು ಮಾಹಿತಿ ಕೊಡ್ತಾರೆ. ಕರೆಕ್ಟ್, ಓಡುವಂತ ಒಂದು ಪರಿಸ್ಥಿತಿ ಆಗ್ತದೆ. ಹಾಗಾಗಿ ಈ ಎಲ್ಲ ಕ್ರಮಗಳನ್ನು ತಕ್ಷಣದ ಮಟ್ಟಿಗೆ ಜನರು ಅನುಸರಿಸಿಕೊಳ್ಬಹುದು. ಏನಪ್ಪಾ ಆನೆ ಬಂತು ಅಂತ ಹೇಳಿಕೊಳ್ಳಿ ಅಯ್ಯಪ್ಪ ಅಂತ ಓಡಬೇಕಾಗಿಲ್ಲ. ಜನರು ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡು ಜನರು ಕೂಡ ಇದರ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಬೇಕು ಅಂತ ಆ ಬಗ್ಗೆ ಅರಣ್ಯ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಜಾಗೃತಿ ವಹಿಸಬೇಕು ಅಂತ ಜನರು. ಕರೆಕ್ಟ್. ಇದರ ಬಗ್ಗೆ ಮಾಹಿತಿ ಒಂದು ವೇಳೆ ಬೇಕಿದ್ರು ಕೂಡ ಅರಣ್ಯ ಅಧಿಕಾರಿಗಳನ್ನು ತಕ್ಷಣಕ್ಕೆ ಸಂಪರ್ಕಿಸಬಹುದು ಅನ್ನೋಂಥ ಇನ್ನೊಂದು ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಓಕೆ, ಮುಂದಕ್ಕೆ ಏನಾದರೂ ಇದೆಯಾ ಸರ್? ಇಲ್ಲ. ಓಕೆ, ಮತ್ತೆ ನಾವು ಮುಂದಿನ ಸುದ್ದಿಗೆ ಹೋಗುವಂಥ ವೇಳೆ ಇದು ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುವಂಥ ಒಂದು ವಿಶೇಷ ಸರಣಿ ಲೇಖನ ಮಾಲೆ. ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರು ಡಾಕ್ಟರ್ UP ಶಿವಾನಂದ ಇವರ ಒಂದು ಸಾರಥ್ಯದಲ್ಲಿ ಇವತ್ತು ಸುದ್ದಿ ಬಿಡುಗಡೆ ಮಾಧ್ಯಮ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕಿನಲ್ಲಿ ಮುನ್ನಡೆಯುತ್ತಾ ಇರುವಂಥದ್ದು. ಅದರ ಜೊತೆಗೆ ಅವರ ವಿಶೇಷವಾದಂತಹ ಒಂದು ಚಿಂತನ ಗಾಥೆಗಳು ಸರಣಿ ಲೇಖನ ರೂಪದಲ್ಲಿ ಪ್ರಕಟಗೊಳ್ತಾ ಇದೆ. ಬಹಳ ಮುಖ್ಯವಾಗಿ ಜನರ ಒಂದು ಆಡಳಿತ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ಪ್ರಭುಗಳಿಲ್ಲಿ, ಪ್ರಜೆಗಳೇ ಪ್ರಭುಗಳು ಎನ್ನುವಂಥ ಒಂದು ಚಿಂತನೆ ಪ್ರಜಾಪ್ರಭುತ್ವದಲ್ಲಿರುವಂಥದ್ದು. ಆದರೆ ಈಗಿನ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು
ಪ್ರಭುಗಳಾಗಿದ್ದಾರೆ, ಜನರು ಸೇವಕರಾಗಿದ್ದಾರೆ, ಅದು ಉಲ್ಟಾ ಆಗಬೇಕು ಎನ್ನುವಂಥದ್ದು ನಮ್ಮ ಸಂಪಾದಕರ ವಿಶೇಷವಾದಂತಹ ಒಂದು ಆಶಯ ಕೂಡ. ಅದರ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ವಿಶೇಷವಾದಂಥ ಚಿಂತನೆಗಳೇನಿತ್ತು ಅದು ಇವೆಲ್ಲವೂ ಕೂಡ ಅದು ಸಾರ್ವಕಾಲಿಕವಾದಂಥ ಚಿಂತನೆ. ಆ ಚಿಂತನೆಗಳು ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಅನ್ವಯಕ್ಕೆ ಒಳಪಡ್ತಾ ಇಲ್ಲ ಎನ್ನುವಂಥದ್ದು ಅವರ ಕೂಡ ಒಂದು ಮಾತು ಅಥವಾ ಅಂಬೋಣ ಆಗಿರುವಂಥದ್ದು. ಅದರ ಬಗ್ಗೆ ಒಂದು ವಿಶೇಷ ಲೇಖನ ಪ್ರಕಟಗೊಂಡಿರುವಂಥದ್ದು ರಾಷ್ಟ್ರಕವಿ ಕುವೆಂಪು ಕಂಡಂತೆ ರಾಷ್ಟ್ರಪಿತ ಗಾಂಧೀಜಿಯವರು, ಬ್ರಿಟಿಷರ ವಿರುದ್ಧ ಉಪವಾಸ ಮಾಡಿದ ಗಾಂಧೀಜಿ ಅಂತ. ಸೊ ಅಂದರೆ ಗಾಂಧೀಜಿಯವರನ್ನು ಈ ಸ್ವಾತಂತ್ರ್ಯ ಸಿಕ್ಕಿದಂತಹ ವೇಳೆಯಲ್ಲಿ ಎಲ್ಲರೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದ್ದು ಗಾಂಧೀಜಿಯವರಿಂದ ಅಂತ ನಮ್ಗೆ ಗೊತ್ತಿದೆ. ಆದರೆ ಆ ಸ್ವಾತಂತ್ರ್ಯ ಸಿಕ್ಕಿದಂತಹ ಸಂದರ್ಭದಲ್ಲಿ ಗಾಂಧೀಜಿಯವರು ಹುಡುಕ್ತಾ ಇದ್ರು, ಎಲ್ಲಿದ್ದಾರೆ ಗಾಂಧೀಜಿಯವರು ಅಂತ. ಸೊ ಆ ಬಗೆಗಿನ ಒಂದು ವಿಶೇಷವಾದಂತಹ ಲೇಖನವನ್ನು ಬರೆದಿರುವಂಥದ್ದು ವಾಗ್ಮಿ ನಿಕೇತ್ ರಾಜ್ ಮೌರ್ಯ ಅವರ ಒಂದು ಮಾತುಗಳಿಂದ ಆಯ್ದ ಭಾಗಗಳನ್ನು ಹಿಡ್ಕೊಂಡು ಈ ಒಂದು ಲೇಖನವನ್ನು ಪ್ರಕಟಗೊಳಿಸಿರುವಂಥದ್ದು. ಹರೀಶ್ ರವರೇ, ಈ ವಾರದ ಅದರಲ್ಲಿ ರಾಷ್ಟ್ರಕವಿ ಕುವೆಂಪು ಕಂಡಂತೆ ಗಾಂಧೀಜಿ ಅನ್ನುವಂಥ ರೀತಿಯಲ್ಲಿ ಬರೆದಿದ್ದಾರೆ. ಅದರ ಹಿಂದಿನ ವಾರದಲ್ಲಿ ನಾಥುರಾಮ್ ಗೋಡ್ಸೆಯವರ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಲೇಖನ ಇತ್ತು, ಸರಣಿ ಲೇಖನದಲ್ಲಿ. ಈ ಬೆಳಗಾವಿ ಅಧಿವೇಶನಕ್ಕೆ ಮಹಾತ್ಮ ಗಾಂಧೀಜಿಯವರು ಬರ್ತಾರೆ ಅಂತ ಹೇಳುವಾಗ ಕುವೆಂಪು ಅವರು ಯಾವ ರೀತಿ ಅಲ್ಲಿಗೆ ಹೋಗಿ ಅವರೊಂದಿಗೆ ಬೆರೆತರು ಎಂಬುದನ್ನು ಈ ವಾರದ ಲೇಖನದಲ್ಲಿ ಒಂದು ಅಚ್ಚುಕಟ್ಟಾಗಿ ವಿವರಣೆ ಕೊಟ್ಟಿದ್ದಾರೆ. ಇದು ನಿಜವಾಗಿ ಮಹಾತ್ಮ ಗಾಂಧೀಜಿ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಹೋರಾಟ ಮಾಡಿದವರು. ಈಗ ನಾವು ಕಳೆದ 2-3 ವಾರದಿಂದ ಸುದ್ದಿಯಲ್ಲಿ ಗಾಂಧೀಜಿಯ ಬಗ್ಗೆ ಡಾಕ್ಟರ್ ಯು ಪಿ ಶಿವಾನಂದ್ ಅವರು ಒಂದು ಒಳ್ಳೆಯ ರೀತಿಯ ಲೇಖನ ಬರ್ತಾ ಉಂಟು. ಅದನ್ನೊಂದು ಸಂಗ್ರಹಿಸಲಿಕ್ಕೆ ಯೋಗ್ಯವಾದಂತಹ ಲೇಖನಗಳು. ಹೌದು, ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ನಾವು ಎಷ್ಟು ತಿಳಿದುಕೊಂಡಿದ್ದೇವೆ, ಅವರ ಬಗ್ಗೆ ಇನ್ನೆಷ್ಟು ನಾವು ತಿಳಿದುಕೊಳ್ಬೇಕು ಅನ್ನುವಂಥದ್ದು ಇದರಲ್ಲಿ ಖಂಡಿತ. ಅದು ಮುಂದಿನ ಜನಾಂಗಕ್ಕೂ ಕೂಡ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಗೊತ್ತಾಗಬೇಕು ಅಂತ ಇದ್ರೆ ಈ ರೀತಿಯಾಗಿ ಲೇಖನಗಳು ಪ್ರಕಟಗೊಂಡಾಗ ಈಗಿನ ವಿದ್ಯಾರ್ಥಿಗಳಿಗೆ ನಿಜವಾಗಿಯೂ ಒಂದು ಅನುಕೂಲಕರವಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರು ಡಾಕ್ಟರ್ ಯು ಪಿ ಶಿವಾನಂದ್ ಅವರು ನೇರ ಸಂಪರ್ಕದಲ್ಲಿ ಪ್ರಯತ್ನಿಸ್ತಾ ಇದ್ದೇವೆ. ಓಕೆ, ಓಕೆ, ಮತ್ತೆ ನಾವು ಸಂಪರ್ಕಕ್ಕೆ ಬಂದಾಗ ಅವರಲ್ಲಿ ಮಾತಾಡೋಣ. ಹಲೋ, ಇನ್ನೊಂದು ಫೋನ್ ತಗೊಂಡೆ, ಆ ನಂಬರಿಗೆ ಮಾಡಿ. ಹಲೋ ಸರ್, ನಮಸ್ತೆ. ಜಾಗ ಆಗ್ತದೆ ಇನ್ನೊಂದು. ಹಲೋ, ಹೌದಾ? ಹಲೋ, ಕನೆಕ್ಟ್. ಹಲೋ, ಓಕೆ, ಓಕೆ, ಮತ್ತೆ ನಾವು ಮುಂದಕ್ಕೆ ಪ್ರಯತ್ನಿಸೋಣ. ಅಂದರೆ ಇಲ್ಲಿ ಕುವೆಂಪುರವರು ಕೂಡ ಅಂದರೆ ಕುವೆಂಪುರವರು ಯಾವುದೇ ಒಂದು ರಾಜಕೀಯದಲ್ಲಿ ಇಲ್ಲದವರು, ಯಾವುದೇ ಹೋರಾಟದಲ್ಲಿ ಕೂಡ ಇಲ್ಲದವರು, ಅವರೊಬ್ಬರು ಕವಿ ಹೃದಯದ ಮನುಷ್ಯರು. ಸೊ ಅವರೇ ಗಾಂಧೀಜಿಯವರನ್ನು ಯಾವ ರೀತಿಯಾಗಿ ತಿಳ್ಕೊಂಡಿದ್ರು ಅಂತ ಸೊ ಅದರ ಬಗ್ಗೆ ಇಲ್ಲಿ ಬರ್ಕೊಂಡಿದ್ದಾರೆ. ಅಂದರೆ ಜನಸಾಮಾನ್ಯರು ಇವತ್ತು ಗಾಂಧೀಜಿಯವರ ಬಗ್ಗೆ ಏನು ತಿಳ್ಕೊಳ್ತಾರೆ ಅನ್ನೋದ್ರ ಬಿಟ್ಟು ವಿಚಾರ, ಕುವೆಂಪುರ ಹೃದಯ ಒಂದು ಕವಿ ಹೃದಯದ ಮನುಷ್ಯರೇ ಗಾಂಧೀಜಿಯವರ ಬಗ್ಗೆ ಏನು ತಿಳ್ಕೊಂಡಿದ್ದರ ಬಗ್ಗೆ. ಓಕೆ, ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಹಲೋ, ಹಲೋ, ಸರ್ ನಮಸ್ತೆ. ಅದೇ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತಮ್ಮ ಒಂದು ಲೇಖನ, ಸರಣಿ ಲೇಖನ ಮನೆಗಳು ಬರ್ತಾ ಇದೆ ಮಹಾತ್ಮ ಗಾಂಧೀಜಿಯವರ ಬಗೆಗಿನ. ಅದರಲ್ಲಿ ರಾಷ್ಟ್ರಕವಿ ಕುವೆಂಪು ಕಂಡಂತೆ ರಾಷ್ಟ್ರಪಿತ ಗಾಂಧೀಜಿ ಎನ್ನುವಂತಹ ಒಂದು ಹೆಡ್ಲೈನ್ ಕೊಟ್ಟಿರುವಂತಹ ಆರ್ಟಿಕಲ್ನ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸರ್ ತಮ್ಮ ಒಂದು ಆಶಯ, ಮಹಾತ್ಮ ಗಾಂಧೀಜಿಯವರ ಬಗೆಗಿನ ಬರೆದಿರುವಂಥ ಈ ಒಂದು ಸರಣಿ ಲೇಖನ ಮಾಲೆಗಳ ಆಶಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ ಸರ್. ಈಗ ಮಹಾತ್ಮ ಗಾಂಧಿಯವರು ಬಗ್ಗೆ ಒಂದು ಲೇವಡಿಯ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂತು. ಆಗ ನಾವು ಯೋಚನೆ ಮಾಡಿದೆವು, ಮಹಾತ್ಮ ಗಾಂಧಿ ಲೇವಡಿ ಮಾಡುವಾಗ ಅವರ ನಿಜವಾಗಿ ಅವರ ಬಗ್ಗೆ ಗೊತ್ತಿಲ್ಲದಿರುವುದಕ್ಕೆ ಕಾರಣ ಅಂತ ಆಯ್ತು ನಮಗೆ. ಹಾಗೆ ನಾವು ಲೇಖನ ಮಾಲೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆಂದ್ರೆ ಮಹಾತ್ಮ ಗಾಂಧಿಯವರ ಬಗ್ಗೆ ನಿಜವಾದ ಅಭಿಪ್ರಾಯಗಳನ್ನ ಅದನ್ನು ಜನರ ಗಮನಕ್ಕೆ ತರಬೇಕು, ತಪ್ಪು ಅಭಿಪ್ರಾಯಗಳನ್ನು ನಿವಾರಣೆ ಮಾಡಬೇಕು. ಎರಡು ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೇನೆ. ಮತ್ತೆ ಅದನ್ನು ತಗೊಂಡಾಗ ಲೇಖನ ಸೀರಿಯಲ್ ಆಗಿ ಒಂದು 4-5 ಲೇಖನ ಬರ್ತಾ ಇತ್ತು ಆಗಾಗಲೇ. ಆದ್ರೂ ಕೂಡ ಅದರಲ್ಲಿ ಒಂದು ವಿಚಾರ ಕಳೆದವರ ಲೇಖನ ನೀವು ಗಮನಿಸಿದ್ದೀರಿ, ಅದು ಬಹಳ ಮುಖ್ಯ. ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವಾಗ ಚರ್ಚಿಲ್ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವುದನ್ನು ವಿರೋಧಿಸಿದ್ರು. ಇದು ಸ್ವಾತಂತ್ರ್ಯ ಕೊಟ್ರೆ ಬ್ರಿಟಿಷ್ ಮಾಜಿ ಪ್ರಧಾನಿ ಚರ್ಚಿಲ್ರು ಆಗಿದ್ರು. ಅವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ರೆ ಅದು ಜಗಳಗಂಟರ, ರೌಡಿಗಳ, ದುಷ್ಟರ ಕೈಗೆ ಹೋಗ್ತದೆ, ಭಾರತ ದೇಶ ಸ್ವಾತಂತ್ರ್ಯ ಕಳ್ಕೊಳ್ತದೆ.
ರಾಜಕೀಯದಲ್ಲಿ ಜಗಳದಲ್ಲಿ ಅವರ ಪರ್ಯಾಸನ ಆಗ್ತದೆ ಅಂತ ಹೇಳಿದ್ರು. ಮಹಾತ್ಮ ಗಾಂಧಿ ಹೇಳಿದ್ರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ನಮ್ಮ ಜನ ಒಳ್ಳೇದಾಗ್ತಾರೆ, ಜಗತ್ತಿಗೆ ಒಳ್ಳೇದಾಗ್ತದೆ. ಸ್ವಾತಂತ್ರ್ಯ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ, ದೇಶದ ಪ್ರತಿ ಕಟ್ಟ ಕಡೆಯ ವ್ಯಕ್ತಿ ಅವನು ಸ್ವತಂತ್ರನಾಗುವುದು, ಸ್ವಾವಲಂಬಿ ಆಗುವುದು, ಸಾಮರ್ಥ್ಯದಿಂದ ಬದುಕುವುದು, ತಲೆ ಎತ್ತಿ ನಿಲ್ಲುವಂತಾಗುವುದು ಮಾತ್ರವಲ್ಲ, ಯಾವುದೇ ವಿರೋಧಗಳನ್ನ ಎದುರಿಸುವ ಶಕ್ತಿಯನ್ನು ಪಡೆಯುದು. ಆಗ ಅದು ಜಗತ್ತಿಗೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ಅಂತ ಸ್ವಾತಂತ್ರ್ಯಕ್ಕೆ ಅವರು ಹೋರಾಟ ಮಾಡೋ ಒಂದು ಮಾತು ಹೇಳಿದ್ರು, ಬ್ರಿಟಿಷರು ಹೋಗ್ಲಿಕ್ಕೆ ಮೊದಲೇ ಬ್ರಿಟಿಷರನ್ನು ಓಡಿಸುವುದೇ ಸ್ವಾತಂತ್ರ್ಯ ಅಲ್ಲ, ಅದು ಪ್ರಥಮ ಹೆಜ್ಜೆ ಅಂತ ಹೇಳಿದ್ರು. ಈಗ ಆಲೋಚನೆ ನಮ್ಮಲ್ಲಿ ಹೇಗೆ ಆಗಿದೆ, ನಾವು ಸ್ವಾತಂತ್ರ್ಯದ ಕಲ್ಪನೆ ಹೇಗೆ ಇಟ್ಟುಕೊಂಡಿರ್ತೇವೆ ಅಂದ್ರೆ ಬ್ರಿಟಿಷರನ್ನು ಓಡಿಸುವುದೇ ಸ್ವಾತಂತ್ರ್ಯ. ಗಾಂಧಿ ಲೆಕ್ಕದಲ್ಲಿ ಅದು ಆಗಿರಲಿಲ್ಲ. ನಮ್ಮ ಜನಗಳು ಸ್ವತಂತ್ರರಾಗುವುದು, ಸ್ವಂತ ವಿವೇಚನೆಯಿಂದ ಸ್ವತಂತ್ರವಾಗಿ ಬದುಕುವುದು, ಅದು ಅವರಿಗೆ ಸ್ವಾತಂತ್ರ್ಯ ಆಗಿತ್ತು. ಮುಖ್ಯವಾಗಿ ಹಳ್ಳಿಗಳಲ್ಲಿ ಜನ. ಹಾಗಿರುವಾಗ ನೀವು ಕಲ್ಪನೆ ಯೋಚನೆ ಮಾಡಿಕೊಳ್ಳಿ. ಹಾಗಿರುವಾಗ ಏನಾಯ್ತು, ನಾನು ಈ ಸತಿ ಬರೆದ ಲೇಖನಕ್ಕೆ ಉದ್ದೇಶ ಏನಂದ್ರೆ, ಯಾವುದೇ ಒಂದು ಹೋರಾಟವನ್ನು ನೀವು ಗಮನಿಸ್ತೀರಿ, ಒಂದು ಪಕ್ಷ ಇರ್ಬೋದು, ಆಮ್ ಆದ್ಮಿ ಪಕ್ಷ ಇರ್ಬೋದು, ಮತ್ತು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಅಥವಾ ಒಂದು ದೇಶದ ಕ್ರಾಂತಿ ಇರ್ಬೋದು, ಬೇರೆ ಬೇರೆ ದೇಶಗಳ ನೋಬೆಲ್, ಫ್ರೆಂಚಿನ ದೇಶ ಇರ್ಬೋದು, ಯಾವ ದೇಶ, ಚೈನಾ, ಯಾವುದೇ ದೇಶ ತಗೊಳ್ಳಿ, ಒಂದು ಕ್ರಾಂತಿ ಆದಾಗ ಅಥವಾ ಒಂದು ಲೀಡರ್ಶಿಪ್ ವಹಿಸಿಕೊಂಡಾಗ, ಪಾಕಿಸ್ತಾನ ಜಿನ್ನಾ ಇರ್ಬೋದು, ಅವರು ಅದರ ಅತ್ಯುತ್ತಮ ನಾಯಕರಾಗ್ತಾರೆ. ನೆಲ್ಸನ್ ಮಂಡೇಲಾ ಇರ್ಬೋದು, ಆ ದೇಶದ ಅತ್ಯುತ್ತಮ ಸ್ಥಾನವನ್ನು ವಹಿಸಿಕೊಳ್ತಾರೆ. ಒಂದು ಯಾವುದೇ ಹಂತದಲ್ಲಿ ಆಗ ದೇಶದಲ್ಲಿ, ಭಾರತ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಮಹಾತ್ಮ ಗಾಂಧಿ, ಇಷ್ಟು ಜೈಲಲ್ಲಿ ತನ್ನ ಸರ್ವಸ್ವವನ್ನು ಕಳ್ಕೊಂಡವರು, ದೇಶಕ್ಕೆ ತ್ಯಾಗ ಮಾಡಿದವರು, ಅವರಿಗೆ ಸ್ವಾತಂತ್ರ್ಯ ಸಿಗುವಾಗ ಯಾರ ಕೈಯಲ್ಲಿ ದೇಶ ಸ್ವಾತಂತ್ರ್ಯ ಹೋಗ್ಬೇಕಿತ್ತು? ಅಧಿಕಾರ ಗಾಂಧಿಯವ್ರ ಕೈಗೆ ಹೋಗ್ಬೇಕಿತ್ತು. ಅವರು ಸರ್ವ ನಾಯಕ ಆಗಿದ್ರು. ಅವರಿಗೆ ಯಾರು ಕೂಡ ವಿರೋಧಗಳಿಲ್ಲ. ರಾಷ್ಟ್ರಪಿತ ಮಹಾತ್ಮ ಅಂತ ಆಗಿದ್ರು. ಅವರು ನಾನು ರಾಷ್ಟ್ರಪತಿ ಆಗಬೇಕು, ಪ್ರಧಾನಿ ಆಗ್ಬೇಕಂತ ಬಯಸಿದ್ದಿದ್ರೆ ವಿರೋಧಿಸೋರೇ ಇರ್ಲಿಲ್ಲ. ಆದ್ರೆ ಆ ಗಾಂಧಿ ಎಲ್ಲಿದ್ರು? ಸ್ವಾತಂತ್ರ್ಯ ದಿವಸ ಎಲ್ಲಿದ್ರು? ಹಾಗಾದ್ರೆ ಅವ್ರು ನಿಜವಾಗಿ ಇರ್ಲೇಬೇಕಿತ್ತು. ನೀವೀಗ ಆಮ್ ಆದ್ಮಿ ಪಕ್ಷದಲ್ಲಿ ನೋಡ್ತೀರಿ, ಅಲ್ಲಿ ಇವರು ಕೇಜ್ರಿವಾಲ್ ಇಲ್ಲದಿದ್ರೆ ಅವರ ಪರವಾಗಿ ನಾನು ಆಡಳಿತ ಮಾಡ್ತೇನೆ ಅಂತ ಹೇಳ್ತಾರೆ. ಯಾವುದೋ ಒಂದು ಪಕ್ಷದ MLA ಯಾವುದೋ ಒಂದು ಉದ್ಘಾಟನೆ ಮಾಡಿ ಯಾವುದೊಂದು ಕೆಲಸ ಮಾಡಿದ್ರೆ, ಸರ್ಕಾರದ ದುಡ್ಡು, ನಮ್ಮ ದುಡ್ಡು, ಅದಕ್ಕೆ ಕೆಲಸ ಮಾಡಿದ್ರೆ ಅವರನ್ನು ಕರೀದ್ರೆ ಉದ್ಘಾಟನೆ ಆಗುದಿಲ್ಲ, ಜಗಳ ಮಾಡ್ತಾರೆ, ಹೆಸರು ಬರೋದಿದ್ರೆ ಬಹಿಷ್ಕಾರ ಆಗ್ತದೆ. ನಮ್ಮಲ್ಲಿ ಯಾವುದೇ ಒಬ್ಬ ಕೆಲಸ ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿ ಅವನು ಅವನು ಕೆಲಸ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಗ್ಲೇಬೇಕು ಅವನಿಗೆ, ಹಾಗೆ ಯೋಚನೆ ಮಾಡ್ತಾನೆ. ಹಾಗಿರುವಾಗ ಗಾಂಧಿ ಸಹಜವಾಗಿ ಸ್ವಾತಂತ್ರ್ಯ ದಿವಸ ಇರ್ಬೇಕಾಗಿತ್ತು ಕೆಂಪುಕೋಟೆಯಲ್ಲಿ, ದೇಶದ ಸರ್ವೋಚ್ಚ ನಾಯಕ ಆಗ್ಬೇಕಿತ್ತು. ಅವ್ರು ಎರಡೂ ಆಗ್ಲಿಲ್ಲ. ಅದು ಬಿಡಿ, ಆಗ್ಲಿಲ್ಲಲ್ಲ, ಸ್ವಾತಂತ್ರ್ಯ ಕೆಂಪುಕೋಟೆಯಲ್ಲಿ ಇರ್ಲೇ ಇಲ್ಲ. ಇದು ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಜನರು ಮುಚ್ಚಿಟ್ಟಿದ್ದಾರೆ. ಅವರು ಇರ್ಲಿಲ್ಲ ಅಂತ ಹೇಳಿದ ಕೂಡಲೇ ಅದು ಒಂದು ಮನಸ್ಸಿಗೆ ಎಲ್ಲರಿಗೆ ಒಂದು ಗಿಲ್ಟಿ ಭಾವನೆ ಬರ್ತದೆ ನೋಡಿ. ಗಾಂಧಿ ಅದಕ್ಕೆ ಆಗಿ ಗಾಂಧಿಯನ್ನು ಈ ತಪ್ಪ ಅಭಿಪ್ರಾಯ ತಗೊಳ್ಳೋದು ಫಸ್ಟ್ ಅದನ್ನ ಅರ್ಥ ಮಾಡಿಕೊಳ್ಬೇಕು. ಗಾಂಧಿ ಸರ್ವ ಸಂಘವನ್ನು ದೇಶಕ್ಕೆ ತ್ಯಾಗ ಮಾಡಿದವರು, ಅಧಿಕಾರಕ್ಕಾಗಿ ಮಾಡಿದಲ್ಲ, ಜನರಿಗಾಗಿ ಮಾಡಿದವರು ಅಂತ ಗೊತ್ತಾಗ್ಬೇಕಿದ್ರೆ ಗಾಂಧಿ ಏನ್ ಹೇಳಿದ್ರು ಅಂತ ಗೊತ್ತಾಗ್ತದೆ. ಆ ದಿವಸ ಗಾಂಧಿ ವೆಸ್ಟ್ ಬೆಂಗಾಲ್ನಲ್ಲಿ ಕೋಮುಗಲಭೆ, ಹಿಂದೂ ಮುಸ್ಲಿಂ ಕೋಮುಗಲಭೆ ಆಗುವಾಗ ಅಲ್ಲಿ ಸ್ವಾತಂತ್ರ್ಯದ ಉಪವಾಸ ಸತ್ಯಾಗ್ರಹ ಮಾಡಿ ಅವರ ಗಲಭೆಗೆ ನಿಲ್ಲಿಸ್ತಿದ್ರು. ನಿಮ್ಗೆ ಗೊತ್ತಿದೆ, 40-15ಕ್ಕೆ ಹಿಂದೂ ಮುಸ್ಲಿಂ ಗಲಾಟೆ, ಪಾಕಿಸ್ತಾನ ಆಯ್ತು, ಇಷ್ಟು ಅವ್ಯವಹಾರ. ಈಗಲೂ ಅದರ ಗುಣ ಇದು ಹೋಗ್ಲಿ ನಮಗೆ ಇನ್ನು ಕೂಡ ಕವಿ ಅನುಭವ ಇವಾಗಲೂ ಜನರಿಗೆ ನೆನಪಿದೆ. ಆ ಸಂದರ್ಭದಲ್ಲಿ ಗಾಂಧಿ ಇದನ್ನು ನಿಲ್ಲಿಸ್ಲಿಕ್ಕೆ ಅಲ್ಲಿದ್ರು. ಸ್ವಾತಂತ್ರ್ಯ ಉತ್ಸವದಲ್ಲಿ ಭಾಗವಹಿಸಲಿಲ್ಲ, ಅವರಿಗೆ ಸ್ವಾತಂತ್ರ್ಯ ಆಗಿರ್ಲಿಲ್ಲ ಅದು. ಅವರು ಹೇಳ್ತಾರೆ, ಅವ್ರು ರಾತ್ರಿ 12 ಗಂಟೆಗೆ ಇದು ಮಾಡುವಾಗ ಘೋಷಣೆ ಮಗ ನಿದ್ರೆ ಮಾಡ್ತಿದ್ರು. ಯಾಕೆ ಅಲ್ಲಿಡೀ ಅವರು ಅದಕ್ಕೆ ಹೋರಾಟ ಮಾಡಿ ಶಾಂತಿ ತರಲಿಕ್ಕೆ ಪ್ರಯತ್ನ ಮಾಡಿ ನಿದ್ರೆ ಮಾಡಿದ್ರು. ಬೆಳಿಗ್ಗೆ ಎದ್ದ ಕೂಡಲೇ ಸಂದೇಶ ಕಳಿಸಿದ್ದು, ಇದು ಕಷ್ಟದ ಸಮಯ, ನೀವು ಜಾಗೃತರಾಗಿರಿ, ನೀವು ನಾನು ಇದು ಮಾಡ್ತೇನೆ ಅಂತ ನೀವು ಆನಂದಿಸುವುದು ಇರುವುದು ಬೇಡ, ನೀವು ಸೆಲೆಬ್ರೇಷನ್ ಮಾಡಿ, ಆದ್ರೆ ಅದನ್ನು ವಿಜೃಂಭಣೆ ಮಾಡಬೇಡಿ. ಯಾಕೆಂದ್ರೆ ಜನ ಕಷ್ಟದಲ್ಲಿದ್ದಾರೆ. ನೀವು ಅಧಿಕಾರ ವಹಿಸಿಕೊಂಡು ಬಂದಿದೆ, ನಿಮಗೆ ಜವಾಬ್ದಾರಿ ಹೇಗಿರ್ಬೇಕಂದ್ರೆ ಬಡವರ, ಕಟ್ಟ ಕಡೆಯವರ ಬಗ್ಗೆ ಚಿಂತನೆ ಮಾಡಿ ಆಡಳಿತ ನಡೆಸಿ ಅಂತ ಸಂದೇಶ ಕಳಿಸಿದ್ರು. ನೀವು ಆಲೋಚನೆ ಮಾಡಿ. ಈಗ ಇದನ್ನು ನಾವು ಬೆಳಕಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆಗ ನಿಮಗೊಂದು
ವ್ಯಕ್ತಿಯ ಬಗ್ಗೆ ಅರ್ಥ ಆಗ್ಬಹುದು ಅಂತ, ಎಷ್ಟು ದೊಡ್ಡ ವ್ಯಕ್ತಿ. ಹಾಗಾಗಿ ಗಾಂಧಿ ಜಗತ್ತಿನಲ್ಲಿಯೇ ದೊಡ್ಡ ಲೀಡರ್. ಅವರು ರಾಜ ಆಗ್ಲಿಲ್ಲ, ಅವರು ಪ್ರಧಾನಮಂತ್ರಿ ಆಗ್ಲಿಲ್ಲ, ಅವರು ರಾಷ್ಟ್ರಪತಿ ಆಗಲಿಲ್ಲ, ನಾಯಕನಾಗಲಿಲ್ಲ. ಜಗತ್ತಿನಲ್ಲಿ ಇವತ್ತು ಗಾಂಧಿಯಷ್ಟು ಪ್ರತಿಮೆಗಳು, ಗಾಂಧಿಗಿರುವಷ್ಟು ಪ್ರಚಾರ ರೋಡ್ಗಳು ಜಗತ್ತಿನಲ್ಲಿ ಬೇರೆ ಯಾವ ನಾಯಕರಿಗೂ ಇಲ್ಲ. ಆದ್ರೆ ಒಬ್ಬ ಇಂಡಿಯಾದಲ್ಲಿ ಭಾರತದ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ಹೋರಾಟ ಮಾಡಿದ ವ್ಯಕ್ತಿಗೆ ಅಷ್ಟು ಮನ್ನಣೆ ಯಾಕೆ? ಗಾಂಧಿಯ ನೇಚರ್ ಅನ್ನ, ಗುಣತ್ವವನ್ನ, ಅದಕ್ಕಾಗಿ ಐನ್ಸ್ಟೀನ್ ಪ್ರಸಿದ್ಧ ಸೈಂಟಿಸ್ಟ್, ಗ್ರೇಟೆಸ್ಟ್ ಸೈಂಟಿಸ್ಟ್ ಐನ್ಸ್ಟೀನ್ ಹೇಳ್ತಾರೆ, ಗಾಂಧಿ ಅಂತ ವ್ಯಕ್ತಿ ಈ ಭೂಮಿ ಮೇಲೆ ಜನಿಸಿದ್ದ, ಓಡಾಡ್ತಿದ್ದ ಅಂತ ಮುಂದಿನ ಜನಾಂಗಕ್ಕೆ ವಿಶ್ವಾಸ ಬರ್ಲಿಕ್ಕಿಲ್ಲ. ಅಷ್ಟು ಹೇಳ್ಬೇಕಿದ್ರೆ ಐನ್ಸ್ಟೀನ್ಗೆ ಏನ್ ಸಂಗತಿ? ಇವರು ಗಾಂಧಿ ಮಾಡಿದ್ದು ಬ್ರಿಟಿಷ್ ಅನ್ನು ಓಡಿಸಿದ್ದು. ವಿದೇಶಿಯವರಿಗೆ ಅವರ ಅಭಿನಯಕ್ಕೆ ಇವರ ಹೋರಾಟ, ಇವರ ತತ್ವ, ಇವರ ಶಾಂತಿ, ಇವರ ಸತ್ಯಾಗ್ರಹ, ಇವರ ಏನು ಹೊರಟದ ತತ್ವ ಇದೆಯಾ, ಇದು ಜಗತ್ತಿಗೆ ಅಗತ್ಯ ಅಂತ ಇಡೀ ಜಗತ್ತು ತಿಳ್ಕೊಂಡಿದೆ. ಈಗ ನೀವು ನೋಡ್ತೀರಿ ಎಲ್ಲ ಕಡೆ ಏನುಂಟು, ಅಲ್ಲಿ ಗಲಾಟೆ, ಗಣೇಶೋತ್ಸವಕ್ಕೆ ಗಲಾಟೆ, ಇಲ್ಲಿ ಮಣಿಪುರದಲ್ಲಿ ಗಲಾಟೆ, ಇಲ್ಲಿ ಅಲ್ಲಿ ಗಲಾಟೆ. ನಮ್ಮಲ್ಲಿ ಏನ್ ಕಾಣ್ತದೆ? ಭ್ರಷ್ಟಾಚಾರಕ್ಕೆ ನಿಮ್ಗೆ ಗೊತ್ತಾಗಿದೆ. ಇಡೀ ದೇಶದಲ್ಲಿ, ನಮ್ಮ ದೇಶದ ಒಳಗೆ ಭ್ರಷ್ಟಾಚಾರದ ಗಲಾಟೆ, ದಿನ ಪ್ರತಿಭಟನೆ. ಈಗ ಯಾರೇ ಇದ್ರು ಪ್ರತಿಭಟನೆ ಹೇಗಿದ್ರು? ಬ್ರಿಟಿಷರ್ ಇದ್ರ? ಇಲ್ಲ. ಈಗ ಹೋರಾಟದ ಭ್ರಷ್ಟಾಚಾರ ಯಾರ ವಿರುದ್ಧ? ನಮ್ಮ ಅವ್ರ ಸಿದ್ದರಾಮಯ್ಯ ಮಾಡಿದ್ರು ಅಂತ, ಈ ಲೀಡರ್ ಮಾಡಿದ್ರು ಅಂತ, ಆ ಲೀಡರ್ ಮಾಡಿದ್ರು ಅಂತ, 3 ಪಕ್ಷದ ಲೀಡರ್ ಇದು. ಯಡಿಯೂರಪ್ಪನ ಮೇಲೆ ಇದೆ, ಕುಮಾರಸ್ವಾಮಿ ಮೇಲಿದೆ, ಕಾಂಗ್ರೆಸ್. ಯಾರ ಮೇಲೆ ದೂರುಗಳು? ನಮ್ಮವರೇ ಮಾಡೋ ಭ್ರಷ್ಟಾಚಾರವನ್ನ ನಾವು ಇವತ್ತು ಪ್ರತಿಭಟನೆ ಮಾಡಿಸ್ಬೇಕಾಗ್ತದೆ. ಈ ಹಳ್ಳಿಯಲ್ಲಿ ಕೂಡ, ಹಳ್ಳಿಗಳಲ್ಲಿ ಸಾಮಾನ್ಯ ಜನಗಳಿಗೆ ಯಾರ ವಿರುದ್ಧ ಈಗ ತೊಂದರೆ ಆಗ್ತಾ ಇರೋದು ಜನರಿಗೆ? ನಮ್ಮ ಊರಿನ ಜನರ ಅಧಿಕಾರಿಗಳ ಭ್ರಷ್ಟಾಚಾರ ಎದುರಿಸಬೇಕಾಗ್ತದೆ. ಈಗ ನೀವು ಚರ್ಚಿಲ್ರ ಮಾತು ನಂಬ್ತೀರಾ? ಗಾಂಧಿಯ ಮಾತು ಯಾವುದನ್ನು ನಂಬ್ತೀರಾ? ಗಾಂಧಿ ಏನಾಗ್ಬೇಕಂತ ಬಯಸಿದ್ದು ಆಗ್ಲಿಲ್ಲ, ಅದನ್ನ ಆಗ್ಲಿಲ್ಲ ಅಂತ ಹೇಳಲಿಕ್ಕೆ ಗಮನಕ್ಕೆ ತರ್ತೇವೆ. ಚರ್ಚಿಲ್ ಹೇಳಿದ ಕಡೆ ಸಾಕ್ತಾ ಇದೆ ಅಂತ ಹೇಳುವುದನ್ನು ನಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಜನ ಜಾಗೃತರಾಗದಿದ್ರೆ, ಮೊನ್ನೆ ಸಂತೋಷ್ ಹೆಗ್ಡೆ ಮಂಗಳೂರಲ್ಲಿ ಭಾಷಣ ಹೇಳಿದ್ದಾರೆ, ಭ್ರಷ್ಟಾಚಾರ ಇಲ್ಲದಿದ್ರೆ ದೇಶದಲ್ಲಿ ಕ್ರಾಂತಿ ಆಗ್ತದೆ ಅಂತ. ಯಾರ ವಿರುದ್ಧ ಕ್ರಾಂತಿ? ನಮ್ಮ ವಿರುದ್ಧ. ಅದಕ್ಕೆ ಇವರು ಹೇಳಿದ್ದು, ಗಾಂಧಿ ಅವತ್ತು ಹೋರಾಟ ಮಾಡಿದ್ದು ಮೊದಲು ಬ್ರಿಟಿಷರ ವಿರುದ್ಧ ಸತ್ಯಾಗ್ರಹ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ದೇಶದವರ ವಿರುದ್ಧವೇ ಸತ್ಯಾಗ್ರಹ. ಯಾರು ಜಗಳ ಮಾಡ್ತಾರ, ಕೋಮುಗಲ ಮಾಡ್ತಾರ, ಹಿಂಸಾಚಾರ ಕತ್ತಿರಾದವರ ವಿರುದ್ಧ ಗಾಂಧಿ ಹೋರಾಟ ಮಾಡುವಂತಾಗಿದೆ. ದುಃಖದಲ್ಲಿ ಅವರು ಹೇಳಿದ್ದಾರೆ. ಕುವೆಂಪುರವರು ಅತ್ಯಂತ ದೊಡ್ಡ ಕವಿಯಾದ್ರೂ ಕೂಡ ಗಾಂಧಿಯನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ, ಗಾಂಧಿಯನ ಬಗ್ಗೆ ಬರೆದಿದ್ದಾರೆ, ಗಾಂಧಿಯನ್ನು ಎಲ್ಲರೂ ಹುಡ್ತಾ ಇದ್ದ ಬಗ್ಗೆ ಹೇಳಿದರೆ. ಆ ಲೇಖನ ಓದಿ ನಿಮ್ಗೆ ಗೊತ್ತಾಗ್ತದೆ ಭಾವನಾತ್ಮಕವಾಗಿ. ಗಾಂಧಿಯನ್ನು ಎಲ್ಲರೂ ಹುಡ್ತಾ ಇದ್ರು, ಗಾಂಧಿ ಎಲ್ಲಿದ್ದಾರೆ ಅಂತ. ಗಾಂಧಿ ಅಲ್ಲಿ ಇರ್ಲಿಲ್ಲ. ಗಾಂಧಿ ಎಲ್ಲಿದ್ರು ಅಂತ ಕುವೆಂಪು ಬರೀತಾರೆ. ಗಾಂಧಿ ಎಂತ ವ್ಯಕ್ತಿತ್ವ ಅಂತ ಇವತ್ತು ಲೇಖನದಲ್ಲಿ ಬರೆದಿದ್ದಾರೆ. ಅದನ್ನು ಓದಿದ್ರೆ ಕುವೆಂಪು ಹೇಳಿದ ಮಾತು ಅದು ನಮ್ಮ ಈಗಿನ ಜನಾಂಗಕ್ಕೆ ಅರ್ಥ ಆಗ್ಬೇಕು, ತ್ಯಾಗ ಅರ್ಥ ಆಗ್ಬೇಕು. ಆ ತ್ಯಾಗ ನಮ್ಮಲ್ಲಿ ಮುಂದುವರಿಬೇಕು. ಗಾಂಧಿಯ ತ್ಯಾಗ ಅವರ ಮಾದರಿ ಆಗ್ಬೇಕು ನಮಗೆ. ಗಾಂಧಿ ಅಂದ್ರೆ ಲೇವಡಿ, ಗಾಂಧಿ ಕ್ಲಾಸ್, ನೀನು ಗಾಂಧಿ ಅಂತ ಲೇವಡಿ ಮಾಡುವಂಥದ್ದು ನಿಲ್ಬೇಕು. ಗಾಂಧಿ ನಮಗೆ ಅಪ್ರಸ್ತುತ ಅಂತ ಹೇಳುವಂತ ಮಾತು ನಿಲ್ಬೇಕು. ಗಾಂಧಿ ಪ್ರಸ್ತುತ ಅಂತ ಹೇಳುವುದು ಜಗತ್ತು ಒಪ್ಪಿಕೊಂಡಿದೆ. ಸಮಸ್ಯೆ ಇರುವುದು ನಾವು ಒಪ್ಪಿಕೊಳ್ತಾ ಇಲ್ಲ ಭಾರತೀಯರು. ನಾವು ಅವರ ಗಾಂಧಿಯನ್ನು ಗೋಡ್ಸೆ ಕೊಂದಿದ್ರೆ, ನಾನು ಫಸ್ಟ್ ಲೇಖನ ಬರೆದಿದ್ದೆ, ಗಾಂಧಿಯನ್ನು ನಮ್ಮ ಜನ ಅವರು ಸಮಾಧಿ, ಅವರ ಚಿಂತನೆಗಳನ್ನ ಸಮಾಧಿ ಮಾಡಿದ್ದೇವೆ ಅಂತ. ಸ್ವಾತಂತ್ರ್ಯ ಸಿಕ್ಕಿದೆ, ಸ್ವಾತಂತ್ರ್ಯ ಕೊಟ್ಟ ಮೇಲೆ ನಾವು ಮಾಡಿದ್ದು ಗೋಡ್ಸೆ ಕೊಂದ್ರೆ, ಜೀವಂತ ಕೊಂದ್ರೆ ನಮ್ಮ ಜನಗಳು ಅವತ್ತಿನ ನಂತರ ನಾಯಕರು ವಿಶೇಷವಾಗಿ ಗಾಂಧಿ ಚಿಂತನೆಗಳನ್ನ ಸಮಾಧಿ ಮಾಡ್ತಾ ಇದ್ದೇವೆ. ಅದನ್ನು ಪುನಃ ತೆರೆಯುವಂತ ಪ್ರಯತ್ನ ಆಗ್ಬೇಕು. ಆ ಚಿಂತನೆ ಬೆಳಕಿಗೆ ಬರಬೇಕು. ಗಾಂಧಿ ಹೇಳಿದ ಸ್ವಾತಂತ್ರ್ಯ ನಮಗೆ ಬರಬೇಕು. ಹಳ್ಳಿಯಿಂದ ಡೆಲ್ಲಿಗೆ ಆಡಳಿತ ಆಗ್ಬೇಕು. ಹಳ್ಳಿಯವರ ಉದ್ಧಾರ ಆದ್ರೆ ದೇಶ ಉದ್ಧಾರ ಅಂತ ಹೇಳಿದ ಮಾತು ಸಾರ್ವತ್ರಿಕ ಒಂದು ಸತ್ಯವಾಗಿ ನಮಗೆ ಗೋಚರಣೆ ಆಗ್ಬೇಕು. ಗಾಂಧಿಯ ನಡೆ ನುಡಿಗಳು ನಮಗೆ ಮಾದರಿ ಆಗಬೇಕು ಅಂತ ಆಶೆ ನಂದು. ಅದನ್ನು ಬರಿತಾ ಇದ್ದೇನೆ. ಇವತ್ತು ನೀವು ಎತ್ತಿಕೊಂಡಿದ್ರೆ ಬಹಳ ಸಂತೋಷ. ಇದನ್ನು ಜನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ವಿವರಣೆ ಕೊಟ್ಟಿದ್ರೆ ನನಗೆ ಬಹಳ ಸಂತೋಷ ಅಂತ ಹೇಳ್ತಾ ನಿಮಗೆ ವಂದನೆಗಳ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಂದನೆಗಳು. ಓಕೆ ಸರ್, ಥ್ಯಾಂಕ್ ಯು. ಮಹಾತ್ಮ ಗಾಂಧೀಜಿಯವರ ನಿಜವಾದಂತಹ ಒಂದು ಆಶಯ ಏನಿತ್ತು ಅನ್ನೋದನ್ನು ಈ ಲೇಖನದ ಮುಖಾಂತರ ಈಗಿನ ಜನಾಂಗ ಅಥವಾ ಮುಂದಿನ ಜನಾಂಗ ತಿಳಿದುಕೊಳ್ಳಬೇಕು ಎನ್ನುವಂಥದ್ದು ನಮ್ಮ ಸಂಸ್ಥೆಯ ಮುಖ್ಯಸ್ಥರ ಗಾಂಧಿಯ ಚಿಂತನೆಗಳು. ಅದನ್ನು ಪ್ರಸ್ತುತ ಸಮಾಜಕ್ಕೆ ಕೊಡಬೇಕು ಎನ್ನುವಂಥದ್ದು. ಬಹುಶಃ ಅವರೇ ಹೇಳಿದ ಹಾಗೆ ಗಾಂಧೀಜಿಯವರು ಏನು ಆಶಯವನ್ನು ಭರವಸೆಯನ್ನು ಕೊಟ್ಟಿದ್ರ
ಸ್ವಾತಂತ್ರ್ಯ ಪಡಿಬೇಕಾದ್ರೆ ಬ್ರಿಟಿಷರಿಗೆ ನಿಜವಾದಂತ ಸ್ವಾತಂತ್ರ್ಯ ಏನು ಅಂತ ಅಲ್ಲಿ ಹೇಳಿದ್ರು. ಆದ್ರೆ ಅವರು ತಿರುಗಿ ಬರಬೇಕಾದ್ರೆ ಬ್ರಿಟಿಷರನ್ನು ಭಾರತದಿಂದ ಓಡಿಸುವುದೇ ಸ್ವಾತಂತ್ರ್ಯವಲ್ಲ ಅಂತ. ಹೌದು, ಅದು ಮಾತ್ರ ಸ್ವಾತಂತ್ರ್ಯ ಅಲ್ಲ. ಇಲ್ಲಿಯ ಜನರ ಕಣ್ಣೀರನ್ನು ಒರೆಸುವುದೇ ಮುಖ್ಯವಾದ ಸ್ವಾತಂತ್ರ್ಯ, ಕಣ್ಣೀರು ಹಾಕದಿರುವುದೇ ಮುಖ್ಯವಾದಂತಹ ಸ್ವಾತಂತ್ರ್ಯ ಅಂತ ಅವರು ಹೇಳಿರುವಂತದ್ದು. ಆ ನಿಟ್ಟಿನಲ್ಲಿ ಅವರು ಕೂಡ ಸಂಭ್ರಮಾಚರಣೆಯಲ್ಲಿ ಇರ್ಲಿಲ್ವ ಏನೋ. ಖಂಡಿತ ಅದಕ್ಕಿರ್ಲಿಕ್ಕೂ ಸಾಕು. ಹೌದು, ಎಸ್ ಸರ್. ಓಕೆ, ಮುಂದಿನ ಸುದ್ದಿಗೆ ಹೋಗೋಣ. ಈ ಸುದ್ದಿ ಇದು ಇನ್ನೊಂದಷ್ಟು ನಮ್ಮ ಭಾಗದ ಜನರು ಆತಂಕಕ್ಕೆ ಒಳಪಡುವಂತಹ ಒಂದು ವಿಶೇಷವಾದ ವರದಿ. ಕಳೆದ ಸಾಕಷ್ಟು ವರ್ಷಗಳಿಂದ ಈ ಬಗೆಗಿನ ಆತಂಕ ಮತ್ತೆ ಮತ್ತೆ ಜನರಲ್ಲಿ ಉಂಟಾಗ್ತಾ ಇದೆ. ಇದು ಕೂಡ ಕಡಬ ತಾಲೂಕಿನ ಒಂದಷ್ಟು 12 ಗ್ರಾಮಗಳ ಜನರು ಆತಂಕಕ್ಕೆ ಒಳಪಡುವಂಥದ್ದು. ಅಂದರೆ ಕಸ್ತೂರಿ ರಂಗನ್ ವರದಿಯನ್ನು, ಅಂದರೆ ಪಶ್ಚಿಮ ಘಟ್ಟದ ಏನು ಪ್ರದೇಶಗಳಿವೆ ಈ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಪರಿಗಣಿಸಬೇಕು ಅಂತ ಕಸ್ತೂರಿ ರಂಗನ್ ಅವರ ವರದಿಯನ್ನು ಪರಿಶೀಲಿಸಿಕೊಂಡು ಕೇಂದ್ರ ಸರ್ಕಾರ ಒಂದು ತೀರ್ಮಾನಕ್ಕೆ ಬರ್ತದೆ. ಒಂದು ವೇಳೆ ಆ ನೀತಿ ಜಾರಿಯಾದರೆ ಕಡಬ ತಾಲೂಕಿನ 12 ಗ್ರಾಮಗಳ ಏನು ಜನವಸತಿ ಪ್ರದೇಶ ಇರುವಂತಹ ಆ ಪ್ರದೇಶಗಳು ಕೂಡ ಸೂಕ್ಷ್ಮ ಪರಿಸರದ ಪ್ರದೇಶಕ್ಕೆ ಹೋಗ್ತವೆ. ಹಾಗಾದಾಗ ಅಲ್ಲಿ ಜನವಸತಿಗೆ ಸಮಸ್ಯೆ ಆಗ್ತದೆ, ತೊಂದರೆ ಆಗ್ತದೆ, ಜನರ ಜೀವನಕ್ಕೆ ಅದು ಏನು ಅಡಕತ್ತರಿ ಆಗಬಹುದು ಎನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕಸ್ತೂರಿ ರಂಗನ್ನ ವರದಿಯನ್ನು ಸಂಪೂರ್ಣವಾಗಿ ತೆಗಿಬೇಕು, ಯಾವತ್ತೂ ಕೂಡ ಅದು ಜಾರಿ ಮಾಡಬಾರದು ಅಂತ ನಮ್ಮ ಇಲ್ಲಿ ಹೋರಾಟ ಕೂಡ ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ. ಇದರ ಬಗ್ಗೆ ಕೂಡ ಮೊನ್ನೆ ಮತ್ತೆ ನಾವು ಈ ಸುದ್ದಿ ಬಂದಾಗ ಹೋರಾಟಗಾರರು ಕೂಡ ಎದ್ದುಕೊಂಡಿದ್ದಾರೆ. ಸಭೆ ಆಗಿದೆ, ರಾಜ್ಯ ಸರ್ಕಾರಕ್ಕೆ ಮನವಿ ಹೋಗಿದೆ, ರಾಜ್ಯ ಸಂಪುಟ ಸಭೆಯಲ್ಲಿ ಕೂಡ ಅದನ್ನು ತಿರಸ್ಕರಿಸುವಂತ ಬಗ್ಗೆ ತೀರ್ಮಾನ ಆಗಿದೆ. ಸರ್, ಈ ವರದಿಯ ಬಗ್ಗೆ ವಿಶ್ಲೇಷಣೆ ಕೊಡೋದಾದ್ರೆ, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಇರುವಂತಹ ನಾಡುಗಳು ಆ ಅರಣ್ಯ ಪ್ರದೇಶಕ್ಕೆ ಮತ್ತೆ ಆ ಬದಿಯಲ್ಲಿರುವಂತಹ ನಾಡುಗಳಿಗೆ ಒಂದೇ ರೀತಿಯ ಕಾನೂನು ಅನ್ವಯವಾಗಬಾರ್ದು. ಸೂಕ್ಷ್ಮ ಪರಿಸರ ಅಂತ ಎನ್ನುವಂಥದ್ದು ಜನರಿಗೆ ತೊಂದರೆ ಆಗ್ತದೆ ಅಂತ ಎನ್ನುವ ನಿಟ್ಟಿನಲ್ಲಿ ಹೋರಾಟ ಈಗ ನಡೀತಾ ಇರುವಂಥದ್ದು ಜನರಿಂದ ಜಾರಿಗೊಳಿಸಿದ್ರೆ. ಸರ್ಕಾರ ಇದಕ್ಕೆ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡೋದಕ್ಕಿಂತ ಮೊದಲು ಗಾಡ್ಗಿಲ್ ವರದಿ ಅಂತ ಬಂದಿತ್ತು, ಅದನ್ನು ಕೂಡ ಜಾರಿಗೆ, ಆದರೆ ಅದರಲ್ಲಿ ಕಠಿಣವಾದ ಷರತ್ತುಗಳು ಇರುವಂಥ ನೆಲೆಯಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಸಮಿತಿಯನ್ನು ರಚನೆ ಮಾಡಿ ಆ ಮೂಲಕ ಒಂದು ವರದಿ ತರಿಸಿಕೊಂಡಿರುವಂಥದ್ದು. ಈಗ ನಾವು ಮೊನ್ನೆ ಕೇರಳದಲ್ಲಿ ಆಗಿರುವಂಥ ದುರಂತ ಘಟನೆಯನ್ನು ನೋಡ್ಬೋದು, ಅದಕ್ಕಿಂತ ಮೊದಲು ಕೊಡಗು ಭಾಗದಲ್ಲಿ ಆಗಿರುವಂಥದ್ದು ಘಟನೆಗಳನ್ನು ಕೂಡ ನೋಡಿರ್ಬೋದು. ಈ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶವನ್ನು ಪರಿಸರವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಮತ್ತೆ 5ನೇ ಬಾರಿಗೆ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿದೆ. ಈ ಕರಡು ಅಧಿಸೂಚನೆ ಪ್ರಕಟಗೊಂಡ ನಂತರ ಇದರ ಬಗ್ಗೆ ಸ್ವಲ್ಪ ಮತ್ತೆ ಚಳುವಳಿಗಳು ಆರಂಭಗೊಂಡಿವೆ. ಈಗ ನಮ್ಮ ಕಡಬ ತಾಲೂಕಿನ 12 ಗ್ರಾಮಗಳು ಈ ಪ್ರದೇಶಕ್ಕೆ ಬಾಧಿತವಾಗಿರುತ್ತವೆ. ಅಲ್ಲಿ ನಾವು ನೋಡಿದ್ರೆ ಕುಂಬಾರು, ಶಿರಿಬಾಗಿಲು, ಗೋಳಿತೊಟ್ಟು, ಆಲಂತಾಯ, ಬಿಲಿನೆಲೆ, ದೋಲ್ಪಾಡಿ, ಬಲ್ಯ ಇಂಥ ಒಟ್ಟು 12 ಗ್ರಾಮಗಳು ಈ ವ್ಯಾಪ್ತಿಗೆ ಬರ್ತವೆ. ಈಗಾಗಲೇ ಹೋರಾಟ ಆರಂಭವಾಗಿದೆ. ಮಲೆನಾಡು ಜನಹಿತರಕ್ಷಣಾ ಸಂಘಟನೆಯವರು ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ರೂಪುರೇಷೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆ ಗುಂಡ್ಯದಲ್ಲಿ ಕುಂಬಾರು, ಶಿರಿಬಾಗಿಲು ಗ್ರಾಮದವರನ್ನು ಸೇರಿಸಿಕೊಂಡು ಒಂದು ಸಭೆ ಮಾಡಿದ್ದಾರೆ. ಅದರ ನಂತರ ಕಡಬದಲ್ಲಿ ಕೂಡ ಹೋರಾಟ ಮಾಡುವಂತ ಇದರಲ್ಲಿ ಮನವಿ ಕೊಡುವಂತ ಇದರಲ್ಲಿ ಕೂಡ ಅದ್ರ ಬಗ್ಗೆ ಮುಂದುವರಿಸೋಣ. ಅದಕ್ಕೆ ಮೊದಲು ನಮ್ಮ ವರದಿಗಾರರು ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಕಡಬರ್ ಅವರು. ಹಲೋ. ನಮಸ್ತೆ ವಿಜಯರವರೇ. ನಮಸ್ತೆ ಸರ್. ನಾವೀಗಾಗಲೇ ಕಸ್ತೂರಿ ರಂಗನ್ ವರದಿಯ ಒಂದು ನೀತಿ ಜಾರಿಯ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೆವು. ಸೊ ಇದರ ಬಗ್ಗೆ ಅಲ್ಲಿ ಅನೇಕ ಹೋರಾಟಗಳು ಕೂಡ ನಡೀತಾ ಇದೆ. ಆ ಹೋರಾಟಗಳ ಬಗ್ಗೆ ನಡೆದಿರುವ ಬಗ್ಗೆ ಕೂಡ ತಾವು ವರದಿಯನ್ನು ಕೂಡ ಮಾಡಿದ್ದೀರಿ. ಸೊ ಯಾವ ರೀತಿಯಾಗಿ ಈಗ ಯಾವ ಹಂತಕ್ಕೆ ಅಲ್ಲಿ ತಲುಪಿದೆ, ಅಥವಾ ಹೋರಾಟಗಾರರು ಈಗ ಯಾವ ಹಂತದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್? ಈಗ ಕಸ್ತೂರಿ ರಂಗನ್ ಅಂತಂತದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಚಾರದಲ್ಲಿರುವಂತ ವಿಚಾರ. ಕಳೆದ ಹಲವು ವರ್ಷಗಳಿಂದ ಇಲ್ಲಿಯ ಜನರಿಗೆ ಗೊಂದಲದ ವಿಚಾರವಾಗಿ ಇರುವಂತದ್ದು. ಈ ವರದಿಯ ವಿಚಾರವಾಗ್ಲಿ, ಸಾಧಕ ಬಾಧಕವಾಗ್ಲಿ ಯಾವುದೂ ಜನರಿಗೆ ಸರಿಯಾದ ಮಾಹಿತಿ ಇಲ್ಲ. ಈ ಬಗ್ಗೆ ಈಗಾಗಲೇ ಹೋರಾಟ ಮಾಡುತ್ತಿರುವಂತಹ ಮಲೆನಾಡು ಹಿತರಕ್ಷಣಾ ವೇದಿಕೆ ಆಗ್ಲಿ, ಇವರು ಸ್ವಲ್ಪ ಮಟ್ಟಿನ ಜನರಿಗೆ ತಿಳಿಸ್ತಾ ಇದ್ದಾರೆ. ಅಧಿಕೃತವಾಗಿ ಸರ್ಕಾರ ಆಗ್ಲಿ, ಇಲಾಖೆ ಆಗ್ಲಿ ಯಾರು ಕೂಡ ಸಮರ್ಪಕ ಮಾಹಿತಿ ನೀಡದಿರುವಂತದ್ದು ಇಲ್ಲಿಯ ಜನರಿಗೆ ಗೊಂದಲಕ್ಕೆ ಕಾರಣವಾಗಿದೆ. ಈಗಾಗಲೇ ಹೋರಾಟಗಳು ಪ್ರಾರಂಭವಾಗಿದೆ. ಈಗಾಗಲೇ ಇನ್ನು 30ನೇ ತಾರೀಕು ಸೆಪ್ಟೆಂಬರ್ 30 ತಾರೀಕು ಕಡಬ ತಾಲೂಕು ಕಚೇರಿ ಎದುರು ಬೃಹತ್ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆದ್ರೆ ನೀತಿ ಸಂಹಿತೆ ಕಾರಣದಿಂದ ಈ ಹೋರಾಟ ಯಾವ ರೀತಿ ನಡೀತಿದೆ ಅಂತ ಗೊತ್ತಿಲ್ಲ. ಅವರಿಗೆ ಪರ್ಮಿಷನ್ ಸಿಕ್ಕಿದ ಇಲ್ಲ ಅಂತ ಮಾಹಿತಿ ಉಂಟು. ಆದ್ರೂ ಜನಗಳು ಆತಂಕಗೊಂಡು ಹೋರಾಟಕ್ಕೆ ಇಳಿದಿದ್ದಾರೆ.
ಅಂದ್ರೆ ಮುಖ್ಯವಾಗಿ ಈಗ ಜನರಿಗೆ ಏನು ಆತಂಕ ಅಂತ, ಈಗ ಈ ವರದಿ ಜಾರಿಗೆ ಬಂದ್ರೆ ಅಲ್ಲಿ ಏನು ಮುಖ್ಯವಾಗಿ ಆತಂಕಗೊಳಪಟ್ಟಿರುವಂತ ಜನರು ಅಂದ್ರೆ ಈಗ ಜನರ ಹೇಳೋ ಪ್ರಕಾರ ನಾವೇನು ಪರಿಸರಕ್ಕೆ ವಿರೋಧಿಗಳಲ್ಲ. ಪರಿಸರ ಸಂರಕ್ಷಣೆಗಂತ ಈ ಏನಾದ್ರು ಇದು ಕಸ್ತೂರಂಗನ ವರದಿ ಮಾಡಿದ್ರೆ ಮಾಡ್ಲಿ, ಆದ್ರೆ ಪಶ್ಚಿಮ ಘಟ್ಟವನ್ನು ಮಾಡ್ಲಿ, ಅರಣ್ಯವನ್ನು ಸಂರಕ್ಷಿಸಲಿ. ಸುಮಾರು 50 ವರ್ಷಗಳಿಂದ ನಾವು ಕೃಷಿ ಮಾಡಿಕೊಂಡಿರುವಂತದ್ದು. ನಮ್ಮನ್ನು ಪರಿಸರ ಸಂರಕ್ಷಣೆ ಹೆಸರಿನಲ್ಲಿ ಒಕ್ಕಲೆಬ್ಬಿಸಿ ಹುನ್ನಾರ ನಡೆಯುತ್ತಿದೆ. ಅಂದ್ರೆ ಎಲ್ಲಿಯೋ ಕೂತ್ಕೊಂಡು ಸರ್ವೆ ಮಾಡಿ ಗ್ರಾಮಗಳ ಹೆಸರನ್ನು ಹೇಳ್ತಿದ್ದಾರೆ. ಅಂದ್ರೆ ಸ್ಥಳಕ್ಕೆ ಬಂದವರು ಸರಿಯಾದ ಸರ್ವೆ ನಡೆಸಿ ಅದನ್ನು ಮಾಡ್ಲಿ ಅಂತ, ಹಾಗೆ ಅವರ ಅಭಿಪ್ರಾಯ. ಓಕೆ ಓಕೆ. ಈಗ ಹೋರಾಟ ಯಾರ ನೇತೃತ್ವದಲ್ಲಿ ಮುಂದುವರಿತಾ ಇದೆ? ಅಂದ್ರೆ ಈಗ ಸದ್ಯಕ್ಕೆ ಮಲೆನಾಡು ಹಿತರಕ್ಷಣಾ ವೇದಿಕೆಯ ಕಿಶೋರ್ ಶಿರಾಡಿ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಿದೆ. ಈಗ ಗ್ರಾಮಗಳಲ್ಲಿ ಅಲ್ಲಲ್ಲಿ ಸಂಘಟನೆಗಳಾಗಿ ಕೆಲವು ಸಮಿತಿಗಳನ್ನು ಮಾಡಿಕೊಂಡು ತಯಾರಿಯನ್ನು ಮಾಡ್ತಾ ಇದ್ದಾರೆ. ಈಗ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಖಂಡಿತ ಇದು ನಾಂದಿ ಆಗ್ತದೆ. ಓಕೆ. ಈಗ ರಾಜ್ಯ ಸಂಪುಟ ಸಭೆ ತೀರ್ಮಾನ ಆದ ಬಳಿಕ ಹೋರಾಟಗಾರರು ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿದಾರಾ? ಸಿಕ್ಕಿದ್ದಾರೆ ಸರ್. ಏನ್ ಹೇಳಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಒಂದು 5ನೇ ಅಧಿಸೂಚನೆಯನ್ನು ತಿರಸ್ಕರಿಸಿದೆ. ಆದ್ರೆ ಇದು ಪರಿಹಾರ ಅಲ್ಲ ಅಂತ. ಖಂಡಿತ. ಇದಕ್ಕೆ ಮೊದಲು ಬಂದ ಸರ್ಕಾರಗಳು ಕೂಡ ಇದನ್ನು ವಿರೋಧಿಸಿದೆ. ಪ್ರತಿ ಸಲ ಕೂಡ ವರದಿಗಳು ಇದಾದಾಗ ಅದನ್ನು ವಿರೋಧಿಸಿ ಜನಗಳ ಒತ್ತಡದಿಂದ ವಿರೋಧಿಸಿ ರಾಜ್ಯ ಸರ್ಕಾರಗಳು ಕಲಿಸ್ತದೆ. ಆದ್ರೆ ಮತ್ತೆ ಮತ್ತೆ ಅಧಿಸೂಚನೆಗಳು ಬರ್ತಾನೆ ಇರ್ತದೆ. ಇದು ಮಾತ್ರ ಜನಗಳಿಗೆ ಯಾವ ರೀತಿ ಆಗ್ತದೆ ಏನು ಅಂತ ಒಂದು ಭಯದ ವಾತಾವರಣ ಉಂಟು. ಓಕೆ. ಇಲ್ಲಿಂದ ಎಷ್ಟು ಇದು ಹೋದ್ರೂ ಕೂಡ ಅಲ್ಲಿ ಹಸಿರು ಪೀಠ ಏನೋ ಹೇಳ್ತದೆ, ಅದೇ ಫೈನಲ್ ಆಗಿರ್ತದೆ ಮತ್ತೆ. ಹೌದು. ಸರ್ಕಾರಗಳು ನ್ಯಾಯಾಲಯಕ್ಕೆ ಆತರ ವರದಿ ಅವರಿಗೆ ಕೂಡ ಇಕ್ಕಟ್ಟಿನ ಸಂದರ್ಭ ಇರ್ಬೋದು ಅಂತ ಕಾಣ್ತದೆ. ಓಕೆ ಓಕೆ ಓಕೆ. ಈ ಬಗೆಗಿನ ಮತ್ತೆ ನಾವು ಏನಾದ್ರು ಕೇಳಿಲ್ಲ. ಓಕೆ, ಮತ್ತೆ ನಾವು ನಿಮ್ಮನ್ನು ಸಂಪರ್ಕಿಸಲಿಕ್ಕೆ ಇದ್ದೇವೆ ವಿಜಯರವರೇ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಆರಂಭದಲ್ಲಿ ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಈ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಗ್ರಾಮ ಸಭೆಗಳು, ಅದರ ಬಗ್ಗೆ ಗ್ರಾಮ ಸಭೆ ನಡೆದಿದೆ. ಅದರಲ್ಲಿ ಕೂಡ ಅದು 4-5 ಒಂದು ಆರಂಭ ಈ ಕಸ್ತೂರಿ ರಂಗನ್ ವರದಿಯ ಬಗ್ಗೆ. ಅದರಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ಗಳು ಕೂಡ ಅದನ್ನು ವಿರೋಧಿಸಿ ನಿರ್ಣಯ ಕೈಗೊಂಡು ಸರ್ಕಾರಕ್ಕೆ ಕಳಿಸಿವೆ. ಅದರ ನಂತರ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಸಭೆ ಕೂಡ ಆಗಿತ್ತು. ಅದರಲ್ಲಿ ಕೂಡ ವರದಿಯನ್ನು ತಿರಸ್ಕಾರ ಮಾಡಿ ಸರ್ಕಾರಕ್ಕೆ ನಿರ್ಣಯ ಹೋಗಿದೆ. ಈಗ ಮತ್ತೆ ಕಸ್ತೂರಿ ರಂಗನ್ ವರದಿಯ ವಿಚಾರ ಜಾರಿಗೆ ಬಂದಿರುವುದರಿಂದ ಜನರಿಗೆ ನಾವು ಕೃಷಿ ಭೂಮಿಯನ್ನು ಕಳೆದುಕೊಳ್ಳುತ್ತೇವೆ ಅನ್ನುವಂಥ ಒಂದು ಆತಂಕ ಮನೆ ಮಾಡಿದೆ ಅವರಲ್ಲಿ. ಓಕೆ ಓಕೆ. ಅದರ ಬಗ್ಗೆ ಅಂದ್ರೆ ಅಧಿಕಾರಿಗಳು ಇಲ್ಲಿಗೆ ಬಂದು ಪರಿಶೀಲನೆ ನಡೆಸಿ ಸಮೀಕ್ಷೆ ನಡೆಸಿ ಮತ್ತೆ ವರದಿಯನ್ನು ಅದಕ್ಕೆ ಬೇಕಾದಂತ ನೀತಿಯನ್ನು ಜಾರಿಗೊಳಿಸಬೇಕು ಅಂತ ಅವರ ಒಂದು ಅನಿಸಿಕೆ ಕೂಡ ಆಗಿರುವಂಥದ್ದು. ಓಕೆ, ಮುಂದಿನ ಸುದ್ದಿಗೆ ನಾವು ಹೋಗ್ಲಿಕ್ಕೆ ಇರುವಂಥದ್ದು. ಓಕೆ, ಪುತ್ತೂರಿನಲ್ಲಿ 2ನೇ ವರ್ಷದ ಪಿಲಿಗೊಬ್ಬು ಬಹಳ ನವರಾತ್ರಿ ಬಂದಾಗ ಇದು ಏನು ಮಂಗಳೂರಿನಲ್ಲಿ ಒಂದಷ್ಟು ನಡೆಯುತ್ತಾ ಇತ್ತು ಈ ಹುಲಿವೇಷದ ಅಬ್ಬರದ ಕುಣಿತಗಳೆಲ್ಲ. ಆದರೆ ಪುತ್ತೂರಿಗೆ ಕೂಡ ಕಳೆದ 2-3 ವರ್ಷಗಳಿಂದ ಪರಿಚಯವಾಗಿರುವಂಥದ್ದು. ಏನು ಸಹಜ್ರಯವರಿದ್ದಾರೆ, ಅವರ ಸಾರಥ್ಯದಲ್ಲಿ ವಿಜಯ್ ಸಾಮ್ರಾಟ್ ಎನ್ನುವಂಥ ಒಂದು ಸಂಘಟನೆಯ ಮುಖಾಂತರವಾಗಿ 2ನೇ ವರ್ಷದ ಏನು ಪಿಲಿಗೊಬ್ಬು ಪುತ್ತೂರಿನ ಒಂದು ಮಹಾಲಿಂಗೇಶ್ವರ ದೇವರ ದೇವಮಾರು ಗದ್ದೆಯಲ್ಲಿ ನಡೀಲಿಕ್ಕೆ ಇರುವಂಥದ್ದು ನಾಡಿದ್ದು 5 ಮತ್ತು 6ನೇ ತಾರೀಕಿನಂದು ನಡೀಲಿಕ್ಕೆ ಇರುವಂಥದ್ದು. ಅದರ ಜೊತೆಗೆ ಬಹಳ ವಿಶೇಷವಾಗಿ ಈ ಒಂದು ಇವೆಂಟ್ನಲ್ಲಿ ಫುಡ್ ಫೆಸ್ಟ್ ಅನ್ನು ಕೂಡ, ಅಂದರೆ ಜನರು ಕೇವಲ ಹುಲಿವೇಷವನ್ನು ನೋಡಲಿಕ್ಕೆ ಮಾತ್ರ ಅಲ್ಲ, ಒಂದಷ್ಟು ಫುಡ್ಡನ್ನು ಆಸ್ವಾದಿಸಲಿಕ್ಕೆ ಕೂಡ, ಬೇರೆ ಬೇರೆ ರೀತಿಯಾದಂತಹ ಖಾದ್ಯಗಳನ್ನು ಆಸ್ವಾದಿಸಲಿಕ್ಕೆ ಕೂಡ ಜನರು ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಬಹಳ ಯಶಸ್ವಿಯಾಗಿ ಕಳೆದ ವರ್ಷ ನಡೆದಿರುವಂಥದ್ದು 1ನೇ ವರ್ಷ. ಈ ಬಾರಿ 2ನೇ ವರ್ಷದ ಒಂದು ಸಿದ್ಧತೆಯಲ್ಲಿ ಇದ್ದಾರೆ. ಇನ್ನು 1 ವಾರದಲ್ಲಿ ಸಾಕಷ್ಟು ಸಿದ್ಧತೆಗಳು ನಡೀಲಿಕ್ಕಿದೆ. ಹರೀಶನ್ ಅವರು ಅಕ್ಟೋಬರ್ 5ರಂದು ಈ ಬಾರಿ ಅಕ್ಟೋಬರ್ 5ರಂದು ಕಳೆದ ಬಾರಿ ಕೂಡ ಬಾರಿ ಯಶಸ್ವಿಯಾಗಿ ನಡೆದಿದೆ. ಜನರಿಗೆ ಹುಲಿ ಕುಣಿತದ ಜೊತೆಗೆ ಆಹಾರ ಮೇಳವನ್ನು ಸವಿಯುವಂತ ಒಂದು ಅವಕಾಶ ಸಿಕ್ಕಿತ್ತು. ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತ ಒಂದು ಸಿಹಿ ತಿನಿಸುಗಳು, ಖಾದ್ಯಗಳನ್ನು ಸೇವಿಸುವಂತ ಒಂದು ಅವಕಾಶ ಪುತ್ತೂರಿನ ಜಾತ್ರೆಯ ಬಳಿಕ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ಬೋದು. ಖಂಡಿತ ಖಂಡಿತ. ಸಾಕಷ್ಟು ಮಂದಿ ಜನರು ಕೂಡ ಸೇರಿದ್ರು. ಹೌದು, ಅದೇ ಬೇರೆ ಬೇರೆ ಊರಿನವರು ಕೂಡ ಬಂದು ಪುತ್ತೂರಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶ ಕೂಡ ಸಿಕ್ಕಿದೆ.
ಒಂದು ಉತ್ತಮ ರೀತಿಯಲ್ಲಿ ನಡೀಲಿ ಅಂತ ನಾವು ಕೂಡ ಅದರಲ್ಲಿ ಒಂದಷ್ಟು ಸೆಲೆಬ್ರಿಟೀಸ್ಗಳನ್ನು ಕೂಡ ಹೌದು ಚಲನಚಿತ್ರ ತಂಡದವರು ಕೂಡ ಆಗಿರ್ಬೋದು, ಬೇರೆ ಬೇರೆ ಕಳೆದ ದಿವಸ ಕೂಡ ರಾಜ್ ಶೆಟ್ಟರ್ ಆಗಿರ್ಬೋದು, ಅವರು ಕೂಡ ಬಂದು ಆ ಒಂದು ತಾಸೆ ಪೆಟ್ಟಿಗೆ ಕುಣಿತ ಮಾಡುವಂತ ದೃಶ್ಯಗಳು, ಅಂದ್ರೆ ಜನರಿಗೆ ಅದೊಂದು ರೀತಿಯ ಮನೋರಂಜನೆ, ಎಲ್ಲವೂ ಕೂಡ ಒಂದೇ ರೀತಿ ನೋಡಿದಂತೆಲ್ಲ ಒಂದು ರೀತಿ ವಿಭಿನ್ನತೆ ಇರಲಿ. ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ಜನರು ಕೂಡ, ಈ ಭಾಗದ ಜನರು ಕೂಡ ಹುಲಿ ವೇಷಕ್ಕೆ ಮಾರು ಹೋಗುವಂತಹ, ಹುಲಿ ವೇಷದ ಕುಣಿತಕ್ಕೆ ಮಾರು ಹೋಗುವಂತಹ ಒಂದು ಪರಿಸ್ಥಿತಿ ಕೂಡ ಆ ಒಂದು ದೃಶ್ಯಾವಳಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಕಳೆದ ಬಾರಿ ಆ ದೃಶ್ಯಾವಳಿ ನೋಡಿದ್ರೆ ಭಯಂಕರ ಜನ ಸೇರಿದ್ರು, ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ರು. ಪುತ್ತೂರಿನ ಜಾತ್ರೆಗೆ ಜನ ಬರುವ ರೀತಿಯಲ್ಲಿ ಒಂದು ಈ ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ರು. ಓಕೆ ಸರ್, ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಆ ಪಿಲಿಗೊಬ್ಬು ಆ ಒಂದು ಸಮಿತಿ ಏನಿದೆ ಅದರ ಅಧ್ಯಕ್ಷರಾಗಿರುವಂತ ಉಮೇಶ್ ನಾಯಕ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. 2ನೇ ವರ್ಷದ ಪಿಲಿಗೊಬ್ಬು ಕಾರ್ಯಕ್ರಮದ ಸಿದ್ಧತೆಯಲ್ಲಿದ್ದೀರಾ? ಹೌದು. ಇನ್ನು ಒಂದು ವಾರದಲ್ಲಿ ಏನು ಆ ಕಾರ್ಯಕ್ರಮ ಅನಾವರಣಗೊಳ್ಳಿಕ್ಕೆ ಇದೆ ಪುತ್ತೂರಿನಲ್ಲಿ, 2ನೇ ವರ್ಷದ್ದು. ಹೌದು ಸರ್. ಕಳೆದ ಬಾರಿ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಿದಂತೆ ಜನರೇ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ, ನಮ್ಮ ಮಾಧ್ಯಮದ ಮುಖಾಂತರವೂ ಕೂಡ ಜನರು ಮಾಹಿತಿ ಹಂಚಿಕೊಂಡಿದ್ದಾರೆ. ಸೊ 1ನೇ ವರ್ಷದ ಯಶಸ್ಸಿನ ಬಳಿಕ 2ನೇ ವರ್ಷದ ಸಿದ್ಧತೆ ಹೇಗಿದೆ ಸರ್? ಪ್ರಥಮವಾಗಿ ಎಲ್ರಿಗೂ ಗೌರವಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಹಾಗೂ ಪುತ್ತೂರು ಹಾಗೂ ಹತ್ತೂರ ಜನತೆಯ ಆಶೀರ್ವಾದ ಹಾಗೂ ಸಹಕಾರದಿಂದ ಕಳೆದ ವರ್ಷದ ಪಿಲಿಗೊಬ್ಬು ಹಾಗೂ ಪುತ್ತೂರು ಫುಡ್ ಫೆಸ್ಟಿವಲ್ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ನಮ್ಮ ಯುವ ನಾಯಕರಾಗಿರುವಂತಹ ಸಹಜ್ ರೈ ಬಳಜ್ಜ ಇವರ ಒಂದು ಅಪೂರ್ವ ಅಥವಾ ವಿನೂತನ ಕಲ್ಪನೆ ಈ ಪಿಲಿಗೊಬ್ಬು ಹಾಗೂ ಪುತ್ತೂರು ಫುಡ್ ಫೆಸ್ಟಿವಲ್. ಈ ಒಂದು ವಿನೂತನ ಯೋಚನೆಯಲ್ಲಿ ಕಳೆದ ವರ್ಷ ಹಮ್ಮಿಕೊಳ್ಳಲಾದಂತ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಆ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಭರದಿಂದ ಪೂರ್ವ ಸಿದ್ಧತೆಗಳು ಸಾಗ್ತಾ ಇದೆ. ಓಕೆ ಸರ್. ಈ ಬಾರಿ ಏನಾದರೂ ವಿಭಿನ್ನತೆ ಇದೆಯಾ ಸರ್? ಹೇಗೆ ವಿಭಿನ್ನವಾಗಿ ಏನಾದರೂ ಆಯೋಜಿಸಿದ್ದೀರಾ, ಅಲ್ಲ ಕಳೆದ ಬಾರಿ ನಡೆದ ಹಾಗೆ ನಡೀತಾ ಇದೆಯಾ ಅಂತ? ಕಳೆದ ಬಾರಿ ನಮ್ಮ ಅತ್ಯಂತ ಪರಿಶ್ರಮ ಮತ್ತೆ ಇತಿಮಿತಿಯನ್ನ ಮೀರಿ ಕೂಡ ನಾವು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ. ವಿಜಯ್ ಸಾಮ್ರಾಟ್ ಸಂಸ್ಥೆಯ ಸರ್ವ ಸದಸ್ಯರ ಸಹಕಾರ ಸಿಕ್ಕಿದೆ ಕಳೆದ ವರ್ಷ. ಈ ವರ್ಷ ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ಬರುವಂತ ಅತಿಥಿಗಳಾಗಿರ್ಬಹುದು, ಆಗಿರ್ಬಹುದು ಎಲ್ರಿಗೂ ಕೂತ್ಕೊಳ್ಳಿಕ್ಕೆ ಅತ್ಯಂತ ದೊಡ್ಡ ರಾಜಗಾಂಭೀರ್ಯದ ಸಭಾಂಗಣವನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಆ ಮಧ್ಯದಲ್ಲಿ ಯಾವುದೇ ಅಡೆತಡೆಗಳು, ಕಂಬಗಳು ಯಾವುದೇ ಬರುವುದಿಲ್ಲ. ಅದರಲ್ಲಿ ಸುಮಾರು 30,000 to 35,000 ಚದರ ಅಡಿಯ ಭವ್ಯ ರಾಜಗಾಂಭೀರ್ಯದ ಸಭಾಂಗಣವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಸುಮಾರು 50 ಆಹಾರ ಮಳಿಗೆಗಳನ್ನು ಕೂಡ ನಾವು ಸಿದ್ಧತೆ ಮಾಡ್ತಾ ಇದ್ದೇವೆ. ರಾಜ್ಯದ ವಿವಿಧ ಭಾಗಗಳಿಂದ ಅನೇಕ ಆಹಾರ ಮಳಿಗೆಯ ಮಾಲಕರು ನಮ್ಮನ್ನು ಸಂಪರ್ಕಿಸಿ ರುಚಿಯಾದ ಶುಚಿಯಾದ ಆಹಾರ ಮಳಿಗೆಗಳನ್ನ ಹಾಕುವಂತ ಒಂದು ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಓಕೆ ಸರ್, ಆಗ್ಲಿ, ಒಳ್ಳೆ ರೀತಿಯಲ್ಲಿ ಆಗ್ಲಿ ಅಂತ ಸರ್. ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಏನಾದ್ರೂ ಅವಕಾಶ ಉಂಟು ಜನರಿಗೆ ಸರ್? ಖಂಡಿತವಾಗಿಯೂ ಪುತ್ತೂರಿನ ಪ್ರಮುಖ ದೃಶ್ಯ ಮಾಧ್ಯಮದಲ್ಲಿ ಈ ಕಾರ್ಯಕ್ರಮವು ನೇರ ಪ್ರಸಾರಗೊಳ್ಳಲಿದೆ. ಪುತ್ತೂರು ಹಾಗೂ ಹತ್ತೂರಿನ ಎಲ್ಲ ಜನರು ಇದರಲ್ಲಿ ಭಾಗಿಯಾಗಬೇಕು ಹಾಗೂ ಸಂತೋಷವನ್ನ ಪಡಿಬೇಕಂತ ಹೇಳುವಂತ ಆಶಯ ನಮ್ಮದಾಗಿದೆ. ಎಲ್ರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸೆಲೆಬ್ರಿಟಿಗಳು ಯಾರಾದ್ರೂ ಬರ್ತಾರ ಅಂತ ಈ ಬಾರಿ? ಹೌದು, ಖಂಡಿತವಾಗಿ ನಮ್ಮ ಸ್ಯಾಂಡಲ್ವುಡ್ ಹಾಗೂ ಕೋಸ್ಟಲ್ ವುಡ್ಡಿನ ಅನೇಕ ತಾರಾಗಣ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ತಮಗೆ ಹೇಳ್ತೇವೆ. ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್ ತಮ್ಮ ಮಾಹಿತಿಗಾಗಿ. ಧನ್ಯವಾದಗಳು. ಓಕೆ ಸರ್, ಅತ್ಯಂತ ಒಳ್ಳೆ ರೀತಿಯಲ್ಲಿ ನಡೆಯಲಿ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಸಂಘಟನೆ ಆಗಲಿ ಅಂತ ನಮ್ಮದು ಕೂಡ ಆಶಯ. ಅಲ್ಲದೆ ಈ ಕಾರ್ಯಕ್ರಮ ಕೂಡ ನಮ್ಮ ಸುದ್ದಿ ನ್ಯೂಸ್ ಮುಖಾಂತರ ಕೂಡ ಕಳೆದ ವರ್ಷವೂ ಕೂಡ ನೇರ ಪ್ರಸಾರಗೊಂಡಿತ್ತು. ಲಕ್ಷಾಂತರ ಮಂದಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೋಡಿದ್ದಾರೆ, ವೀಕ್ಷಣೆ ಮಾಡಿದ್ದಾರೆ ಈ ಪಿಲಿಗೊಬ್ಬು ಕಾರ್ಯಕ್ರಮ. ಅದಲ್ಲದೆ ಅಲ್ಲಿಯ ವಿಶೇಷತೆಗಳ ಬಗ್ಗೆ ನಮ್ಮ ಇಲ್ಲಿಯ ನಿರೂಪಕರು ಹೋಗಿ ವಿಶೇಷ ವರದಿಗಳನ್ನು ಕೂಡ ಮಾಡಿದ್ದಾರೆ. ಈ ಒಂದು ವರದಿಗಳನ್ನು ಕೂಡ ಅಂದರೆ ಕೆಲವೊಂದಷ್ಟು ಹುಲಿ ಕುಣಿತಗಳಾಗಿರ್ಬೋದು, ಅಲ್ಲಿಯ ಸ್ಪೆಷಾಲಿಟಿಗಳು, ಆ ಫುಡ್ ಫೆಸ್ಟ್ ಆಗಿರ್ಬೋದು, ಅಥವಾ ಅಲ್ಲಿ ಬಂದಂತಹ ಅತಿಥಿಗಳು ಯಾವ ರೀತಿಯಾಗಿ ಸ್ಟೆಪ್ಗಳನ್ನು ಹಾಕಿದ್ದಾರೆ, ಸೊ ಅದನ್ನು ಕೂಡ ನಾವು ಒಂದು ಮಾಡಿ ಚಾನೆಲ್ ಮುಖಾಂತರ ಕೊಟ್ಟಿದ್ದೇವೆ. ಸಾಕಷ್ಟು ವೀಕ್ಷಕರು ಅದಕ್ಕೆ ಕೂಡ ಸ್ಪಂದನೆಯನ್ನು ಕೊಟ್ಟಿದ್ದಾರೆ, ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಓಕೆ, ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ವರದಿಗಾರರಾಗಿರುವಂತಹ ಲೋಕೇಶ್ ಬನ್ನೂರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಅವರು ನಮಸ್ತೆ.
ನಮಸ್ತೆ. ಓಕೆ, ಪಿಲಿಗೊಬ್ಬು ಆಯೋಜನೆ ಈ ಬಾರಿ ಹೇಗಾಗ್ತಾ ಉಂಟು ಪುತ್ತೂರು ದೇವಸ್ಥಾನದ ಗದ್ದೆಯಲ್ಲಿ ಲೋಕೇಶ್ ಅವರೇ? ಅದೇ ಈ ಬಾರಿಯೂ ಕೂಡ ಅದ್ದೂರಿಯಲ್ಲಿ ನಡೀತಾ ಇದೆ. ಈಗಾಗಲೇ ಅಲ್ಲಿ ಸಿದ್ಧತೆ ಎಲ್ಲ ಬಾರಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಅಂದ್ರೆ ಇದಕ್ಕೆ ಪೂರಕವಾಗಿ ಅಂತ ಹೇಳಿದ್ರೆ ಕಳೆದ ವರ್ಷ ಆದದ್ದು ಪಿಲಿಗೊಬ್ಬು ಆರಂಭ ಸಾಧಾರಣ 13 ಗಂಟೆಗಳ ನಿರಂತರ ಸ್ಪರ್ಧೆ ಕಾರ್ಯಕ್ರಮ ನಡೀತು ಅಲ್ಲಿ. ಅಂದ್ರೆ ತುಳುನಾಡಿನಲ್ಲಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಒಂದು ಇರುವ ಜನಪದ ಒಂದು ಹುಲಿವೇಷ ಕುಣಿತ ಇದು. ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇವರು ಸಹಜ್ ರೈ ಬಾಲಾಜಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ. ಜನರಿಂದ ಯಾವ ರೀತಿ ಸ್ಪಂದನೆ ಇತ್ತು ಲೋಕೇಶ್ ಅವರೇ? ಈಗ ಕಳೆದ ಸಾಕಷ್ಟು ವರ್ಷಗಳಿಂದ ಈಗ ಮಂಗಳೂರು ದಸರಾ ಬಂದಾಗ ಅಲ್ಲಿ ಹುಲಿವೇಷಗಳನ್ನು ನೋಡ್ತಾ ಇದ್ರು ಜನರು, ಈ ಭಾಗದಿಂದಲೂ ಮಂಗಳೂರಿಗೆ ಹೋಗ್ತಾ ಇದ್ರು. ಆದ್ರೆ ಈಗ ಪುತ್ತೂರಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆಗಳಿಗೆ ಜನರಿಂದ ಯಾವ ರೀತಿ ಸ್ಪಂದನೆ ಇತ್ತು? ಜನರಿಂದ ಕೂಡ ಉತ್ತಮ ಸ್ಪಂದನೆ ಇತ್ತು. ಅಂದ್ರೆ ಆ ಕಾರ್ಯಕ್ರಮ ಆಗ್ತಾ ಇರುವಾಗ ಇಲ್ಲಿ ಕೂಡ ಜನ ಫುಲ್ ಕ್ರೌಡ್ ಆಗಿತ್ತು ಅಲ್ಲಿ. ಅಂದ್ರೆ ಬಂದವರು ಕೂಡ ಸೆಲೆಬ್ರಿಟಿಗಳು ಮತ್ತೆ ಆ ವೇದಿಕೆಯಲ್ಲಿ ಕುಣಿಯುವಂತದ್ದು, ಆ ರೀತಿಯ ಒಂದು ವಿಶೇಷ ಒಂದು ಆಕರ್ಷಣೆ ಆಗಿತ್ತು ಅದು. ಅಂದ್ರೆ ಕಳೆದ ಸಲ ನಿಮಗೆ ಅಲ್ಲಿ ಆ ಕಾರ್ಯಕ್ರಮ ನಡೀತು. ಅಂದ್ರೆ ಅಲ್ಲಿ ಪ್ರಥಮ ಪ್ರೈಸ್ ಅನ್ನು ಇವರು ಉಳಿಯತ್ನವರು ಪಡೆದುಕೊಂಡಿದ್ರು. ಸೆಕೆಂಡ್ ಪ್ರೈಸ್ ಅನ್ನು ಪೊಳಲಿ ಅವರು ಪಡ್ಕೊಂಡ್ರು ಟೈಗರ್ಸ್. ಅದ್ರ ತೃತೀಯ ಸ್ಥಾನವನ್ನು ಕಲ್ಲೇಗದವ್ರು ಪಡ್ಕೊಂಡ್ರು ಟೈಗರ್ಸ್. ಅದು ಕಳೆದ ಬಾರಿ. ಈ ಬಾರಿ ನೋಡ್ಬೇಕು ಅಂದ್ರೆ ಒಂದೊಂದು ತಂಡಕ್ಕೆ ವ್ಯವಸ್ಥಿತವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದ. ಅಂದ್ರೆ 10 ನಿಮಿಷ ಒಂದೊಂದು ಬೇರೆ ಬೇರೆ ರೀತಿಯ ಒಂದು ಸ್ಪರ್ಧೆಯನ್ನು ನೀಡುವಾಗ ಈ ಬಾರಿ ಕೂಡ ಅದು ಅದೇ ರೀತಿ ನಡೀಬಹುದು. ಅದೇ ರೀತಿ ನಡೀಬಹುದು ಈ ಬಾರಿ ಕೂಡ. ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಈ ಸತಿ ಇನ್ನು ಕೂಡ. ಓಕೆ, ಥ್ಯಾಂಕ್ ಯು ಲೋಕೇಶ್ ಅವರೇ ತಮ್ಮ ಮಾಹಿತಿಗೆ. ಓಕೆ, ನಾವು ಮತ್ತೆ ಮುಂದಿನ ಸುದ್ದಿಗೆ ಹೋಗೋಣ. ಪುತ್ತೂರಿನಲ್ಲಿ ಶುಭಾರಂಭಗೊಳ್ಳಲಿದೆ ಶ್ರೀ ಪ್ರಗತಿ ವಿಸ್ತಾರ ಏವಿಯೇಷನ್ ಕಾಲೇಜು, ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜು. ಬಹುಶಃ ಪುತ್ತೂರಿನಲ್ಲಿ ಇದು ಬಹಳ ವಿಶೇಷ ಅಂತ ಹೇಳ್ಬೋದು. ಏವಿಯೇಷನ್ ಕಾಲೇಜು ಅಂದರೆ ವಿಮಾನಯಾನ ಸಂಸ್ಥೆಯಲ್ಲಿ ದುಡಿಬೇಕಾದ್ರೆ, ಉದ್ಯೋಗವನ್ನು ಮಾಡಬೇಕಾದ್ರೆ ಈ ಒಂದು ಕೋರ್ಸನ್ನು ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಪುತ್ತೂರಿನಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಇದೆ. ಸೊ ಅವರು ಆಲ್ರೆಡಿ ಅವರೊಂದು ಯೋಜನೆಯೊಂದನ್ನು ಪರಿಚಯಿಸ್ತಾ ಇದ್ದಾರೆ. ಆ ಒಂದು ಪುತ್ತೂರಿನ ಇತಿಹಾಸದಲ್ಲಿ ಹೊಸ ಭಾಷ್ಯವನ್ನು ಬರೆದು ಇತಿಹಾಸ ಸೃಷ್ಟಿಸಿದಂತಹ ಒಂದು ಸಂಸ್ಥೆ ಅಂತ ಹೇಳಲಾಗಿರುವಂಥದ್ದು ಪ್ರಗತಿ ಸ್ಟಡಿ ಸೆಂಟರ್. ಅವರೊಂದು ಮುಖಾಂತರವಾಗಿ ಅದರ ಜೊತೆಗೆ ವಿಸ್ತಾರ ಸಂಸ್ಥೆಯ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈ ಒಂದು ಕಾಲೇಜನ್ನು ಆರಂಭಿಸಲಿಕ್ಕೆ ಪುತ್ತೂರಿನಲ್ಲಿ ಯೋಜನೆಯನ್ನು ರೂಪಿಸಿದ್ದಾರೆ. ಅದರ ಬಗ್ಗೆ ಮಾತನಾಡಲಿಕ್ಕೆ, ಮಾಹಿತಿ ಕೊಡಲಿಕ್ಕೆ ಪ್ರಗತಿ ಸ್ಟಡಿ ಸೆಂಟರ್ನ ಅದರ ಜೊತೆಗೆ ಈ ಒಂದು ಕಾಲೇಜಿನ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಲ್ಲಿಯ ಮುಖ್ಯಸ್ಥರಾಗಿರುವಂತಹ PV ಗೋಕುಲ್ನಾಥ್ರವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸರ್, ನಮಸ್ತೆ. 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 ಈಗ ಪುತ್ತೂರಿನ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಎನ್ನುವಂಥದ್ದು ಒಂದು ವಿಶಿಷ್ಟ ಮತ್ತು ವಿಭಿನ್ನವಾದಂತಹ ಶಿಕ್ಷಣ ಸಂಸ್ಥೆ. ತಾವು ಎಲ್ರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಅದು ಶಿಕ್ಷಣವನ್ನು ಕೊಡ್ತಾ ಇರುವಂಥದ್ದು ಅನ್ನೋದು. ಅಂದರೆ ಏನು ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಂತ ಯಾರಿದ್ದಾರೆ ಅವರನ್ನು ಮುಂದೆ ಬರಿಸಿ, ಅವರನ್ನು ಉತ್ತೀರ್ಣಗೊಳಿಸಿ, ಅವರಿಗೆ ರ್ಯಾಂಕ್ ಬೋಳಿಸುವಂತಹ ಒಂದು ಕಾರ್ಯವನ್ನು ಪ್ರಗತಿ ಸ್ಟಡಿ ಸೆಂಟರ್ ಮಾಡ್ತಾ ಇರುವಂಥದ್ದು. ಈಗ ಅದರ ಜೊತೆಗೆ ಪುತ್ತೂರಿಗೆ ಇನ್ನೊಂದು ಕೊಡುಗೆಯನ್ನು ಕೊಡಲಿಕ್ಕೆ ತಾವು ಮುಂದಾಗಿದ್ದೀರಾ. ಆ ಕೊಡುಗೆ ಏನು ಅಂತ ತಮ್ಮ ಮಾತಿನಲ್ಲಿ ಹೇಳಿ ಸರ್. ಖಂಡಿತವಾಗ್ಲು. ಮೊದಲಾಗಿ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ಅಂತ ಹೇಳೋ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ಅದರಲ್ಲಿ ನಿರೂಪಕರಾಗಿರ್ತಕ್ಕಂತ ಉಮೇಶ್ ಅಣ್ಣ ಅವರೇ ಹಾಗೂ ಹರೀಶ್ ಬಾರಿಂಜ್ ಅವರೇ, ನಿಮಗೆ ಮೊದಲದಾಗಿ ಪ್ರಗತಿ ಸ್ಟಡಿ ಸೆಂಟರ್ ವತಿಯಿಂದ ನಿಜವಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಇವಾಗ ನಿಮಗೆ ಗೊತ್ತಿರುವ ಹಾಗೆ ಕಳೆದ 18 ವರ್ಷಗಳಿಂದ ಈ ಪ್ರಗತಿ ಸ್ಟಡಿ ಸೆಂಟರ್ ಅಂತ ಹೇಳುವ ಈ ವಿದ್ಯಾಸಂಸ್ಥೆ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಅಂತ ಹೇಳಬಹುದು. ಯಾಕೆಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಕಾರಣಗಳಿಂದ ಎಡವಿ ಮಕ್ಕಳು ನಮ್ಮಲ್ಲಿ ಬಂದಿರ್ತಾರೆ. ಅಂತ ಮಕ್ಕಳಿಗೆ ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಈ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರುವಂತ ಕೆಲಸವನ್ನ ನಾವು ಕಳೆದ 18 ವರ್ಷಗಳಿಂದ ಮಾಡಿ ಯಶಸ್ವಿಯನ್ನ ಗಳಿಸಿದ್ದೇವೆ. ಈ ವಿದ್ಯಾರ್ಥಿಗಳು ನಮ್ಮಲ್ಲಿ ಹೇಳಿ ಸರ್ ಕೇಳ್ತಾ ಇದೆ. ಈ ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲಿತು ಮುಂದಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿಗೆ ನಮ್ಮ ಜವಾಬ್ದಾರಿ ಮುಗಿಲಿಲ್ಲ ಅಂತ ಹೇಳುದು ನನ್ನ ಅಭಿಪ್ರಾಯ ಹಾಗೂ ನಮ್ಮ ಸಂಸ್ಥೆಯ ಎಲ್ಲಾ ಉಪನ್ಯಾಸಕರು ಹಾಗೂ ನಮ್ಮ ಪ್ರಾಂಶುಪಾಲರಾಗಿರ್ತಕ್ಕಂಥ ಹೇಮಲತಾ ಮೇಡಮ್ ಅವರ ಅಭಿಪ್ರಾಯ.
ಯಾಕೆಂತ ಹೇಳಿದ್ರೆ ಮಕ್ಕಳು ನಮ್ಮಲ್ಲಿ ಫೇಲ್ ಆಗಿ ಬಂದ ಮಕ್ಕಳನ್ನ ಸಮಾಜದಲ್ಲಿ ನೋಡುವ ರೀತಿಯೇ ಬೇರೆ ಇದೆ. ಅವರನ್ನ ಅವರ ಮುಂದಿನ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಉದ್ಯೋಗದಲ್ಲಿ ಕೂರಿಸುವಂತ ಜವಾಬ್ದಾರಿ ಕೂಡ ನಮ್ಮದು ಅಂತ ನನ್ನ ಭಾವನೆ. ಓಕೆ ಸರ್. ಈ ನಿಟ್ಟಿನಲ್ಲಿ ನಾವು ಸ್ಕೈ ಬರ್ಡ್ ಏವಿಯೇಷನ್ ಅಂತ ಹೇಳುವ ಒಂದು ಸಂಸ್ಥೆಯನ್ನ ನಾವು ಕಳೆದ 14 ವರ್ಷಗಳಿಂದ ನಾವು ಪರಿಚಯ ಮಾಡಿದ್ದು ಪುತ್ತೂರಲ್ಲಿ. ಏವಿಯೇಷನ್ ಅಂತ ಹೇಳುವ ವಿಮಾನಯಾನದ ಒಂದು ಪದವಿ ಇರಬಹುದು, ಡಿಪ್ಲೊಮಾ ಇರಬಹುದು, ಪರಿಚಯ ಮಾಡಿದ ಒಂದು ಹೆಗ್ಗಳಿಕೆ ನಮ್ಮದೇ ಸರ್. ಯಾಕೆಂತ ಹೇಳಿದ್ರೆ ಒಮ್ಮೆ ನಾನು ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಫ್ಲೈಟ್ ಅಲ್ಲಿ ಬರುವಾಗ ಏರೋಸ್ಟಸ್ ನವ್ರ ಹತ್ರ ಮಾತಾಡಿದೆ. ನೀವು ಎಲ್ಲಿ ನಿಮ್ಮ ಈ ಶಿಕ್ಷಣವನ್ನ ಮಾಡಿದ್ದೀರಾ ಅಂತ ಕೇಳಿದೆ. ಆ ಟೈಮಲ್ಲಿ ಅವ್ರು ಹೇಳ್ತಾರೆ ಸ್ಕೈ ಬರ್ಡ್ ಏವಿಯೇಷನ್ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ. ಆಗ ನಾನು ಆ ಬ್ಯಾಂಗ್ಳೂರಲ್ಲಿ ಬಂದು ಹೇಳಿದ ತಕ್ಷಣ ನಾನು ಅದೇ ದಿವಸ ನಾನು ಈ ಸಹಕಾರ್ ನಗರ್ ಬ್ಯಾಂಗ್ಳೂರ್ ಅಂತ ಹೇಳುವ ನಮ್ಮ ಏರ್ಪೋರ್ಟ್ ಪಕ್ಕದಲ್ಲಿ ಅಲ್ಲಿಗೆ ಹೋದಾಗ ಈ ವಿದ್ಯಾಸಂಸ್ಥೆಯ ಮುಖ್ಯಸ್ಥರನ್ನ ಮಾತಾಡಿಸಿದಾಗ ಎಲ್ಲ ಮಾಹಿತಿಯನ್ನ ಪಡೆದು ಒಂದು ಆಫ್ಟರ್ PUC ನೆಕ್ಸ್ಟ್ ವಾಟ್ ಅಂತ ಹೇಳಿ ಒಂದು ಪ್ರೋಗ್ರಾಮಿಗೆ ಅವರನ್ನು ನಾನು ಪುತ್ತೂರಿಗೆ ಕಳೆದ 14 ವರ್ಷಗಳ ಹಿಂದೆ ಕರಿತೇನೆ ನಾನು. ಆಗ ಅವರು ಎಲ್ಲ ಮಾಹಿತಿ ಕೊಟ್ಟರು. ನಮ್ಗೆಲ್ರಿಗೂ ಅದು ಬಹಳ ಒಂದು ಸಂತೋಷ ಹಾಗೂ ಒಂದು ಒಳ್ಳೆಯ ವಿಚಾರ ಅಂತ ತಿಳ್ಕೊಂಡು ನನ್ನ ಆ ವರ್ಷದ ಮಕ್ಕಳಲ್ಲಿ ಇದರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬಿಟ್ಟು ಒಂದು ಹುಡುಗ ಚೇತನ್ ಅಂತ ಹೇಳುವ ಹುಡುಗ ಈ ಕೋರ್ಸಿಗೆ ಹೋಗ್ತಾನೆ. ಅವನು ಇವತ್ತು ಏರ್ ಇಂಡಿಯಾದಲ್ಲಿ 1.5 ಲಕ್ಷ ಸಂಬಳ ಡ್ರಾ ಮಾಡ್ತಾ ಇದ್ದಾನೆ. ಹಾಗೆ ಪ್ರತಿ ವರ್ಷ ಅನೇಕ ವಿದ್ಯಾರ್ಥಿಗಳು ಈ 14 ವರ್ಷದಲ್ಲಿ ಹೋಗಿ ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಏರ್ಲೈನ್ಸ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹೌದು. ಈ ಹಿನ್ನೆಲೆಯಲ್ಲಿ ಪುತ್ತೂರಿಗೂ ಕೂಡ ಇದರ ಒಂದು ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಇದರ ಬಗ್ಗೆ ಒಂದು ತಾವು ಕೂಡ ಮುನ್ನಡಿ ಇಟ್ಟಿರುವಂತದ್ದು. ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ನಮಗೆ ಇವಾಗ ಇರುವ ಪ್ರಗತಿ ಸ್ಟಡಿ ಸೆಂಟರ್ ನ ಧರ್ಮಸ್ಥಳ ಬಿಲ್ಡಿಂಗ್ ಅಲ್ಲಿ ಈ ಒಂದು ಅಂದ್ರೆ ಏವಿಯೇಷನ್ ಕೋರ್ಸ್ ಅನ್ನ ಮಾಡಬೇಕಾದ್ರೆ ಸ್ಥಳಾವಕಾಶದ ಕೊರತೆ ಇದೆ. ಅಲ್ಲದೆ ಇದರ ಬಗ್ಗೆ ನಾನು 14 ವರ್ಷದಿಂದ ಬಹಳ ಒಂದು ಸ್ಟಡಿ ಮಾಡಿದ ನಂತರ ಒಂದು ನಿರ್ಧಾರಕ್ಕೆ ನಾನು ಕಳೆದ 2 ವರ್ಷಗಳ ಹಿಂದೆ ಬಂದಿದ್ದೆ. ಏನಂದ್ರೆ ಪುತ್ತೂರಿನ ಅವರು ಬೆಂಗಳೂರಿಗೆ ಹೋಗಿ ಕಲಿಯುವಾಗ ಆ ಒಂದು ವೆಚ್ಚ ಕೂಡ ಬಹಳ ಆಗುತ್ತೆ. ಎಲ್ಲರಿಂದಲೂ ಅದನ್ನು ಭರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಹೌದು. ಹಾಗಿರುವಾಗ ಆ ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳಿರ್ಬೋದು, ಬಡ ಮಕ್ಕಳಿರ್ಬೋದು, ಎಲ್ಲರಿಗೆ ಕೈಗೆಟುಕುವ ರೀತಿಯಲ್ಲಿ ಪುತ್ತೂರಿನ ಮಕ್ಕಳಿಗೆ ಪುತ್ತೂರಲ್ಲೇ ಈ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳೋ ಉದ್ದೇಶವನ್ನ ನಾನು ಹೊಂದಿಕೊಂಡಿದ್ದೆ. ಪ್ರಾರಂಭದಲ್ಲಿ ಅವರು ಪುತ್ತೂರಲ್ಲಿ ಒಂದು ಬ್ರಾಂಚ್ ಸ್ಟಾರ್ಟ್ ಮಾಡಬೇಕಾದ್ರೆ ಏರ್ಪೋರ್ಟ್ ಇದು ಕ್ಲಿಯರೆನ್ಸ್ ಬೇಕು, ಇದೆಲ್ಲ ಮಂಗಳೂರು ಏರ್ಪೋರ್ಟ್ ಇದೆಲ್ಲ ಒಂದು ನಮಗೆ ಒಂದು ಸಮಸ್ಯೆ ಆಗಿ ಇತ್ತು. ಆದ್ರೆ ಅದರ ನಂತರ 1 ವರ್ಷಗಳ ಹಿಂದೆ ಅವರನ್ನು ಸಂಪರ್ಕ ಮಾಡಿದಾಗ, ನಿರಂತರ ಸಂಪರ್ಕದ ನಂತರ ಅವರು ಮಂಗಳೂರು ಏರ್ಪೋರ್ಟಿನ ಒಂದು ಕ್ಲಿಯರೆನ್ಸ್ ನಮಗೆ ಅಯಾಟಾ ಕಂಪನಿಯಿಂದಲೂ ಬಂತು ಮತ್ತು AASC ಅಂತ ಕರಿತೇವೆ, ಏರೋಸ್ಪೇಸ್ ಅಂಡ್ ಏವಿಯೇಷನ್ ಇನ್ ಸೆಕ್ಟರ್ ಸ್ಕಿಲ್ ಅಂತ ಬಂದಿದೆ. ಹೌದು, ಅದು ನಮ್ಮ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಡೆಲ್ಲಿದು NSDC ಅಂಡ್ರಿಗೆ ಬರುತ್ತೆ. ಸೊ ಇದರ ಅಂಡ್ರಿಗೆ ನಾವು ವಿವಿಧ ಕೋರ್ಸುಗಳನ್ನ ನಾವು ಈಗ ಪುತ್ತೂರಲ್ಲೇ ಕೊಡುವಂತ ಅವಕಾಶ ನಮಗೆ ಸಿಕ್ಕಿದ್ದು ಅದು ನಮ್ಮ ಮಹಾಲಿಂಗೇಶ್ವರನ ಒಂದು ಆಶೀರ್ವಾದವೇ ಸರಿ ಸರ್. ಖಂಡಿತ ಸರ್. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕೂಡ ಒಂದು ವರದಾನ ಸರ್ ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್. ಈಗ ನಮ್ಮಲ್ಲಿ ಈ ನಿಟ್ಟಿನಲ್ಲಿ ನಾವು ಇದೇ ಬರುವ ಅಂದ್ರೆ ಇನ್ನು ಸ್ವಲ್ಪ ದಿನಗಳೇ ಇರುವುದು, ಬರುವ ಗುರುವಾರ ಅಕ್ಟೋಬರ್ 3 ತಾರೀಕು ಗುರುವಾರ ಇದನ್ನ ಉದ್ಘಾಟನೆ ಮಾಡ್ಲಿಕ್ಕಿದ್ದೇವೆ ಸರ್. ಬ್ಯಾಂಗ್ಳೂರಿಂದ ಸ್ಕೈ ಬರ್ಡ್ ಅಂತ ಹೇಳೋ ಒಂದು ಕಂಪನಿ ಫುಲ್ ಟೀಮ್ ಬರ್ಲಿಕ್ಕಿದೆ. ಬೆಂಗಳೂರಿನಿಂದ ಎಲ್ಲ ಉಪನ್ಯಾಸಕ ಬಂದ್ರದವರು ಬರ್ತಾ ಇದ್ದಾರೆ. ಉದ್ಘಾಟನೆಗೆ ಮಾತ್ರ ಅಲ್ಲ, ಅಲ್ಲಿಯ ಉಪನ್ಯಾಸಕರು ಕೂಡ ಇಲ್ಲಿ ಇರ್ತಾರೆ. ಸೊ ಇಲ್ಲಿ ನಾವು ಅವರಿಗೆ ಇಂಟರ್ನ್ಯಾಷನಲ್ ಡಿಪ್ಲೊಮಾ ಇನ್ ಏರ್ ಹಾಸ್ಟೆಸ್ ಇರ್ಬೋದು, ಅಂದ್ರೆ ಅದಕ್ಕೆ ಕ್ಯಾಬಿನ್ ಕ್ರೂ ಅಂತ ಕೂಡ ಕರೀತಾರೆ ಸರ್. ಅದು 8 ತಿಂಗಳ ಕೋರ್ಸ್ ಇರುತ್ತೆ. ಡಿಪ್ಲೊಮಾ ಇನ್ ಏರ್ಲೈನ್ ಅಂಡ್ ಏರ್ಪೋರ್ಟ್ ಆಪರೇಷನ್ಸ್ ಕರಿತೇವೆ. ಓಕೆ ಸರ್, ಇದರ ಬಗ್ಗೆ ನಾವು ಅಲ್ಲಿಗೆ ಸ್ಪಾಟ್ ಗೆ ಒಂದು ವಿಸ್ತೃತ ವರದಿಯನ್ನು ಮಾಡ್ಲಿಕ್ಕೆ ಇದ್ದೇವೆ ಸರ್ ನಮ್ಮ ಚಾನೆಲ್ ಮುಖಾಂತರವಾಗಿ. ಆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಾವು ಕೊಡ್ತೀರಿ ಅನ್ನೋ ಭರವಸೆಯೊಂದಿಗೆ. ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮತ್ತೆ ಮುಂದಿನ ಸುದ್ದಿಗೆ ಹೋಗೋದಾದ್ರೆ ಕೊನೆಯ ಹಂತದಲ್ಲಿದ್ದೇವೆ. ನಾಳೆಯ ದಿನ
ಕಬಕ್ಕ ಮಹಾದೇವಿ ಯುವಕ ಮಂಡಲ ಇದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಈ ಸಂಭ್ರಮಕ್ಕೆ ಒಂದು ನೂತನ ಕಟ್ಟಡವನ್ನು ಕೂಡ ಅನಾವರಣಗೊಳಿಸಿದೆ. ಅದರ ಉದ್ಘಾಟನೆಯನ್ನು ನಾಳೆಯ ದಿನ ಇಟ್ಕೊಂಡಿದೆ. ಬಹಳ ಸಾಮಾಜಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಅತ್ಯಂತ ಹೆಸರನ್ನು ಪಡ್ಕೊಂಡಿರುವಂಥದ್ದು ಮಹಾದೇವಿ ಯುವಕ ಮಂಡಲ ಕಬಕ್ಕದಲ್ಲಿರುವಂಥದ್ದು. ಮಹಾದೇವಿ ಏನು ಅಲ್ಲಿ ಮಂದಿರ ಅಥವಾ ದೇವಸ್ಥಾನ ಇದೆ, ಅದರ ಪಕ್ಕದಲ್ಲೇ ಈ ಯುವಕ ಮಂಡಲ ಕೂಡ ಕಾರ್ಯಾಚರಿಸ್ತಾ ಇದೆ. ಕಬಕ್ಕದ ಅನೇಕ ಯುವಕರನ್ನು ಕೂಡ ಒಂದು ಸಚ್ಚಾರಿತ್ರ್ಯದ ಪಡೆಯನ್ನು ನಿರ್ಮಿಸಿದಂತಹ ಒಂದು ಹೆಗ್ಗಳಿಕೆ ಕೂಡ ಈ ಒಂದು ಸಂಘಟನೆಗೆ ಇದೆ. ಮಹಾದೇವಿ ಯುವಕ ಮಂಡಲ ಸಾಕಷ್ಟು ಚಟುವಟಿಕೆಗಳು, ಅಂದರೆ ಯುವಕರನ್ನು ಸಂಘಟನೆಗೆ ಕರ್ಕೊಳ್ಬೇಕಾದ್ರೆ ಅಲ್ಲಿ ಏನಾದರೂ ಒಂದು ಅವಕಾಶಗಳನ್ನು ಕೊಡಬೇಕು. ಒಂದಷ್ಟು ಸಾಮಾಜಿಕ ಕಾರ್ಯಕ್ರಮಗಳಾಗಿರ್ಬೋದು, ಚಟುವಟಿಕೆಯಲ್ಲಿದ್ದಾಗ ಮಕ್ಕಳು ಕೂಡ ತೊಡಗಿಸಿಕೊಳ್ತಾರೆ, ಯುವಕರು ಮತ್ತೆ ತೊಡಗಿಸಿಕೊಳ್ತಾರೆ. ಆಗ ಯುವಕ ಮಂಡಲಗಳು ಸಂಘಟನೆ ಏನು ನಿಜವಾದಂತಹ ಆಶಯ ಏನಿದೆ ಅದು ಈಡೇರುತ್ತದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಶಸ್ವಿ 25 ವರ್ಷಗಳನ್ನು ಕಬಕ ಮಹಾದೇವಿ ಯುವಕ ಮಂಡಲ ಪೂರೈಸಿದೆ. ಕಬಡ್ಡಿ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಅದರ ಹೆಸರು ಸಾಕಷ್ಟು ಪ್ರಚಲಿತದಲ್ಲಿರುವಂಥ ಅದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅದರ ಏನು ಬೆಳ್ಳಿ ಹಬ್ಬ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಜಯರಾಮ ನೆಕ್ಕರೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಜಯರಾಮಣ್ಣ, ನಮಸ್ತೆ. ನಮಸ್ತೆ ಸರ್. ಓಕೆ, ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ತಮ್ಮ ಯುವಕ ಮಂಡಲ ಇರುವಂಥದ್ದು, ಮೊದಲಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಬೆಳ್ಳಿ ಹಬ್ಬದ ಒಂದು ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಾ ಸರ್? ನಾವು ಒಂದು ಬೆಳ್ಳಿ ಹಬ್ಬದ ಸವಿನೆನಪಿಗೋಸ್ಕರ ಒಂದು ಸಾಧಾರಣ 25-30 ಲಕ್ಷದ ಬಜೆಟಿನ ಅಂದಾಜಲ್ಲಿ ಒಂದು ನೂತನವಾದ ಸುಸಜ್ಜಿತ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದೇವೆ. ಅದರ ಉದ್ಘಾಟನಾ ಸಮಾರಂಭ ನಾಳೆ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಮಾನ್ಯ ಶಾಸಕರು ಅಶೋಕ್ ರೈ ಇವರ ನೇತೃತ್ವದಲ್ಲಿ ಜರಗಲಿಕ್ಕಿದೆ. ಮತ್ತು ರಾತ್ರಿ ಸಮಾರೋಪ ಸಮಾರಂಭ ಕೂಡ ಜರಗಲಿಕ್ಕಿದೆ. ಈ ಒಂದು ಸಾಧಾರಣ 25 ವರ್ಷಗಳ ಹಿಂದೆ ಶ್ರೀ ಮಹಾದೇವಿ ದೇವಸ್ಥಾನದಲ್ಲಿ ನಾವು ಶ್ರೀ ಮಹಾದೇವಿ ಆಶೀರ್ವಾದದಿಂದ ಕಬಕ ಮತ್ತು 2 ಕುಲಗ್ರಾಮ ನಮ್ಮ ಉತ್ಸಾಹ ಯುವಕರ ಸಂಘಟನೆಯಿಂದ ಕ್ರೀಡೆ ಮತ್ತೆ ಸಾಮಾಜಿಕ ಕಾರ್ಯಗಳ ಧ್ಯೇಯದೊಂದಿಗೆ ನಮ್ಮ ಒಂದು ಸಂಸ್ಥೆ ಹುಟ್ಟಿಕೊಂಡಿದೆ. ದೇಗುಲ ಧರ್ಮ ಶ್ರೀ ಮಹಾದೇವಿ ದೇಗುಲದ ವಠಾರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಯ ಮೂಲಕ ಸಂಸ್ಕಾರ ಪಡೆಯುತ್ತಾ ಸಮಾಜದ ವಿವಿಧ ಸೇವೆ ಕಾರ್ಯಗಳಲ್ಲಿ ಕೈ ಜೋಡಿಸುತ್ತಾ ನಮ್ಮ ಯಾವುದು ಯುವಕ ಮಂಡಲ ಒಂದು ಸಮಾಜಕ್ಕೆ ವಿಶ್ವಾಸವನ್ನು ಗಳಿಸಿದೆ. ಎಲ್ಲರ ಮೆಚ್ಚುಗೆ ಕೂಡ ಪಾತ್ರವಾಗಿದೆ. ಮತ್ತು ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಕಬಡ್ಡಿ ತಂಡ ಒಂದು ಬಹಳ ಮಿಂಚಿದೆ, ಪಡೆದಿದೆ. ಮತ್ತೆ ಸ್ವರ್ಣದೀಪ ಪ್ರಶಸ್ತಿ, ಮತ್ತೆ ರಾಜ್ಯ ಯುವ ಪ್ರಶಸ್ತಿ ಮತ್ತು ತಾಲೂಕು ಯೋಜನಾ ಮೇಳದಲ್ಲಿ ಸ್ವರ್ಣದೀಪ ಪ್ರಶಸ್ತಿ ಕೂಡ ನಮಗೆ ನಮ್ಮ ಸದಸ್ಯರಿಗೆ ದೊರಕಿರುವುದು ನಮ್ಮ ಬಹಳ ಹೆಮ್ಮೆಗೆ ಕಾರಣ ಆಗಿದೆ. ಅದೇ ರೀತಿ ನಾಳೆಯ ದಿವಸ ಬಹಳ ನಾವು ನೂತನವಾಗಿ ನಿರ್ಮಾಣವಾಗಿ ಒಂದು ಸಾಧಾರಣ 5 ತಿಂಗಳಲ್ಲಿ 25 ಲಕ್ಷದ ಅಂದಾಜು ವೆಚ್ಚದಲ್ಲಿ ನಾವು 2 ಫ್ಲೋರ್ ಅಂತಸ್ತಿನ ನಮ್ಮ ಕಚೇರಿಯನ್ನು ನಾಳೆ ಉದ್ಘಾಟನೆ ಮಾಡ್ಲಿಕ್ಕೆ ಇದ್ದೇವೆ ಸರ್. ಅದರಲ್ಲಿ 2 ಅಂತಸ್ತು ನಮಗೆ ಅಲ್ಲಿ ಫೋಟೋದಲ್ಲಿ ಕಾಣ್ತಾ ಇದೆ. ಅದರಲ್ಲಿ ಏನಿಲ್ಲ, ತಮ್ಮ ಕಚೇರಿ ಮಾತ್ರ ಇರುತ್ತದಾ? ಯಾವ ರೀತಿಯಾಗಿ? ನಾವು ಯಾಕಂತ ಹೇಳಿದ್ರೆ ಇವಾಗ ಒಂದು ಮೇಲೆಯ ಮಹಡಿಯಲ್ಲಿ ನಮ್ಮ ಕಚೇರಿಯನ್ನು ನಾವು ಉದ್ಘಾಟನೆ ಮಾಡ್ತೇವೆ. ಕೆಳಗಡೆ ಯಾವ್ದಾದ್ರು ಖಾಸಗಿ ಬಂದ್ರೆ ಬಾಡಿಗೆ ನಮ್ಮ ಯುವಕ ವೃಂದಕ್ಕೆ ನಾವು ಸಾಧಾರಣ ತಿಂಗಳಿಗೆ ಒಂದ್ಸರಿಯಾಗಿ ನಮ್ಮ ಯಾರು ಆಸಕ್ತರಿಗೆ ನಾವು ಸಹಾಯಧನ ಮಾಡ್ತಾ ಇದ್ದೇವೆ. ಯಾವುದು ಸಹಾಯ ಸಂಜೀವಿನಿ ಎಂದು ಒಂದು ಆತರ ಸಂಸ್ಥೆ ಉಂಟು, ಯಾವುದು ಯುವಕ ಮಂಡಲದ ಸಂಸ್ಥೆಯ ಭಾಗಿತ್ವದಲ್ಲಿ ಸಹಾಯ ಸಂಜೀವಿನಿಯಲ್ಲಿ ನಾವು ಸಂಘವನ್ನು ರಿಜಿಸ್ಟರ್ ಮಾಡಿ ಇದು ಮಾಡಿದ್ದೇವೆ. ಅದಕ್ಕೆ ನಾವು ಯುವ ವೃಂದದವರು, ಯುವಕ ಮಂಡಲದವರು, ಮಹಿಳಾ ಮಂಡಲದವರೆಲ್ಲ ಸೇರಿಕೊಂಡು ಅದಕ್ಕೆ ತಿಂಗಳಿಗೆ ಕೈಯಲ್ಲಿ ಆದಷ್ಟಂತ ಸಹಾಯವನ್ನು ನೀಡಿ ನಾವು ತಿಂಗಳಿಗೆ ಒಂದು ಆಸಕ್ತರಿಗೆ ನಾವು ಸಹಾಯವನ್ನು ನೀಡ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು ಜಯರಾಮ್ರವರೇ. ತಮ್ಮ ಒಂದು ಯುವಕ ಮಂಡಲ ಮತ್ತಷ್ಟು ಕಾರ್ಯಚಟುವಟಿಕೆಗಳೊಂದಿಗೆ ಸುವರ್ಣ ಮಹೋತ್ಸವವನ್ನು ಆಚರಿಸಲಿ, ಶತಮಾನೋತ್ಸವವನ್ನು ಕೂಡ ಆಚರಿಸಲಿ, ನಿತ್ಯ ನಿರಂತರವಾಗಿ ಬೆಳೀತಾ ಹೋಗಲಿ ಅಂತ ನಮ್ದು ಕೂಡ ಆಶಯ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ಯಶಸ್ವಿಯಾಗಲಿ ತಮ್ಮದು. ಓಕೆ, ಥ್ಯಾಂಕ್ ಯು. ಇದು ಯುವಕ ಮಂಡಲದ ಒಂದು ವಿಶೇಷ ವರದಿಯನ್ನು ನೋಡಿದಾದ್ರೆ, ಇನ್ನು ಕೊನೆಯ ವರದಿಗೆ ನಾವು ಬರ್ತಾ ಇದ್ದೇವೆ. ಇದು ಪುತ್ತೂರಿನ ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಕಳೆದ 10 ವರ್ಷಗಳ ಹಿಂದೆ ಹುಟ್ಟಿಕೊಂಡಂತಹ ಒಂದು ಸಹಕಾರಿ ಸಂಸ್ಥೆ ಸುದ್ದಿ ಸೌಹಾರ್ದ ಸಹಕಾರಿ ಸಂಘ. ಡಾಕ್ಟರ್ UP ಶಿವಾನಂದ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ UP ರಾಮಕೃಷ್ಣ ಇವರ ಉಪಾಧ್ಯಕ್ಷತೆಯಲ್ಲಿ ಅನೇಕ ನಿರ್ದೇಶಕ ಮಂಡಳಿಯ ಜೊತೆಗೆ ಇವತ್ತು ಸಹಕಾರಿ ಸುದ್ದಿಯ ಏನು ಬಾಂಧವ್ಯ ಇದೆ, ಸುದ್ದಿಯ ಜನರಿದ್ದಾರೆ, ಸುದ್ದಿಯ ಬಳಗ ಇದೆ. ಆ ಬಳಗದವರನ್ನೇ ಹೊಂದಿಕೊಂಡು ಸುದ್ದಿ ಸೌಹಾರ್ದ ಸಹಕಾರಿಗಳು ಕೂಡ ಅನೇಕ ಸಹಕಾರಿಗಳು ಇದನ್ನು ತೊಡಗಿಸಿಕೊಂಡಿರುವಂಥದ್ದು. ಇದು 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವಂಥದ್ದು.
ಹರೀಶಣ್ಣ, ಸುದ್ದಿ ಸಹಕಾರಿ ಸಂಘದ ಬಗ್ಗೆ ಹೇಳೋದಾದ್ರೆ? ಅದೇ 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಉತ್ತಮ ರೀತಿಯಲ್ಲಿ ವ್ಯವಹಾರ ಕೂಡ ನಡೀತಾ ಇದೆ. ನಿಜವಾಗಿ ನಾವೆಲ್ಲ ಮೆಚ್ಚುವಂಥದ್ದು. ನಮ್ಮದು ಒಂದು ಸಹ ಸಂಸ್ಥೆ ಆಗಿದೆ ಇದು. ಖಂಡಿತ ಇನ್ನೂ ಕೂಡ ಇದೇ ರೀತಿಯ ಒಂದು ಬೆಳವಣಿಗೆ ಆಗಲಿ, ಸಂಘ ಇನ್ನಷ್ಟು ಹೆಚ್ಚು ಬೆಳೀಲಿ. 10 ವರ್ಷದಲ್ಲಿ ಈಗ ಸುಳ್ಯದಲ್ಲಿ ಒಂದು ಶಾಖೆ ಆರಂಭವಾಗಿದೆ. ಮುಂದೆ ಇನ್ನಷ್ಟು ಶಾಖೆಗಳು ಕೂಡ ಆಗ್ಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ. 2023-24ನೇ ಸಾಲಿನಲ್ಲಿ 55.65 ಕೋಟಿಗೂ ಮಿಕ್ಕಿ ವ್ಯವಹಾರ ನಡೆಸಿದೆ. 54.08 ಲಕ್ಷ ನಿವ್ವಳ ಲಾಭವನ್ನು ಕೂಡ ಗಳಿಸಿರುವಂಥದ್ದು. ಅಲ್ಲದೆ ಆಡಿಟ್ ವರ್ಗೀಕರಣದಲ್ಲಿ ಎ ತರಗತಿಯನ್ನು ಕೂಡ ಹೊಂದಿರುವ ಸಂಘ ಆಗಿದೆ. 3203 ಮಂದಿ ಸದಸ್ಯರಿದ್ದಾರೆ. ಓಕೆ, ಠೇವಣಾತಿಗಳಲ್ಲಿ 12,33,65,141 ಇದೆ. ಸೊ ಈ ರೀತಿಯಲ್ಲಿ 9% ಮತ್ತು ಹಿರಿಯ ನಾಗರಿಕರಿಗೆ ಹೆಚ್ಚುವರಿ 5% ಬಡ್ಡಿಯನ್ನು ಕೂಡ ಕೊಡಲಾಗ್ತಾ ಇದೆ ಠೇವಣಾತಿಗಳಿಗೆ. ಇದು ಇನ್ನು ಅಲ್ಲದೆ ಸಾಲ ಸೌಲಭ್ಯಗಳು ಕೂಡ ಅನೇಕ ರೀತಿಯ ಸಾಲ ಸೌಲಭ್ಯಗಳು ಕೂಡ ಇರುವಂಥದ್ದು. ಆಡಳಿತ ಮಂಡಳಿಯನ್ನು ನೋಡೋದಾದರೆ ಡಾಕ್ಟರ್ ಯು ಪಿ ಶಿವಾನಂದ ಅವರ ಅಧ್ಯಕ್ಷರಾಗಿ, ಯು ಪಿ ರಾಮಕೃಷ್ಣ ಅವರು ಉಪಾಧ್ಯಕ್ಷರಾಗಿ, ಎಂ ನರೇಂದ್ರ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ, ಅದೇ ರೀತಿ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಡಾಕ್ಟರ್ ಜೆ ಸಿ ಅಡಿಗ, ಎ ವಿ ನಾರಾಯಣರು, ಎನ್ ಕೆ ಜಗನ್ನಿವಾಸರವರು, ಜಾನ್ ಕೊಟ್ಟಿನರವರು, ಸುಂದರ್ ನಾಯ್ಕ ಕೆ ಅವರು, ಹರೀಶ್ ಬಂಟ್ವಾಳ್ ಅವರು, ಕೆ ಎಂ ಮೋಹನ್ ರೈ ಅವರು, ಜೊಹಾರ ನಿಸಾರ್ ಅಹಮದ್ ಅವರು, ಸ್ವಾತಿ ಮಲ್ಲಾರ, ರಾಜೇಶ್ MS ಮಾಡಾವ್, ಶೇಷಪ್ಪ ಕಜಮಾರ್ ಹಾಗೂ ಫಾರೂಕ್ ಮುಕ್ವೆ ಮತ್ತು ಈಶ್ವರನ್ ವಾರಣಾಸಿ ಇವರು ನಿರ್ದೇಶಕ ಮಂಡಳಿ ಇದ್ದಾರೆ. ಅನಂತರಾಮ್ ಸಾಜ ಮತ್ತು ಚೇತನ್ ಕೆ ಕರಿಮಜಲ್ ಹಾಗೂ ಅಶ್ವಿನಿ ರೈ ಕಾವು ಅವರು ಸಿಬ್ಬಂದಿಗಳಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಲಿಕ್ಕೆ ಅಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ನರೇಂದ್ರ ಎಂ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮಗೆ ಮೊದಲಾಗಿ ಅಭಿನಂದನೆಗಳು 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವುದಕ್ಕೆ. ಥ್ಯಾಂಕ್ ಯು ಸರ್. ಅದು ಕೂಡ ಯಶಸ್ವಿಯಾಗಿ ಪಾದಾರ್ಪಣೆ ಮಾಡಿದ್ರಿ. ವರ್ಷದಿಂದ ವರ್ಷಕ್ಕೆ ವ್ಯವಹಾರವನ್ನು ದ್ವಿಗುಣಗೊಳಿಸ್ತಾ ಹೋಗ್ತಾ ಇದ್ದೀರಾ, ನಿವ್ವಳ ಲಾಭವೂ ಕೂಡ ವೃದ್ಧಿ ಆಗ್ತಾ ಇದೆ. ಹೇಗೆ ಹೇಳ್ತೀರಿ? ತಮ್ಮ ಒಂದು ಮಾತಿನಲ್ಲಿ ಹೇಳುವುದಾದ್ರೆ ತಮ್ಮ ಸಂಘದ ಬಗ್ಗೆ ಏನು ಹೇಳ್ತೀರಿ ಸರ್? ನಮ್ದು ನಿಯರ್ಲಿ 27/9/2015 ನಮ್ದು ಪ್ರಾರಂಭವಾಗಿದ್ದು. ನಮ್ದು ಇಲ್ಲಿ ವೆಂಕಟರಮಣ ಸೊಸೈಟಿಯ ಈಗಿನ ಅಧ್ಯಕ್ಷರಾದ PC ಜಯರಾಮರವರ ನೇತೃತ್ವದಲ್ಲಿ ಅವರು ಮುಖ್ಯ ಪ್ರವರ್ತಕರಾಗಿದ್ದರು. ಹೌದು ಸರ್. ಹಾಗೂ ನಿತ್ಯಾನಂದ ಮುಂಡೋಟಿ, ಸುಳ್ಯದ ನಿತ್ಯಾನಂದ ಮುಂಡೋಟಿ ಅವರು ನಮ್ಮ ಇದು ಕಮಿಟಿಯಲ್ಲಿದ್ದರು. ಹಾಗೂ ಡಾಕ್ಟರ್ ಯು ಪಿ ಶಿವಾನಂದರ ಅಧ್ಯಕ್ಷತೆಯಲ್ಲಿ ನಾವು ಈ ಸಂಘ ಪ್ರಾರಂಭವಾಗಿದೆ. ಹಾಗೂ ನಾನು ಆಗ್ಲೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಆಗಿದ್ದೇನೆ ನಾನು ಆಗ್ಲೇ. ಆಗ ನಮ್ದು ಸ್ಟಾರ್ಟಿಂಗ್ ನಲ್ಲಿ 1203 ಸದಸ್ಯರಿದ್ದು, ಈಗ 3203 ಮೆಂಬರ್ಸ್ ಇದ್ದಾರೆ ಟೋಟಲ್ ಎ ಕ್ಲಾಸ್ ಮೆಂಬರ್ಸ್. ಹಾಗೆ ನಮ್ದು ಸ್ಟಾರ್ಟಿಂಗ್ ನಲ್ಲಿ 1,20,20,00,000 ಡೆಪಾಸಿಟ್ ಇದ್ದದ್ದು ಈಗ 12,33,00,000 ಡೆಪಾಸಿಟ್ ಆಗಿದೆ. ಓಕೆ ಸರ್. ನಮ್ದು 2-3 ವರ್ಷದಲ್ಲೇ ನಮ್ಮ ಸಂಘವು ಲಾಭದಲ್ಲಿ ಬಂದಿದೆ. ಈಗ ಟೋಟಲ್ ನಮ್ದು 9ನೇ ವರ್ಷ ದಾಟಿ 10ನೇ ವರ್ಷದಲ್ಲಿ 54,08 ಕೋಟಿಯ ಲಾಭ ಬಂದಿದೆ. 54,08,00,000. ಹಾಗೆ ಸತತ 5 ವರ್ಷದಿಂದ ಎ ತರಗತಿಯ ವರ್ಗೀಕರಣದಲ್ಲಿ ಆಗಿದೆ. ಹಾಗೂ ನಮ್ಮ ಪಾಲು ಬಂಡವಾಳ 76,16,000 ಇದೆ. ಹಾಗೆ ಠೇವಣಾತಿ 12,33,00,000 ಇದೆ. ಓಕೆ ಸರ್. ಹಾಗೆ ನಮ್ಮ ಸಂಘವು ಪ್ರತಿ ವರ್ಷವೂ ನಿಯರ್ಲಿ 20% ಹೆಚ್ಚುವರಿಯಾಗಿ ಅಭಿವೃದ್ಧಿ ಹೊಂದಾಗಿದೆ ನಮ್ಮ ಸಂಘ. ಇದಕ್ಕೆಲ್ಲ ನಮ್ಮ ಸಂಘದ ಠೇವಣಾತಿದಾರರು ಹಾಗೂ ಸಾಲಗಾರರು ನಮಗೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೂ ಸಂಘದ ಸಿಬ್ಬಂದಿಗಳು ಹಾಗೂ ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿಯ ಸಹಕಾರದಿಂದ ಈ ಸಂಘವು ಲಾಭದಲ್ಲಿ ಮುನ್ನಡೆಯುತ್ತಾ ಇದ್ದೇವೆ. ಹಾಗೂ ನಮ್ಮ ಸುದ್ದಿ ಮಾಹಿತಿ ಸುದ್ದಿ ವಾಹಿನಿಯವರು ನಮಗೆ ಸಂಪೂರ್ಣ ಸಹಕಾರ ಇದೆ. ಇದಕ್ಕೆ ತುಂಬಾ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಕಾರಣ ಸದಸ್ಯರಿಗೆ ಏನಾದರೂ ಉಂಟಾ ಅಂತ? ಯಾವುದು? 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಕ್ಕೆ ಸದಸ್ಯರಿಗೆ ಯಾವುದಾದ್ರೂ ವಿಶೇಷ ಸೌಲಭ್ಯ ಏನಾದರೂ ಉಂಟಾ ಅಂತ? ವಿಶೇಷ ಸೌಲಭ್ಯ ನಾವು ಕೊಡ್ತಾ ಇದ್ದೇವೆ. ನಾವು ಮಹಾಸಭೆಯಲ್ಲಿ ಪ್ರತಿ ವರ್ಷವೂ ಸಂಘ ಸದಸ್ಯರಿಗೆ ಹೇಳಿ ಸರ್. ಹಲೋ. ಹಾಗೂ ನಾವು 12% ಡಿವಿಡೆಂಡ್ ಕೊಡ್ತಾ ಇದ್ದೇವೆ. ಈಗ ಕಳೆದ ವರ್ಷ 3 ವರ್ಷದಿಂದ ಲಾಸ್ಟ್ ವರ್ಷ 11%, ಈ ವರ್ಷ 12% ಡಿವಿಡೆಂಡ್ ಕೊಡ್ತಾ ಇದ್ದೇವೆ. ಮೇನ್ ನಮ್ದು ಅದೇ. ಓಕೆ ಸರ್, ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನಷ್ಟು ಸಂಘ ಯಶಸ್ವಿ ಆಗಲಿ. ಅದು ಕೂಡ ತಮ್ಮ ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಲ್ಲಿ ಎಲ್ಲರೂ
ಮುಖ್ಯ ಅಲ್ಲ, ಪ್ರಮುಖವಾಗಿ ತಮ್ಮ ಒಂದು ಕಾರ್ಯವೈಖರಿ ಕೂಡ ಅತ್ಯಂತ ದಕ್ಷವಾಗಿದ್ದುದರಿಂದ ಸಂಘ ಈ ರೀತಿಯಾಗಿ ಬೆಳೀತಾ ಇದೆ ಅನ್ನುವಂಥದ್ದು. ಆಗ್ಲಿ ಸರ್, ಮುಂದೆ ಕೂಡ ತಮಗೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ನಮ್ಮ ದೇವರ ಕೃಪೆಯಿಂದ ಹಾಗೂ ಮಹಾಲಿಂಗೇಶ್ವರದ ಕೃಪೆಗೆ ನಾವು ನಮ್ಮ ನಡೀತಾ ಇದೆ ಸಂಘ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಸುದ್ದಿಯನ್ನು ನಾವು ಇವತ್ತು ಸಾಕಷ್ಟು ಸುದ್ದಿಗಳ ಬಗ್ಗೆ ನಾವು ಮಾತನಾಡಿದ್ದೇವೆ, ವಿಸ್ತೃತವಾದಂತಹ ಚರ್ಚೆಯನ್ನು ಕೂಡ ಮಾಡಿದ್ದೇವೆ, ನಮ್ಮ ವರದಿಗಾರರ ಜೊತೆಗೆ ಮಾಡಿದ್ದೇವೆ. ಅದ್ರ ಜೊತೆಗೆ ಸುದ್ದಿಯನ್ನು ಮುಗಿಸುವ ಮುನ್ನ ನಮ್ಮ ಪಿಲಿಗೊಬ್ಬು ಸಮಿತಿಯ ಪ್ರಮುಖ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ಸಹಜ್ರೆಯವರು ನೇರ ಸಂಪರ್ಕದಲ್ಲಿದ್ದಾರೆ. ಒಂದಷ್ಟು ಅವರ ಬಳಿ ಮಾತನಾಡೋಣ. ಸರ್ ನಮಸ್ತೆ. 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 ಎಂಚೊಲ್ಲರು? ಆರಾಮ ಆರಾಮ. ಪಿಲಿಗೊಬ್ಬದ ಆಯೋಜನೆ ಬಾರಿ ಬಿಸಿ ಇಲ್ಲರು ಎಂಕ್ಲೆ ತೆಗೊಂದಿದ್ದಾರೆ ನನ್ನದು ಒಂಜು ವಾರ ಇಪ್ಪು ಕಾರ್ಯಕ್ರಮ ಅಂದ ಒಂಜಾತ್ ಇರ್ನ ತರೆಟ್ ಆಯ್ನಾತ್ ಐನವೇ ಇಪ್ಪು. ಓಕೆ, ಇಂಗ್ಲ ವೀಕ್ಷಕರಿಗೆ ಒಂಜಾತ್ ತಿರುಪತಿ ಕೊರ್ಪುಂಡ ವಾರಿತಿಡಿ ಸಿದ್ಧತೆ ಅವನು ಉಮೇಶ್ ನಾಯ್ಕರ್ ಪಾತೆರೀರು ಈರ್ ಪನ್ಪುಂಡ ವಾರಿತಿಡಿ ಸಿದ್ಧತೆ ಅವನುಂಡು ಸಜಾಣ ಸಿದ್ಧತೆ ಇದ್ದತೆ ಚಪ್ಪರ ಮುಹೂರ್ತ ಮತ್ತ ಮೂರನೇ ಆತಂಡೆ ಅಲ್ಪದ ಕೆಲಸ ಕಾರ್ಯ ಮತ್ತ ಆವೊಂದು ಉಂಡಿತ್ತೆ. ಓಕೆ, ಒಟ್ಟು 5 ತಾರೀಕಿಗೆ ಬೈಯಾಗ ಫುಡ್ ಫೆಸ್ಟ್ ಉದ್ಘಾಟನೆ ಆಯ್ತು. 5 ತಾರೀಕಿಗೆ ಆಜ್ ತಾರೀಕು ಪಿಲಿಗೊಬ್ಬದ ಕಾರ್ಯಕ್ರಮ ನಡಪೇರುಂಟು. ಅಂಚಾತ್ ಫುಡ್ ಫೆಸ್ಟ್ ಎಲ್ಲ ಪಿಲಿಗೊಬ್ಬಲ ಕನ್ನಡ ಸೀಸನ್ ಒಂಜಿಡ್ ಮಾತ ಮಾಲಿಂಗೇಶ್ವರ ದೇವರ ನಂಜಿ ಆಶೀರ್ವಾದ ಮಾತ ಜನಕ್ಕೆ ಆಶೀರ್ವಾದ ಸಾರಿ ಫುಡ್ ಎಡ್ಡೆ ರೀತಿ ಆತಂಡು ಎಡ್ಡೆ ಸಂಖ್ಯೆ ಸಾವಿರಾರು ಸಂಖ್ಯೆ ಜನ ಸೇರ್ತೀರಿ. ಈ ಸಲ ನಂಜನೆ ಮಾತ ನಂಜಿ ಆಶೀರ್ವಾದ ಮಾತ ಆ ಕಾರ್ಯಕ್ರಮ ಬರ್ನ ಮುಖಾಂತರ ಆ ಕಾರ್ಯಕ್ರಮ ನಂಜಿ ಯಶಸ್ವಿ ಮಾಡ್ಕೊಡ್ತೇನೆ ಕೇಳೋದಲ್ಲ. ಸರ್, ಈ ಇತ್ತೆ ಸಾಂಪ್ರದಾಯಿಕ ನೃತ್ಯ ಬುಕ ತಂಡ ತುಳುನಾಡದ ಒಂದು ವಿಶೇಷ ಕಲೆ ಹುಲಿವೇಷ ಇರು ನೆನ್ನ ಮಾತ್ರ ದೀಜಾರ ಐತೊಟ್ಟಿಗೆ ಫುಡ್ ಫೆಸ್ಟ್ ಅನ್ನೋದಿಯಾರ ಈ ಕಾನ್ಸೆಪ್ಟ್ ದಾಯ ಬತ್ತನಿರೆ ಗಂದು ಕಾನ್ಸೆಪ್ಟ್ ಪ್ರಥಮವಾದ ಪಿಲ್ಲಿಗೊಬ್ಬದ ಬಗ್ಗೆ ಮಾತ್ರ ಇಂಕ್ಲೆ ಕಾನ್ಸೆಪ್ಟ್ ಇತ್ತನಿ. ಒಂಜಾತ್ ಕನ್ನಡ ಉಂದುದು ಒಂಜಿ ಚರ್ಚೆ ಬಂದಾಗ ದೇವರನ್ನ ಒಂಜಿ ಆಶೀರ್ವಾದ ಅಲ್ಪ ಯೋಚನೆ ಬರ್ತದೆ, ಇಂಚಾವು ಒಂಜಿ ಯೋಚನೆ ಬರ್ತದೆ. ಐಕೆ ಅವೇ ತಕ್ಷಣ ನಿರ್ಧಾರಕ್ಕೆ ತಗೊಂಡು ಮನ್ಪುಣ್ಣೆ ಅಂತ ಬಂದದ್ದು ಎಡ್ಡೆ ಸ್ಪಂದನೆ ತಿಕ್ಕಂಡು ಬೇತೆ ಬೇತೆ ಜಿಲ್ಲೆದ ಬೇತೆ ಬೇತೆ ಸ್ಟಾಲ್ ಪಾಟ್ನ ಸ್ಪಂದನೆ ತಿಕ್ಕಂಡು ಮುಂಜಾತ ಒಂಜಿ ಪಿಲಿಗೊಬ್ಬ ದೊಡ್ಡ ಒಂಜಿ ಫುಡ್ ಫೆಸ್ಟ್ ಅವು ಐನ್ ಜನಕ್ಲ ಇನ್ನು ಸ್ವೀಕಾರ ಮಾಡ್ತೀರಿ ಎಡ್ಡೆ ರೀತಿಲಿ ಆ ಕಾರ್ಯಕ್ರಮ ದೊಡ್ಡಗಳ ಬೇತೆ ಬೇತೆ ಐಟಮ್ ಫುಡ್ ತಿನ್ನಾಗ ಒಂಜಿ ಜಾತ್ರೆದ ವಾತಾವರಣ ಬರ್ಕೊಂಡು ಮಾಡ್ಕೊಂಡು ಒಂಜಿ ಈತ ಮಲ್ಲ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಲ್ಪಂಡ ಇರ್ನ ಬೆರಿ ಸಾಯೋಗು ಇರ್ನ ಬೆರಿದ ಸಾಯೋದೊಟ್ಟಿಗೆ ಮಲ್ಲ ಒಂಜಿ ಟೀಮುಲ ಒಂಜಿ ಕಾರ್ಯನಿರ್ವಹಣೆ ಮಲ್ತೊಂದುಂಡು. ಇನ್ನು ಎಂಚ ಸಂಘಟನೆ ಮಲ್ತೊಂದುಲ್ಲಾರು ಸಾಜರೇಕ್ಲೆ ವಿಜಯ ಸಾಂಬಟ್ ಸಂಸ್ಥೆ 2019 ಎಂಕ್ಲ 15 ಜನ ಒಂಜಿ ಸೇರ್ದು ಒಂಜಿ ದಾಯ ಒಂಜಿ ಸಾಮಾಜಿಕ ಸೇವೆ ಮಾಡ್ಕೊಂಡು ಒಂಜಿ ಸಮಾಜ ಸೇವೆ ಮಾಡ್ಕೊಂಡು ದಾಯ ಒಂಜಿ ಯೋಚನೆ ಮಾಡ್ತಿದ್ದ. ಆ ಸಂದರ್ಭದಲ್ಲಿ ಕೋವಿಡ್ ಹಚ್ಚಿನ ಒಂಜಿ ಕೋವಿಡ್ ನಿರ್ಮಾಣ ಅಂದ್ರೆ ಆ ಸಂದರ್ಭ ನಮ್ಮ ಒಂಜಾತ್ ಒಂಜಿ 3000 ಕುಟುಂಬ ಮುಖಾಂತರ ಆ ಒಂದು ಸಮಾಜ ಸೇವೆ ಮುಖಾಂತರ ಪ್ರಾರಂಭ ಮಾಡ್ತಾ ಸಂಸ್ಥೆಯಲ್ಲಿ ಅವೆರ್ದು ಬುಕ್ಕ ಒಂಜಾತ್ ಸಮಾಜ ಸೇವೆ ತೊಟ್ಟು ಒಂಜಿ ಪುತ್ತೂರು ಒಂಜಿ ಪ್ರಧಾನ ಒಂಜಿ ಹೊಸ ಕಾರ್ಯಕ್ರಮ ಅನ್ಕೊಡು ಒಂಜಾತ್ ಪುತ್ತೂರದ ಜನಕ್ಕೆ ಒಟ್ಟು ಸೇರ್ಸೋಡು ಸಾಂಸ್ಕೃತಿಕ ವೇದಿಕೆ ಕೊರಡು ಐಕೆ ಎಂಕ್ಲೆ ಪಿಲಿಗೊಬ್ಬನ ಆಯ್ಕೆ ಮಾಡ್ತಾರೆ. ಪಿಲಿಗೊಬ್ಬದ ಆಯ್ ಬಂಡ ನಮ್ಮ ಒಂಜಿ ಧಾರ್ಮಿಕ ಹಿನ್ನೆಲೆ ಇಪ್ಪನಂಚಿನ ಒಂಜಿ ಪಿಲಿವೇಷ ಬಂಡ ನಮಕ್ ನವರಾತ್ರಿ ಸಂದರ್ಭಡು ಒಂಜಾತ್ ಒಂಜಿ ಕಾರ್ಯಕ್ರಮ ಮಾಡ್ಕೊಡಿ ಬಂದು ಒಂಜಿ ಯೋಚನೆ ಮಾಡ್ತೊತ್ತು ಒಂಜಿ ಪುತ್ತೂರದಾಗ ಒಂಜಿ ಒಟ್ಟು ಸೇರಿಸೋರ್ಗೊಂಡು ಯೋಚನೆ ಮಾಡ್ತದೆ ಅಂಚೆನ. ಎಸ್, ಓಕೆ ಓಕೆ. ಏತು ಆಹಾರ ಮೇಳ ಬರ್ಪುಂಡು ಸರ್ ಈ ಸರ್ತಿ? ಹಲೋ, ಆಹಾರ ಮೇಳ ಏತುಂಡು ಒಂದು ಆಹಾರ ಮೇಳ ಒಂಜಾತ್ ಐವೇರ್ದು ಮಿತ್ ಎನ್ಕ್ವೈರಿ ವೈದ್ಯಂಡು ಬಂಡ ಉಮೇಶ್ ನಾಯ್ಕರಿದ್ದ ಬಗ್ಗೆ ಪಾತಿರುತ್ತೆ ಅಂತೇಳಿ ಪದಿಪ್ಪೇರು ಎಲ್ಪ ಸ್ಟಾಲ್ಗ್ ಬೇಡಿಕೆಯಲ್ಲಿ ಬೈದ ಐದು ನಮಗೆ 5 ಸ್ಟಾಲ್ಗೆ ಸೀಮಿತ ಮಾಡ್ತದ. ಓಕೆ ಅವಡ್ ಸರ್, ಕಾರ್ಯಕ್ರಮ ಬಾರಿ ಪೊರ್ಲ ನಡಪಡನೆ ಇಂಕ್ಲವಲ್ಲ ಆಶಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನೇನಾದರೂ ಹೇಳಲಿಕ್ಕೆ ಇದೆಯಾ, ಮಾಹಿತಿ ಕೊಡುವಂಥದ್ದು? ಸದ್ಯನ ಮುಗಿಸುವಂತ ಅದೇ ಒಂದು ವಾರದಲ್ಲಿ ಆಗಿರುವಂಥ ಪ್ರಮುಖ ಬೆಳವಣಿಗೆಗಳನ್ನು ನಾವು ಸುಮಾರು ಒಂದು 2 ಗಂಟೆಯಿಂದ ಜನರ ಮುಂದೆ ಇಟ್ಟಿದೆ. ಹೌದು, ಮುಂದಿನ ವಾರದಲ್ಲಿ ಕೂಡ ಇದೇ ರೀತಿ ಒಂದು ವಾರದಲ್ಲಿ ಯಾವುದೆಲ್ಲ ಬೆಳವಣಿಗೆ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಆಗಿದೆ, ಪುತ್ತೂರು ಮತ್ತು ಕಡಬ ತಾಲೂಕಿನಲ್ಲಿ ಆಗಿದೆ, ಅದನ್ನೊಂದು ತಿಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡುವಂಥ. ಓಕೆ, ಇದು ಈ ಸಂಚಿಕೆಯ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ವೀಕ್ಷಣೆ ಮಾಡಿದಂಥ ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ, ಶುಭರಾತ್ರಿ.